हरे कृष्णा। हरे कृष्णा। हरे कृष्णा। हरे कृष्ण माता जी। हरे कृष्णा। हरे कृष्ण माता जी। हरे कृष्णा. हरे कृष्णा. ಸ್ಕ್ರೀನ್ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಕಾಣ್ತಾ ಇದೆ ಮಾತಾಜಿ. ಕಾಣಿಸ್ತದೆ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सगणरघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्त राधाकान्त नमोऽस्तु ते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे हरे। श्री श्री राधा गोविंद की जय। श्री श्री गौरनिताय की जय। ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಪದೇಶಾಮೃತ ತರಗತಿಗೆ ಮಾತಾಜಿ. ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗೋಸ್ವಾಮಿಗಳಲ್ಲೆಲ್ಲ ರೂಪ ಗೋಸ್ವಾಮಿಯವರು ಮುಖ್ಯಸ್ಥರು. ಈಗ ನಮಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕ ಕೊಟ್ಟಿದ್ದಾರೆ, ಆ 8 ಶ್ಲೋಕಗಳನ್ನು. ಅದೇ ರೀತಿ ನಮಗೆ ನಮ್ಮ ಒಂದು ಭಕ್ತಿಯಲ್ಲಿ ನಾವು ಈ ಕಾರ್ಯಚಟುವಟಿಕೆಗಳನ್ನು ಯಾವುದನ್ನು ಮಾಡಬೇಕು, ಹೇಗೆ ಅನುಸರಿಸಬೇಕು, ಅದನ್ನೆಲ್ಲ ಮಾರ್ಗದರ್ಶನ ಕೊಡಲಿಕ್ಕಾಗಿ ಶ್ರೀ ರೂಪ ಗೋಸ್ವಾಮಿಯವರು ನಮಗೆ ಈ ಉಪದೇಶಾಮೃತವನ್ನು ನಮಗೆ ಕೊಟ್ಟಿದ್ದಾರೆ. ಉಪದೇಶಾಮೃತದಲ್ಲಿ ಒಟ್ಟು 11 ಶ್ಲೋಕಗಳಿವೆ. ಈಗಾಗಲೇ ನಾವು 9 ಶ್ಲೋಕಗಳನ್ನು ಅಧ್ಯಯನ ಮಾಡಿದ್ದೇವೆ. ಇದನ್ನು ಹೀಗೆ ನಾವು ವಿಂಗಡಿಸಬಹುದು. ಒಂದು ಈ ಉಪದೇಶಾಮೃತದಲ್ಲಿ ಹೇಗೆ ಅಂತಂದರೆ 11 ಶ್ಲೋಕಗಳಲ್ಲಿ ಸಾಧನ ಭಕ್ತಿ ಮತ್ತು ಭಾವ ಮತ್ತು ಪ್ರೇಮ ಭಕ್ತಿ, ಈ ಎರಡನ್ನು ಹೇಗೆ ನಾವು ಹೇಗೆ ನಾವು ಭಕ್ತಿಯಲ್ಲಿ ಮುಂದುವರಿಬೇಕು, ಭಕ್ತಿಯನ್ನು ನಾವು ಹೇಗೆ ನಾವು ಫಾಲೋ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಅದನ್ನು ಇದರಲ್ಲಿ ತಿಳ್ಕೊಳ್ಬಹುದು. ಈ ಸಾಧನ ಭಕ್ತಿಯನ್ನು ಹೇಗೆ ಮಾಡೋದು ಅದನ್ನು ನಮಗೆ ವೈದಿ ಸಾಧನ ಭಕ್ತಿ, ಅದು ಸಾಧನ ಭಕ್ತಿಯಲ್ಲಿ 2 ಭಾಗಗಳು, ವೈದಿ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿ. ವೈದಿ ಸಾಧನ ಭಕ್ತಿಯ ಬಗ್ಗೆ ನಮಗೆ ಇಲ್ಲಿ ಶ್ಲೋಕ 1ರಿಂದ 7ರವರೆಗೆ, ರಾಗಾನುಗ ಸಾಧನ ಭಕ್ತಿ ಬಗ್ಗೆ ಶ್ಲೋಕ 8ರಲ್ಲಿ ನಾವು ನೋಡ್ಬೋದು. ಮತ್ತು ವೈದಿ ಸಾಧನ ಭಕ್ತಿ ಅಂತಂದರೆ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಒಂದು ಗುರು ಹೇಳ್ತಾರೆ ಅಂತ ಮಾಡ್ತಕ್ಕಂಥದ್ದು, ನಮ್ಮ ಸ್ವಂತ ಇಚ್ಛೆಯಿಂದ ಮಾಡ್ತಕ್ಕಂಥದ್ದಲ್ಲ, ಸ್ವಯಂ ಪ್ರೇರಿತ ಅಲ್ಲ. ಆದರೆ ರಾಗಾನುಗ ಭಕ್ತಿ ಸ್ವಯಂ ಪ್ರೇರಿತ. ಸೊ ಅಲ್ಲಿ ಯಾರ ಒತ್ತಾಯ ಕೂಡ ಇಲ್ಲ, ಪ್ರೀತಿಯಿಂದ ಭಕ್ತಿ ಸೇವೆ ಮಾಡುವುದು. ಸಾಧನ ಭಕ್ತಿಯಿಂದ ಭಾವಭಕ್ತಿಗೆ ಮುಂದುವರಿಯುವುದು. ಆ ಶ್ಲೋಕ ಭಾವ ಮತ್ತು ಪ್ರೇಮ ಭಕ್ತಿಗೆ ನಾವು ಮುಂದುವರಿಯುವುದು ಶ್ಲೋಕ 9ರಿಂದ 11, 9, 10 ಮತ್ತು 11ರಲ್ಲಿ ನೋಡ್ತೇವೆ. ಪ್ರೇಮ ಭಕ್ತಿ ಅದು ಅತ್ಯಂತ ಮುಂದುವರಿದ ಕೊನೆಯ ಭಾಗ. ಹಾಗಾಗಿ ಈ ಒಂದು 11 ಶ್ಲೋಕ ಅದರಲ್ಲಿ ಹೇಗೆ ಭಕ್ತಿಯ ಹಂತಗಳನ್ನು ಕೂಡ ನಾವು ನಮಗೆ ರೂಪ ಗೋಸ್ವಾಮಿಯವರು ತಿಳಿಸಿಕೊಟ್ಟಿದ್ದಾರೆ. ಈ ಭಕ್ತಿಯ ಹಂತಗಳನ್ನು ಹೇಗೆ ನಾವು ಭಕ್ತಿಯಲ್ಲಿ ಮುಂದುವರಿಯುವುದು, ಶ್ರದ್ಧೆಯಿಂದ ಪ್ರೇಮದವರೆಗೆ, ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ ಮತ್ತು ಪ್ರೇಮ, ಇದು 9 ಭಕ್ತಿಯ ಹಂತಗಳು. ಅದನ್ನು ನಿಧಾನವಾಗಿ ನಾವು ಹೇಗೆ ಮುಂದುವರಿಯುವುದು ಅದನ್ನು ಈ ಶ್ಲೋಕಗಳಲ್ಲಿ ನಾವು ಕೂಡ ತಿಳ್ಕೊಳ್ಬೋದು. ಶ್ಲೋಕ 1ರಿಂದ 3ರವರೆಗೆ ಶ್ರದ್ಧೆಯೇ ಬಹಳ ಮುಖ್ಯವಾದದ್ದು ಮತ್ತು ಪ್ರಾರಂಭಿಕ ಮೆಟ್ಟಿಲು. ಶ್ರದ್ಧೆಯಿಂದ ಆಮೇಲೆ ಸಾಧು ಸಂಘ, ಹೇಗೆ ನಾವು ಭಕ್ತರ ಸಂಘದಲ್ಲಿ ಇರುವುದು, ಭಕ್ತರ ಸಂಘದ ಪ್ರಾಮುಖ್ಯತೆ, ಅದನ್ನು ಕೂಡ ಈ ಶ್ಲೋಕ 4, 5, 6ರಲ್ಲಿ ನಾವು ನೋಡಬಹುದು. ಶ್ಲೋಕ 7ರಲ್ಲಿ ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಅಂದರೆ ಗುರುವಿನ ಒಂದು ಗುರುವಿನಿಂದ ದೀಕ್ಷೆಯನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತು ಅದರ ಮೂಲಕ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಭಕ್ತಿ ಮಾರ್ಗವನ್ನು, ಭಕ್ತಿಯ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ಅನರ್ಥ ನಿವೃತ್ತಿ, ನಮ್ಮಲ್ಲಿ ಇರ್ತಕ್ಕಂಥ ಅನರ್ಥಗಳನ್ನು ಕಳೆದುಕೊಳ್ಳೋದು. ಆಮೇಲೆ ನಿಷ್ಠ, ದೃಢವಾದ ನಂಬಿಕೆ, ರುಚಿ ಅಂದರೆ ಭಕ್ತಿ ಕಾರ್ಯಗಳಲ್ಲಿ ಒಂದು ರೀತಿಯ ರುಚಿ ಉತ್ಪನ್ನ ಆಗುತ್ತೆ, ಅದು ಭಗವಂತ ಕೊಡ್ತಕ್ಕಂಥದ್ದು, ರುಚಿ ಹೇಳ್ತಕ್ಕಂಥದ್ದು. ಆಮೇಲೆ ಆಸಕ್ತಿ, 8ನೇ ಶ್ಲೋಕದಲ್ಲಿ ನಾವು ಆಸಕ್ತಿಯನ್ನು ನೋಡ್ಬೋದು. ತುಂಬ ಆಸಕ್ತಿಯಿಂದ ಹೇಗೆ ನಾವು ಚಟುವಟಿಕೆ ಭಕ್ತಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಇವತ್ತಿನ ಶ್ಲೋಕಗಳಲ್ಲಿ ಅಂದರೆ 9, 10, 11 ಭಾವ ಮತ್ತು ಪ್ರೇಮ ಭಕ್ತಿ. ಕಳೆದ ವಾರ ನಾವು ಕಳೆದ ತರಗತಿಯಲ್ಲಿ ನಾವು 9ನೇ ಶ್ಲೋಕದ ಬಗ್ಗೆ ತಿಳ್ಕೊಂಡಿದ್ದೇವೆ. ಹೇಗೆ ಈ ಒಂದು ತೀರ್ಥಕ್ಷೇತ್ರಗಳು ಅದು ಹೇಗೆ ಅಥವಾ ಪವಿತ್ರ ಕ್ಷೇತ್ರಗಳು ಹೇಗೆ ಒಂದಕ್ಕಿಂತ ಹೆಚ್ಚು ಶ್ರೇಷ್ಠವಾದದ್ದು ಅಂತ ನೋಡಿದ್ವಿ. ವೈಕುಂಠ ಶ್ರೇಷ್ಠವಾದದ್ದು, ವೈಕುಂಠ ಲೋಕಗಳಿಗಿಂತ
ಮಥುರಾ ಶ್ರೇಷ್ಠವಾದದ್ದು. ಹೇಗೆ ಮಥುರಾ ಏಕೆ ಶ್ರೇಷ್ಠವಾದದ್ದು ಅಂದರೆ ಅಲ್ಲಿ ಕೃಷ್ಣನ ಒಂದು ಜನ್ಮ ತೆಗೆದುಕೊಂಡಿದ್ದಾನೆ. ಆಮೇಲೆ ಕೃಷ್ಣನಿಗೆ ಜನ್ಮ ಇಲ್ಲ, ಭಗವಂತನಿಗೆ ಜನ್ಮ ಇಲ್ಲ, ಆದರೂ ಲೀಲಾ ಒಂದು ಕಾರ್ಯಗಳಿಗಾಗಿ ಚಟುವಟಿಕೆಗಳಾಗಿ ಜನ್ಮ ತಳೆದಂತೆ ತೋರಿ ಬರುತ್ತಾನೆ. ಸೊ ಮಥುರಾ, ಆದ್ದರಿಂದ ಆ ಒಂದು ಮಥುರಾ ಕ್ಷೇತ್ರ ತುಂಬಾ ಶ್ರೇಷ್ಠವಾದದ್ದು. ವೈಕುಂಠಕ್ಕಿಂತ ಅದು ಶ್ರೇಷ್ಠವಾದದ್ದು. ಮಥುರಾಗಿಂತ ವೃಂದಾವನ ಶ್ರೇಷ್ಠವಾದದ್ದು. ಯಾಕೆಂದ್ರೆ ವೃಂದಾವನದ 12 ಕಾನನಗಳು, ಗೊಂಡಾರಣ್ಯ 12 ಕಾಡುಗಳಿವೆ. ಅಲ್ಲಿ ಭಗವಂತ ಒಂದು ತನ್ನ ಒಂದು ಲೀಲಾ ವಿನೋದಗಳನ್ನ ಮಾಡಿದ್ದಾನೆ. ಇನ್ನು ವೃಂದಾವನ 12 ಕಾನನಗಳಿಗಿಂತ ಗೋವರ್ಧನ ಪರ್ವತ ಶ್ರೇಷ್ಠವಾದದ್ದು. ಗೋವರ್ಧನ ಪರ್ವತ ಏಕೆ ಶ್ರೇಷ್ಠವಾದದ್ದು? ಗೋವರ್ಧನವನ್ನ ಒಂದು ಕಿರು ಬೆರಳಿನಲ್ಲಿ 7 ಹಗಲು 7 ರಾತ್ರಿ ಎತ್ತಿ ಹಿಡಿದು ಎಲ್ಲ ಆ ವೃಂದಾವನ ವಾಸಿಗಳನ್ನ ಮತ್ತೆ ರಕ್ಷಣೆ ಮಾಡಿದ್ದ. ಮತ್ತೆ ಅಲ್ಲಿ ಅನೇಕ ರೀತಿಯ ಒಂದು ಶ್ರೇಷ್ಠತೆಯ ಅನೇಕ ವಿವಿಧ ಕಾರಣಗಳು ಕೂಡ, ಬೇರೆ ಬೇರೆ ಕಾರಣಗಳು ಕೂಡ ಇದೆ. ಅದನ್ನು ಕೂಡ ನಾವು ವಿಶದವಾಗಿ ತಿಳಿದುಕೊಂಡಿದ್ದೇವೆ. ಇನ್ನು ರಾಧಾಕುಂಡ ಗೋವರ್ಧನ ಪರ್ವತಕ್ಕಿಂತ ಶ್ರೇಷ್ಠವಾದದ್ದು. ಸೊ ಇಲ್ಲಿ ರಾಧಾಕುಂಡ ಹೇಗೆ ಅಂದ್ರೆ ಅದು ಪ್ರೇಮ, ರಾಧಾರಾಣಿ ಮತ್ತು ಕೃಷ್ಣ ಇವರ ಪ್ರೇಮ, ರಾಧಾರಾಣಿಯ ಪ್ರೇಮ ಉಕ್ಕಿ ಹರಿದು ಬಂದ ಸ್ಥಾನ. ಅದು ತುಂಬಾ ಶ್ರೇಷ್ಠವಾದದ್ದು. ಅದರ ಬಗ್ಗೆ ನಾವು ಕೂಡ 11ನೇ ಶ್ಲೋಕ ಮತ್ತು 12ನೇ ಶ್ಲೋಕಗಳಲ್ಲಿ 10ನೇ ಶ್ಲೋಕ ಮತ್ತು 11ನೇ ಶ್ಲೋಕದಲ್ಲಿ ತಿಳಿದುಕೊಳ್ಳುತ್ತೇವೆ. ಸೊ ಹಾಗಾಗಿ ಇಲ್ಲಿ ಹೇಗೆ ನಾವು ಒಂದು ಪವಿತ್ರ ಕ್ಷೇತ್ರಗಳಲ್ಲಿ ಹೇಗೆ ಪವಿತ್ರವಾದ ಸ್ಥಳಗಳು ಹೇಗೆ ಪ್ರಾಮುಖ್ಯವಾದದ್ದು, ವೈಕುಂಠಕ್ಕಿಂತ ಇದೊಂದು ರೀತಿಯ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಚಿತ್ರ ಕೂಡ ನಮಗೆ ಸಹಾಯ ಮಾಡುತ್ತೆ. ವೈಕುಂಠ ಶ್ರೇಷ್ಠ, ವೈಕುಂಠಕ್ಕಿಂತ ಮಥುರಾ ಮಂಡಲ ಅದು ಶ್ರೇಷ್ಠವಾದದ್ದು. ಆಮೇಲೆ ಮಥುರಾ ಮಂಡಲಕ್ಕಿಂತ ವೃಂದಾವನ 12 ಕಾನನಗಳು, ಅದಕ್ಕಿಂತ ಶ್ರೇಷ್ಠವಾದದ್ದು ಗೋವರ್ಧನ ಗಿರಿ, ಗೋವರ್ಧನ ಗಿರಿಗಿಂತ ಶ್ರೇಷ್ಠವಾದದ್ದು ರಾಧಾಕುಂಡ. ಸೊ ಹಾಗಾಗಿ ರಾಧಾಕುಂಡದಲ್ಲಿ ಯಾರು ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಒಂದು ಆಧ್ಯಾತ್ಮಿಕ ಸಾಧನೆ ಮಾಡದ ಇರ್ತಕ್ಕಂತಹ ವಿವೇಕಿ ಯಾರಿದ್ದಾರೆ ಅಂತ, ವಿವೇಕಿಗಳು ಯಾರಿಲ್ಲ, ಎಲ್ಲರೂ ಕೂಡ ವಿವೇಕಿಯಾದವರು ಇಲ್ಲಿ ಬಂದು ಭಕ್ತಿ ಸಾಧನೆಯನ್ನು ಮಾಡ್ತಾರೆ ಅಂತ ಶ್ರೀಲ ರೂಪ ಗೋಸ್ವಾಮಿಯವರು ನಮಗೆ ಹೇಳ್ತಾರೆ. ಹಾಗಾಗಿ 8, 9, 10, 11 ಇದು ತುಂಬಾ ಬಹಳ ಮುಖ್ಯವಾದ ಶ್ಲೋಕಗಳು. ಯಾಕೆಂತಂದ್ರೆ ರಾಗಾನುಗ ಸಾಧನ ಭಕ್ತಿಯಿಂದ ಹೇಗೆ ಭಾವಭಕ್ತಿಗೆ ಬರೋದು. ರಾಗಾನುಗ ಸಾಧನ ಭಕ್ತಿ ಅಂತಂದ್ರೆ ನಾವು ಭಕ್ತಿಯಲ್ಲಿ ಯಾವುದೇ ಒಂದು ಒತ್ತಾಯ ಇಲ್ಲದೆ ಸ್ವಯಂ ಪ್ರೇರಿತ ಭಕ್ತಿ. ಸೊ ಆ ಭಗವಂತನ ಭಕ್ತಿ ಸೇವೆಯನ್ನು ಸ್ವಪ್ರೇರಿತವಾಗಿ ಮಾಡ್ತಕ್ಕಂಥದ್ದು ಮತ್ತು ಅದರಿಂದ ಭಾವಭಕ್ತಿಯನ್ನು ಪಡ್ಕೊಳ್ಳೋದು. ಭಾವಭಕ್ತಿ ಅಂತಂದ್ರೆ ಅಲ್ಲಿ ಭಾವ ಅಂದ್ರೆ ಭಾವೋನ್ಮಾದ ಬರುತ್ತೆ. ಸೊ ಅದು ಭಾವೋನ್ಮಾದ ಹೇಳೋದು ಕೃಷ್ಣ ಪ್ರೇಮದ ಮುಂಚಿನ ಹಂತ. ಕೃಷ್ಣ ಪ್ರೇಮ ಇದು ಜೀವನದ ಒಂದು ಗುರಿ. ಸೊ ಆ ಗುರಿಯನ್ನ ಹೇಗೆ ಭಾವಭಕ್ತಿಯ ಮೂಲಕ ತಲುಪೋದು ಅದನ್ನು ಕೂಡ ನಾವು ನೋಡಬಹುದು. ಹರೇ ಕೃಷ್ಣ. ಈಗ ಇನ್ನೊಂದು ರೀತಿಯಿಂದ ನಾವು ಒಂದು ಈ ಉಪದೇಶಾಮೃತವನ್ನು ಅಭ್ಯಾಸ ಮಾಡೋದು ಅಂತಂದ್ರೆ ಇಲ್ಲಿ 9 ಭಕ್ತಿಯ 9 ಹಂತಗಳು. ಈ ಭಕ್ತಿಯ 9 ಹಂತಗಳು ಹೇಗೆ ಶ್ರದ್ಧಾ, ಸಾಧುಸಂಗ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಇದು ಹೇಗೆ 11 ಶ್ಲೋಕಗಳಲ್ಲಿ ರೂಪ ಗೋಸ್ವಾಮಿಯವರು ನಮಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ತಿಳ್ಕೊಳ್ಬೋದು. ಶ್ರದ್ಧಾ ಹೇಳ್ತಕ್ಕಂಥದ್ದು ಅಂದರೆ ಶ್ಲೋಕ 1ರಿಂದ 4ರವರೆಗೆ ಇಲ್ಲಿ ಕಂಡು ಬರುತ್ತೆ. ಆಮೇಲೆ ಸಾಧು ಸಂಘ, ಭಕ್ತರ ಸಂಘ ಮತ್ತು ಈ ಭಕ್ತರ ಸಂಘ 4, 5, 6ನೇ ಶ್ಲೋಕಗಳಲ್ಲಿ ನಾವು ತಿಳ್ಕೊಳ್ಬಹುದು. 7ನೇ ಶ್ಲೋಕದಲ್ಲಿ ಒಂದು ಭಜನ ಕ್ರಿಯಾ ಅಂದರೆ ಭಜನ ಕ್ರಿಯಾ ನಿಯಂತ್ರಕ ತತ್ವಗಳನ್ನು ನಾವು ಅನುಸರಿಸುವುದು, ಅನರ್ಥ ನಿವೃತ್ತಿ, ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಕೆಟ್ಟದು ಹೋಗ್ತಕ್ಕಂಥದ್ದು ಅನರ್ಥ ನಿವೃತ್ತಿ. ಆಮೇಲೆ ಒಂದು ನಿಷ್ಠ, ದೃಢವಾದ ನಂಬಿಕೆ ಭಗವಂತನಲ್ಲಿ, ಮತ್ತು ರುಚಿ ಹಾಗೂ ಆಸಕ್ತಿ. ರುಚಿ ಇದಿಷ್ಟು ಶ್ಲೋಕ 7ರಲ್ಲಿ ನಾವು ನೋಡಿದ್ದೇವೆ. ಶ್ಲೋಕ 8ರಲ್ಲಿ ಆಸಕ್ತಿ.
ಭಗವಂತನಲ್ಲಿ ಆಸಕ್ತಿ ಪ್ರಾರಂಭ ಆಗ್ತಕ್ಕಂಥದ್ದು. ಇನ್ನು ಶ್ಲೋಕ 9, 10, 11 ಅಲ್ಲಿ ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿಯನ್ನ ನಾವು ನೋಡಲಿದ್ದೇವೆ. ಹಾಗಾಗಿ ಉಪದೇಶಾಮೃತ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ನಾವು ಹೇಗೆ ಏನನ್ನು ಕಲಿತೇವೆ ಅಂತಂದ್ರೆ, ಭಕ್ತಿಗೆ ಮೊದಲನೆಯ ಒಂದು ವಿಚಾರದಲ್ಲಿ ರೂಪ ಗೋಸ್ವಾಮಿ ನಮಗೆ ಏನು ಹೇಳ್ತಾರೆ, ಭಕ್ತಿಗೆ ಅನುಕೂಲ ಆಗಿರದೇ ಇರತಕ್ಕಂತಹ ವಿಷಯಗಳು ಏನು, ಅದನ್ನು ನಾವು ಹೇಗೆ ನಾವು ಅವಾಯ್ಡ್ ಮಾಡಬೇಕು, ಅದನ್ನು ಹೇಗೆ ನಾವು ತಪ್ಪಿಸ್ಕೊಳ್ಬೇಕು ಅದನ್ನು. ಅಂದರೆ ಮೊದಲ ಶ್ಲೋಕದಲ್ಲಿ ನಾವು ನೋಡಿದ್ವಿ 6 ವೇಗಗಳು: ಮನಸ್ಸಿನ ವೇಗ, ಮಾತಿನ ವೇಗ, ಕ್ರೋಧದ ವೇಗ, ಮತ್ತೆ ನಾಲಿಗೆಯನ್ನು ಅಂದರೆ ನಾಲಿಗೆಯಲ್ಲಿ ಇರ್ತಕ್ಕಂಥ ಒತ್ತಡ, ಅದು ಉದರ ಉಪಸ್ಥ, ಈ ವೇಗಗಳನ್ನು ನಾವು ತಡೆಗಟ್ಕೊಳ್ಬೇಕು. ಯಾಕೆಂದರೆ ಅದು ಭಕ್ತಿಗೆ ಅನುಕೂಲಕರವಾದದ್ದಲ್ಲ. ಮತ್ತೆ 6 ವಿಚಾರಗಳನ್ನು ಕೂಡ ನಾವು 2ನೇ ಶ್ಲೋಕದಲ್ಲಿ ನೋಡಿದ್ವು. ಯಾವ 6 ವಿಚಾರಗಳು ನಮಗೆ ಭಕ್ತಿಗೆ ಅನುಕೂಲಕರ ಅಲ್ಲ ಅಂದರೆ, ಅತಿಯಾದ ಆಹಾರವನ್ನು ತಿನ್ನದೇ ಇರತಕ್ಕಂಥ ತಿಂದರೆ ನಮಗೆ ಅದು ಭಕ್ತಿಗೆ ಅನುಕೂಲ ಅಲ್ಲ. ಸೊ ಅದಕ್ಕೆ ನಾವು ಅತಿಯಾದ ಆಹಾರವನ್ನು ತಿನ್ನಬಾರದು. ಮತ್ತೆ ಅತಿಯಾದ ಪ್ರಯಾಸ ಮಾಡಿಕೊಂಡು ನಮ್ಮ ಜೀವನಕ್ಕೆ ಬೇಕಾದಂತಹ ಒಂದು ಜೀವನವನ್ನು ನಾವು ಸಾಗಿಸ್ಲಿಕ್ಕೆ ಅತಿಯಾಗಿ ಪ್ರಯಾಸ ಮಾಡಬಾರ್ದು. ಯಾಕೆಂದರೆ ನಮ್ಮ ಸಮಯ ಎಲ್ಲ ಅದರೊಳಗೆ ಕಳೆದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇದೆಲ್ಲ ಬೇಡದ ಕ್ವಾಲಿಟೀಸು, ಬೇಡದ ಗುಣಗಳು. ಮತ್ತೆ ಪ್ರಜಲ್ಪ ಅಂದರೆ ಯಾವುದು ನಮಗೆ ಹರಟೆ ಹೊಡೆಯುವುದು, ಬೇಡದೇ ವಿಚಾರಗಳನ್ನು, ಕೃಷ್ಣನ ಬಗ್ಗೆ ಬಿಟ್ಟು ಬೇರೆ ಯಾವ ವಿಚಾರಗಳು ಕೂಡ ನಮಗೆ ಭಕ್ತಿಗೆ ಯೋಗ್ಯ ಅಲ್ಲ, ಅದರ ಬಗ್ಗೆ ಮಾತನಾಡ್ತಕ್ಕಂಥದ್ದಲ್ಲ. ಆಮೇಲೆ ಇದು ನಾವೇನು ತಿಳ್ಕೊಂಡ್ವಿ ಅಂತಂದರೆ, ಶಾಸ್ತ್ರವಿಧಿಗಳನ್ನು ಆಧ್ಯಾತ್ಮಿಕಕ್ಕಾಗಿ ಮುಂದುವರಿದು ಬಿಟ್ಟು ಬೇರೆ ಕಾಟಾಚಾರಕ್ಕೆ ಮಾಡ್ತಕ್ಕಂಥದ್ದು. ಸೊ ಅದು ಕೂಡ ನಮಗೆ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಅದು ಒಳ್ಳೆಯದಲ್ಲ. ಮತ್ತೆ ಒಂದು ಲೋಭ, ಅದನ್ನು ಕೂಡ ನಾವು ಬಿಡಬೇಕು. ಇದು ನಮ್ಮ ಭಕ್ತಿಗೆ ನಮಗೆ ಅದು ಬೇಡದ ವಿಚಾರಗಳನ್ನು ಇಲ್ಲಿ ಒಟ್ಟು 1 ಮತ್ತು 2ನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ ರೂಪ ಗೋಸ್ವಾಮಿಯವರು. ಮತ್ತೆ ಮುಂದುವರಿದ ಭಾಗ ಅದರಲ್ಲಿ ಹಾಗಾದರೆ ಭಕ್ತಿಗೆ ಯಾವುದು ನಮಗೆ ಅನುಕೂಲಕರವಾದ ವಿಚಾರಗಳು, ಇದನ್ನ ನಾವು 3ನೇ ಶ್ಲೋಕದಿಂದ ತಿಳ್ಕೊಳ್ತೇವೆ. ಅಂದರೆ 6 ಒಳ್ಳೆಯ ಗುಣಗಳು ಏನು, 6 ಒಳ್ಳೆಯದ ಗುಣಗಳು. ಮತ್ತೆ ಉತ್ಸಾಹ, ಯಾವುದೇ ಒಂದು ಕಾರ್ಯ ಮಾಡಲಿಕ್ಕೂ ನಮಗೆ ಉತ್ಸಾಹ ಬೇಕು ಭೌತಿಕವಾಗಿಯೂ, ಆದರೆ ಆಧ್ಯಾತ್ಮಿಕದಲ್ಲಿ ಮುಂದುವರಲಿಕ್ಕೆ ತುಂಬ ಉತ್ಸಾಹದಿಂದ ನಾವು ಇರಬೇಕು. ಮತ್ತೆ ನಿಶ್ಚಯ ಅಂದರೆ ದೃಢ ನಿಶ್ಚಯ, ಅದು ತುಂಬ ಮುಖ್ಯ, ಡಿಟರ್ಮಿನೇಷನ್. ಆಮೇಲೆ ತಾಳ್ಮೆ ಕೂಡ ಬಹಳ ಮುಖ್ಯವಾದದ್ದು. ಆಮೇಲೆ ಒಂದು ಅಸತ್ ಸಂಗತ್ಯಾಗ ಅಂತಲೇ ಕೆಟ್ಟ ಸಹವಾಸ ಅಂತಂದರೆ ಇಲ್ಲಿ ಭಕ್ತರ ಸಹವಾಸ ಬಿಟ್ಟು ಬೇರೆ ಎಲ್ಲ ಕೂಡ ಕೆಟ್ಟ ಸಹವಾಸ. ಅಭಕ್ತರ ಸಹವಾಸವನ್ನು ನಾವು ತೊರೆಯಬೇಕು. ಮತ್ತು ಹಾಗಾದರೆ ನಾವು ಏನು ಮಾಡಬೇಕು? ಆಮೇಲೆ ಸತೋವೃತ್ತಿ ಅಂದರೆ ನಮ್ಮ ಹಿಂದಿನ ಆಚಾರ್ಯರುಗಳು ಏನೇನು ನಡ್ಕೊಂಡು ಬಂದಿದ್ದಾರೆ ಅದನ್ನು ನಡ್ಕೊಂಡು ಹೋಗೋದು, ಅದೇ ರೀತಿ ನಡೆಯುವುದು. ಆಮೇಲೆ ನಾವು 4ನೆಯ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ ಹೇಗೆ 6 ರೀತಿಯ ಭಕ್ತರ ಜೊತೆ ನಾವು ಹೇಗೆ ನಡ್ಕೊಳ್ಳೋದು, 6 ರೀತಿಯ ಒಂದು ಪ್ರೀತಿಯ ವಿನಿಮಯ, ಇದನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಒಂದು ಕೊಡುಗೆಗಳನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಆಮೇಲೆ ದಾನಗಳನ್ನು ಸ್ವೀಕರಿಸುವುದು, ಆಮೇಲೆ ನಮ್ಮ ದಾನಗಳನ್ನು ಕೊಡುವುದು ಮತ್ತು ಸ್ವೀಕರಿಸುವುದು. ಮತ್ತು 2ನೇದು ಅಂತಂದರೆ ಮನಸ್ಸನ್ನು ಬಿಚ್ಚಿ ಹೇಳ್ಕೊಳ್ಳೋದು ಭಕ್ತರ ಜೊತೆ. ಅಂತ ರಹಸ್ಯವಾಗಿ ಕೇಳಿ ತಿಳ್ಕೊಳ್ಬೇಕು ಹೇಗೆ ಭಕ್ತಿಯಲ್ಲಿ ಮುಂದುವರಿಬೇಕು. ಆಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡೋದು ಬೇರೆ ಭಕ್ತರಿಂದ, ಮತ್ತು ಪ್ರಸಾದವನ್ನು ಬೇರೆ ಭಕ್ತರಿಗೆ ಕೊಡೋದು. ಇದು ಪ್ರೀತಿಯ 6 ರೀತಿಯ ಪ್ರೀತಿಯ ಸಂಕೇತ ಭಕ್ತರ ನಡುವೆ. ಇದೆಲ್ಲ ಭಕ್ತಿಗೆ ಅನುಕೂಲಕರವಾದದ್ದು. ಆಮೇಲೆ 3 ರೀತಿಯ ಒಂದು ಭಕ್ತರನ್ನು ಕೂಡ ನಾವು ನೋಡಿದ್ದೇವೆ. ಯಾವ ರೀತಿ ಪ್ರಾರಂಭಿಕ ಭಕ್ತ, ಮಾಧ್ಯಮಿಕ ಭಕ್ತ, ಉತ್ತಮ ಭಕ್ತ. ಮತ್ತೆ ಮುಂದೆ ಒಂದು ಆ ರೀತಿ ಹೇಗೆ ಪ್ರಾರಂಭಿಕ ಭಕ್ತರನ್ನ ಮನಸಾ ಗೌರವಿಸಬೇಕು, ಮಧ್ಯಮ ಭಕ್ತರು ಅವರ ಒಂದು ಸ್ನೇಹವನ್ನು ನಾವು ಮಾಡಬೇಕು, ಮಾಧ್ಯಮಿಕ ಭಕ್ತರು. ಮತ್ತೆ
ಅವರಿಗೆ ನಮ್ರ ನಮನಗಳನ್ನು ಮಾಡಬೇಕು. ಮತ್ತೆ ಉತ್ತಮ ಭಕ್ತರಿಂದ ನಾವು ದೀಕ್ಷೆ ಪಡ್ಕೊಳ್ಬೇಕು ಮತ್ತು ಅವರ ಸಹವಾಸ ಮಾಡಬೇಕು, ಅವರ ಸೇವೆ ಮಾಡಬೇಕು. ಸೊ ಇದೆಲ್ಲ ನಮಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಮುಖ್ಯವಾದದ್ದು. ಆಮೇಲೆ ನಾವು ನೋಡಿದ್ವಿ 6ನೇ ಶ್ಲೋಕದಲ್ಲಿ ಶುದ್ಧ ಭಕ್ತರನ್ನ ನಾವು ಈ ಒಂದು ಭೌತಿಕ ದೃಷ್ಟಿಯಿಂದ ನೋಡಬಾರ್ದು, ಅವರಲ್ಲಿ ಯಾವುದು ಐಹಿಕ ದೃಷ್ಟಿಯಿಂದ ನೋಡಬಾರ್ದು. ಭಕ್ತರು ಯಾವಾಗಲೂ ತಮ್ಮ ಒಂದು ದೇಹದ ಭಾವನೆಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಭಕ್ತನಲ್ಲಿ ಯಾವುದೇ ದೋಷ ಕಾಣಬಹುದು, ಆದರೆ ದೋಷ ಭಕ್ತರನ್ನ ಕಲುಷಿತ ಮಾಡೋದಿಲ್ಲ. ಸೊ ಹಾಗಾಗಿ ಭಕ್ತರನ್ನ ನಾವು ಭೌತಿಕ ದೃಷ್ಟಿಯಿಂದ ನಾವು ನೋಡಬಾರ್ದು. ಆಮೇಲೆ ನಾವು 7ನೇ ಶ್ಲೋಕದಲ್ಲಿ ಹೇಗೆ ಭಗವಂತನ ಪವಿತ್ರ ನಾಮಗಳನ್ನು ನಾವು ಜಪಿಸೋದ್ರಿಂದ ಸೊ ಹೇಗೆ ಒಂದು ಭಗವಂತನ ಬಗ್ಗೆ ನಮ್ಮಲ್ಲಿ ಜಾಗೃತಿ ಆಗುತ್ತೆ, ಭಗವಂತನ ಒಂದು ಆಸಕ್ತಿ ಮೂಡಲಿಕ್ಕೆ ಥರ ಜಾಗೃತಿ ಉಂಟಾಗತ್ತೆ. ಸೊ ಆಮೇಲೆ 8ನೇ ಶ್ಲೋಕ, 8ನೇ ಶ್ಲೋಕದಲ್ಲಿ ಮತ್ತೆ ವ್ರಜದಲ್ಲಿ ನಾವು ವಾಸ ಮಾಡಬೇಕು ಅಂತ ಶ್ರೀ ರೂಪ ಗೋಸ್ವಾಮಿ ಹೇಳ್ತಾರೆ. ವ್ರಜದಲ್ಲಿ ವಾಸ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಸಾಧ್ಯ ಆಗದೆ ಇರ್ಬೋದು. ಸೊ ದೈಹಿಕವಾಗಿ ಇಲ್ಲಿ ಆಗದಿದ್ದರೆ ಮಾನಸಿಕವಾಗಿ ಆದರೂ ನಾವು ವ್ರಜದಲ್ಲಿ ವಾಸ ಮಾಡುವುದು ಮತ್ತು ವ್ರಜವಾಸಿಗಳು ಅವರು ಹೇಗೆ ಭಕ್ತಿಯನ್ನು ಸಲ್ಲಿಸುತ್ತಾರೆ, ಅವರು ಹೇಗೆ ಜೀವನ ನಡೆಸ್ತಾರೆ ಅದನ್ನು ನಾವು ಅನುಸರಿಸುವುದು. ಆಮೇಲೆ 9ನೇ ಶ್ಲೋಕದಲ್ಲಿ ನಾವೇನು ತಿಳ್ಕೊಂಡ್ವಿ, ನಮಗೆ ರೂಪ ಗೋಸ್ವಾಮಿ ಏನು ಹೇಳಿದ್ರು, ಈಗ ಆ ಒಂದು ಪವಿತ್ರ ಸ್ಥಾನಗಳು ಅವುಗಳು ಹೇಗೆ ಒಂದಕ್ಕಿಂತ ಒಂದು ಶ್ರೇಷ್ಠ, ವೈಕುಂಠಕ್ಕಿಂತ ಮಥುರಾ ಶ್ರೇಷ್ಠ, ಮಥುರಕ್ಕಿಂತ ವೃಂದಾವನಕ್ಕಿಂತ ಗೋವರ್ಧನಕ್ಕಿಂತ ರಾಧಾಕೊಂಡ ಅತ್ಯಂತ ಶ್ರೇಷ್ಠವಾದದ್ದು. ಸೊ ಹಾಗಾಗಿ ಈ ವಿಚಾರಗಳನ್ನು ಅಲ್ಲಿ ಹೇಳಿ, ಆಮೇಲೆ ನಮಗೆ ಮುಖ್ಯವಾಗಿ ರಾಧಾಕೊಂಡ ಅದರಲ್ಲಿ ಇದ್ದು ಹೇಗೆ ನಾವು ಸೇವೆ ಮಾಡಬೇಕು ಹೇಗೆ ಅಂತ ಅದನ್ನು ನಮಗೆ ತಿಳಿಸಿದ್ದಾರೆ. ಮತ್ತೆ ಇವತ್ತು ಅದರದ್ದೇ ಮುಂದುವರಿದ ಭಾಗ 10ನೇ ಶ್ಲೋಕ. ಮತ್ತೆ ಇಲ್ಲಿ ರಾಧಾರಾಣಿ ಅದು ರಾಧಾಕುಂಡ, ಅದು ರಾಧಾರಾಣಿ ಮತ್ತು ರಾಧಾಕುಂಡ ಕೃಷ್ಣನಿಗೆ ಬಲು ಪ್ರಿಯವಾದದ್ದು. ಸೊ ಅದರ ಬಗ್ಗೆ ನಾವು ತಿಳ್ಕೊಳ್ತೇವೆ. ಮತ್ತೆ ಮುಂದಿನ ತರಗತಿಯಲ್ಲಿ ರಾಧಾಕುಂಡದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ತಿಳ್ಕೊಳ್ಳಿದ್ದೇವೆ. ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಸ್ಕ್ರೀನ್ ಕಾಣಿಸ್ತಾ ಇಲ್ಲ. ಓಕೆ ಓಕೆ ಹರೇ ಕೃಷ್ಣ. ಕಾಣಿಸ್ತಾ ಇದೆ ಇವಾಗ. ಈಗ ಕಾಣಿಸ್ತಾ ಉಂಟಾ? ಹರೇ ಕೃಷ್ಣ. ಕಾಣ್ತಾ ಉಂಟಾ ಸ್ಕ್ರೀನು? ಹರೇ ಕೃಷ್ಣ. ಕಾಣ್ತಾ ಇದೆ ಮಾತಾಜಿ. ಹೌದು ಮಾತಾಜಿ, ಕಾಣಿಸ್ತದೆ ಮಾತಾಜಿ. ಕಾಣಿಸ್ತಾ ಇದೆ. 6ನೇ ಶ್ಲೋಕ 6 ಬಂದಿದೆ. ಕಾಣಿಸ್ತಾ ಇದೆ. ಶ್ಲೋಕ 6 ಬಂದಿದೆ. ಕಾಣ್ತಾ ಇದೆ ಈಗ 10 ಶ್ಲೋಕ. ಕಾಣ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ಶ್ಲೋಕ ಕಾಣಿಸ್ತಾ ಇದೆ. ಹರೇ ಕೃಷ್ಣ. ಸೊ 10ನೆಯ ಶ್ಲೋಕ. ಸೊ 9, 10, 11 ಈ 3 ಶ್ಲೋಕಗಳು ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ ಅಂತ ತಿಳ್ಕೊಂಡ್ವಿ. ಸೊ ಇವತ್ತು ಶ್ಲೋಕ 10ರ ಒಂದು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ.
ಶ್ಲೋಕ 10. ಕರ್ಮಿಭ್ಯಃ ಪರಿತೋ ಹರೇಃ ಪ್ರಿಯತಯಾ ವ್ಯಕ್ತಿಂ ಯಯುರ್ಜ್ಞಾನಿನಾ ತೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾ ಪ್ರೇಮೈಕನಿಷ್ಠಾಸ್ತತಃ ತೇಭ್ಯಸ್ತಾಃ ಪಶುಪಾಲಪಂಕಜ ದೃಶಸ್ತಾಭ್ಯೋಪಿ ಸಾರಾಧಿಕಾ ಪ್ರೇಷ್ಠಾ ತದ್ವದೀಯಂ ತದೀಯ ಸರಸಿ ತಾಮ್ನಾ ಆಶ್ರಯೇತ್ ಕಃ ಕೃತಿ. ಕರ್ಮಿಭ್ಯಃ ಪರಿತೋ ಹರೇ ಪ್ರಿಯತಯಾ ವ್ಯಕ್ತಿಂ ಯಯುರ್ಜ್ಞಾನಿನಾ ತೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾಃ ಪ್ರೇಮೈಕನಿಷ್ಠಾಸ್ತತಃ ತೇಭ್ಯಸ್ತಾಃ ಪಶುಪಾಲಪಂಕಜದೃಶಾ ಸ್ತಾಭ್ಯೋಪಿ ಸಾರಾಧಿಕಾ ಪ್ರೇಷ್ಠಾ ತದ್ವದೀಯಂ ತದೀಯ ಸರಸಿ ತಾಮ್ನಾಶ್ರಯೇತ್ ಕಃ ಕೃತಿ. ಎಲ್ಲ ತರಹದ ಕರ್ಮಿಗಳಲ್ಲಿ ಜೀವನದ ಮೌಲ್ಯಗಳ ಬಗೆಗೆ ಜ್ಞಾನವುಳ್ಳವನನ್ನು ಪರಮಪ್ರಭುವಾದ ಹರಿಯು ಮೆಚ್ಚುತ್ತಾನೆ. ಅಂತಹ ಅನೇಕ ಜ್ಞಾನಿಗಳಲ್ಲಿ ನಿಜವಾಗಿ ತನ್ನ ಜ್ಞಾನ ಬಲದಿಂದ ಮುಕ್ತಿ ಹೊಂದಿದ ಜ್ಞಾನಿಯು ಭಕ್ತಿ ಸೇವೆಯನ್ನು ಅವಲಂಬಿಸಬಹುದು. ಅವನು ಇತರರಿಗಿಂತ ಶ್ರೇಷ್ಠನು. ಆದರೆ ಕೃಷ್ಣನ ಬಗೆಗೆ ಪರಿಶುದ್ಧ ಪ್ರೇಮವನ್ನು ಸಾಧಿಸಿದವನು ಅವನಿಗಿಂತ ಶ್ರೇಷ್ಠ. ಗೋಪಿಯರು ಭಕ್ತಾಗ್ರೇಸರಿಗಿಂತಲೂ ಶ್ರೇಷ್ಠ. ಏಕೆಂದರೆ ಅವರು ದಿವ್ಯ ಗೋಪಾಲಕನಾದ ಶ್ರೀಕೃಷ್ಣನನ್ನೇ ಸದಾ ನಂಬಿರುತ್ತಾರೆ. ಹಾಗಾಗಿ ಹಿಂದಿನ 9ನೇ ಶ್ಲೋಕದಲ್ಲಿ ಪವಿತ್ರ ಸ್ಥಳಗಳ ಶ್ರೇಣಿ ವ್ಯವಸ್ಥೆಯನ್ನು ನಮಗೆ ಶ್ರೀಲ ರೂಪ ಗೋಸ್ವಾಮಿ ತಿಳಿಸಿದ್ದಾರೆ. ಆದರೆ ಈ ಒಂದು ಶ್ಲೋಕದಲ್ಲಿ ಕೂಡ ಶ್ರೇಣಿ ವ್ಯವಸ್ಥೆ ಇದೆ. ಈ ಶ್ರೇಣಿ ವ್ಯವಸ್ಥೆ ಹೇಗೆ ಅಂತ ಕೇಳಿದರೆ, ಬೇರೆ ಬೇರೆಯ ಅಧ್ಯಾತ್ಮವಾದಿಗಳ ಶ್ರೇಣಿ ಅಂದರೆ ಇಲ್ಲಿ ಕರ್ಮಿಗಿಂತ ಜ್ಞಾನಿ ಶ್ರೇಷ್ಠ, ಜ್ಞಾನಿಗಿಂತ ಭಕ್ತ ಶ್ರೇಷ್ಠ, ಎಲ್ಲ ಭಕ್ತರಲ್ಲಿ ಗೋಪಿಯರು ಶ್ರೇಷ್ಠ. ಗೋಪಿಯರು ಗ್ರೇಸರಿಗಿಂತಲೂ ಭಕ್ತರಲ್ಲಿ ಅಗ್ರೇಸರರು, ಅವರಿಗಿಂತಲೂ ಶ್ರೇಷ್ಠ ಗೋಪಿಯರು. ಮತ್ತು ಗೋಪಿಯರಿಗಿಂತ ಶ್ರೇಷ್ಠವಾದವಳು ಗೋಪಿಯರಲ್ಲಿ ರಾಧಾರಾಣಿ ಶ್ರೇಷ್ಠವಾದವಳು. ಅದನ್ನೇ ಹೇಳ್ತಾ ಇದ್ದಾರೆ. ಗೋಪಿಯರಲ್ಲಿ ಶ್ರೀಮತಿ ರಾಧಾರಾಣಿಯು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದವಳು. ಶ್ರೀಕೃಷ್ಣನಿಗೆ ಅವಳು ಎಷ್ಟು ಪ್ರಿಯವೋ ಅವಳ ಕುಂಡವು ಸರೋವರ ಅಷ್ಟೇ ಪ್ರಿಯ. ಆದ್ದರಿಂದ ಯಾರು ತಾನೇ ರಾಧಾಕುಂಡದಲ್ಲಿ ವಾಸಿಸುವುದಿಲ್ಲ? ಹಾಗಾಗಿ ಈ ರಾಧಾಕುಂಡ ಮತ್ತು ಶ್ರೀಮತಿ ರಾಧಾರಾಣಿ ಕೃಷ್ಣನಿಗೆ ತುಂಬ ಪ್ರಿಯ. ಹಾಗಾಗಿ ಎಲ್ಲರೂ ಕೂಡ ವಾಸಿಸಬೇಕು ಅಂತ ನಾವು ಇದರಲ್ಲಿ ತಿಳ್ಕೊಳ್ಬೇಕು. ಭಾವಾವೇಶ ತುಂಬಿದ ಭಕ್ತಿ ಭಾವದಿಂದ ಅಪ್ರಾಕೃತ ಭಾವ ಆಧ್ಯಾತ್ಮಿಕ ಶರೀರದೊಂದಿಗೆ ತಮ್ಮ ಅಷ್ಟಕಾಲೀಯ ಲೀಲೆಯನ್ನು ಅವರು 8 ಬಗೆಯ ನಿತ್ಯ ಲೀಲೆಗಳನ್ನು ಮಾಡುವ ದಿವ್ಯ ದಂಪತಿಯಾದ ಶ್ರೀ ರಾಧಾ ಗೋವಿಂದರಿಗೆ ಯಾರು ತಾನೇ ದಿವ್ಯ ಸೇವೆಗೈಯುವುದಿಲ್ಲ? ನಿಜವಾಗಿ ರಾಧಾ ಕುಂಡದ ತೀರದಲ್ಲಿ ಯಾರು ಭಕ್ತಿ ಸೇವೆಯನ್ನು ಮಾಡುವರೋ ಅವರೇ ಈ ಜಗತ್ತಿನಲ್ಲಿ ಧನ್ಯರು. ಶ್ರೀಲ ರೂಪ ಗೋಸ್ವಾಮಿ ನಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಶ್ಲೋಕದಲ್ಲಿ ಕೆಳಗಿನ ಹಂತ ಕರ್ಮಿ ಕೆಳಗಿನ ಹಂತ. ಆ ಕರ್ಮಿಗಿಂತ ಜ್ಞಾನ, ಯಾರು ಜ್ಞಾನ ಪಡ್ಕೊಂಡಿರ್ತಾರೆ, ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಭಗವಂತನ ಅಂಶ, ನನ್ನ ಒಂದು ಆ ಅಂಶ ಭಗವಂತನ ಭಕ್ತಿ ಸೇವೆ ಮಾಡೋದು, ಆತ್ಮದ ಒಂದು ಚಟುವಟಿಕೆ, ಇದು ಶ್ರೇಷ್ಠ ಅಂತೆ. ಜ್ಞಾನಿಗಿಂತ ಭಕ್ತಿ ಸೇವೆಯಲ್ಲಿ ತೊಡಗಿದವನು, ಆ ಭಕ್ತನಾದವನು ಶ್ರೇಷ್ಠ. ಆ ಭಕ್ತರಲ್ಲಿ ಗೋಪಿಯರು ಅತ್ಯಂತ ಶ್ರೇಷ್ಠ. ಗೋಪಿಯರಲ್ಲಿ ರಾಧಾರಾಣಿ ಅಂದರೆ ತುಂಬ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದವಳು. ರಾಧಾರಾಣಿಯ ಕುಂಡ, ಸರೋವರ ರಾಧಾಕುಂಡ, ಅದು ಕೂಡ ಕೃಷ್ಣನಿಗೆ ಪ್ರಿಯವಾದದ್ದು. ಆದ್ದರಿಂದ ಆ ರಾಧಾಕುಂಡದಲ್ಲಿ ಅಷ್ಟಕಾಲೀಯ ಲೀಲೆಗಳು ನಡೆಯುತ್ತವೆ. ಸೊ ಹಾಗಾಗಿ ಈ ದಿವ್ಯ ದಂಪತಿ ಅದೇ ರಾಧಾ ಗೋವಿಂದರ ದಿವ್ಯ ಸೇವೆಯನ್ನು ನಾವು ಮಾಡಬೇಕು ರಾಧಾಕುಂಡದಲ್ಲಿ ಅಂತ ಯಾರು ಆ ರೀತಿ ಮಾಡ್ತಾರೆ ಅವರು ಈ ಜಗತ್ತಿನಲ್ಲಿಯೇ ಧನ್ಯರು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ.
ಇದನ್ನೆಲ್ಲ ಶ್ರೀಲ ಪ್ರಭುಪಾದರು ಬಹಳ ಒಂದು ದೀರ್ಘವಾದ ಸುದೀರ್ಘವಾದ ಭಾವಾರ್ಥದಲ್ಲಿ ನಮಗೆ ಅವರು ತಿಳಿಸ್ತಾ ಇದ್ದಾರೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈಗ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು ಅಂತಂದರೆ, ಈ ಭಗವದ್ಗೀತೆ ಹೇಳ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಶ್ರೀಮದ್ ಭಾಗವತಂ ಅದು ವೈಷ್ಣವರಿಗೆ ತುಂಬ ಮುಖ್ಯವಾದದ್ದು. ಆಮೇಲೆ ಇಲ್ಲಿ ಗೌಡೀಯ ವೈಷ್ಣವ ಸಾಹಿತ್ಯ ಅಂದರೆ ವೈಷ್ಣವರಲ್ಲೂ ಕೂಡ ಗೌಡೀಯ ವೈಷ್ಣವ ಸಾಹಿತ್ಯ ಅಂದರೆ ಈ ಉಪದೇಶಾಮೃತ, ಆಮೇಲೆ ಭಕ್ತಿ ರಸಾಮೃತ ಸಿಂಧು, ಚೈತನ್ಯ ಚರಿತಾಮೃತ, ಇವೆಲ್ಲ ಗೌಡೀಯ ವೈಷ್ಣವರಿಗೆ ಬಹಳ ಮುಖ್ಯವಾದದ್ದು. ಇದರಲ್ಲಿ ಈಗ ನಾವು ಇವತ್ತು ನಾವು ತಿಳ್ಕೊಳ್ತಕ್ಕಂಥದ್ದು ಉಪದೇಶಾಮೃತದ ಶ್ಲೋಕ. ಸೊ ಇದು ಹೇಗೆ ಇದೆ ಅಂತಂದರೆ, ಈ ಒಂದು ವೈದಿಕ ಸಾಹಿತ್ಯಗಳು ಹೇಗೆ ಇದೆ ಅಂದರೆ ಒಂದು ರೀತಿ ಪಿರಮಿಡ್ ಆಕಾರ ಇದೆ. ಪಿರಮಿಡಲ್ಲಿ ಕೆಳಗಡೆ ಇರ್ತಕ್ಕಂಥ ಬೇಸ್ ಅದು ಭಗವದ್ಗೀತಾ. ಹಾಗೆ ಹೋಗ್ತಾ ಇದ್ದಂಗೆ ಭಗವದ್ಗೀತಾ, ಆಮೇಲೆ ಭಾಗವತ, ಆಮೇಲೆ ಈ ಒಂದು ಚೈತನ್ಯ ಚರಿತಾಮೃತ, ಆಮೇಲೆ ಭಕ್ತಿ ರಸಾಮೃತ ಸಿಂಧು, ಮತ್ತು ಈ ಒಂದು ಉಪದೇಶಾಮೃತ. ಸೊ ಹಾಗಾಗಿ ಈ ಉಪದೇಶಾಮೃತದಲ್ಲಿ ಮುಖ್ಯವಾಗಿ ಭಕ್ತಿಯ ರಸ, ಇದರಲ್ಲಿ ಪರಕೀಯ ರಸ ಅಂತ ಹೇಳ್ತಾರೆ. ಪರಕೀಯ ರಸ ಅಂತಂದರೆ ರಾಧಾರಾಣಿ ಮತ್ತು ಗೋಪಿಕೆಯರು, ರಾಧಾರಾಣಿ ಮತ್ತು ಕೃಷ್ಣನ ನಡುವೆ ಇರುವ ಪರಕೀಯ ರಸ. ಸೊ ಆ ಮಾಧುರ್ಯ ರಸ ಅದನ್ನು ಆಸ್ವಾದನೆ ಮಾಡ್ತಕ್ಕಂಥದ್ದು ಇದು ಗೌಡೀಯ ವೈಷ್ಣವರಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಇದು. ಆ ರಸದಲ್ಲಿ ಭಗವಂತನನ್ನು ಆರಾಧನೆ ಮಾಡೋದು, ಅರ್ಥ ಮಾಡ್ಕೊಳ್ಳೋದು ಮತ್ತು ಆರಾಧನೆ ಮಾಡೋದು. ಸೊ ಅದಕ್ಕಾಗಿ ರಾಧಾಕುಂಡದ ಶ್ರೇಷ್ಠತೆಯನ್ನು ರೂಪ ಗೋಸ್ವಾಮಿಗಳು ಇಲ್ಲಿ ಹಾಡಿ ಹೊಗಳುತ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಮುಖ್ಯವಾಗಿ ಚರ್ಚಿತ ಆಗ್ತಕ್ಕಂಥ ವಿಷಯಗಳು ಅಂದರೆ ಕರ್ಮಿ ಅಂದರೆ ಏನು, ಕರ್ಮಿಯವರು ಹೇಗೆ ಇರ್ತಾರೆ ಈ ಭೌತಿಕ ಜಗತ್ತಲ್ಲಿ, ಕರ್ಮಿಯರಿಗಿಂತ ಜ್ಞಾನಿಯರು ಹೇಗೆ ಶ್ರೇಷ್ಠ, ಏಕೆ ಶ್ರೇಷ್ಠ, ಅವರು ಯಾವ ಥರ ಇರ್ತಾರೆ, ಆಮೇಲೆ ಭಕ್ತರು ಏಕೆ ಶ್ರೇಷ್ಠ ಜ್ಞಾನಿಗಳಿಗಿಂತ, ಆ ಭಕ್ತರಲ್ಲೂ ಕೂಡ ಗೋಪಿಯರು ಏಕೆ ಶ್ರೇಷ್ಠ, ಆ ಗೋಪಿಯರಲ್ಲೆಲ್ಲ ರಾಧಾರಾಣಿ ಏಕೆ ಶ್ರೇಷ್ಠ, ಮತ್ತು ರಾಧಾಕುಂಡ ಏಕೆ ಶ್ರೇಷ್ಠ, ನಾವು ಯಾಕೆ ರಾಧಾಕುಂಡದಲ್ಲಿದ್ದು ಆ ಗೋಪಿ ಭಾವದಲ್ಲಿ ದಿವ್ಯ ದಂಪತಿ ರಾಧಾಕೃಷ್ಣರ ದಿವ್ಯ ಸೇವೆಯನ್ನು ನಾವು ಯಾಕೆ ಮಾಡಬೇಕು, ಇದು ಯಾಕೆ ಜಗತ್ತಿನಲ್ಲೆಲ್ಲ ಅದು ಅತ್ಯಂತ ಶ್ರೇಷ್ಠವಾದದ್ದು, ಮತ್ತು ಆ ರೀತಿಯ ದಿವ್ಯ ಭಕ್ತಿ ಸೇವೆಯಲ್ಲಿ ತೊಡಗಿರುವವರೇ ಧನ್ಯರು ಅಂತ ಯಾಕೆ ಅಂತ ನಾವು ಇದನ್ನು ತಿಳ್ಕೊಳ್ಳೋಣ. ಈಗ ಕರ್ಮಿಗಳು ಅಂದರೆ ಯಾರು? ಈಗ ಪ್ರತಿಯೊಬ್ಬರು ನಾವು ಈಗ ಭೌತಿಕ ಪ್ರಪಂಚದಲ್ಲಿ ಇದ್ದೇವೆ ಅಲ್ವಾ, ಇಲ್ಲಿ ಪ್ರತಿಯೊಬ್ಬರು ಒಂದು ಬಗೆಯ ಕಾಮ್ಯ ಕರ್ಮವನ್ನು ಮಾಡಲೇಬೇಕು ಅಲ್ವಾ. ನಾವು ಕೆಲಸ ಮಾಡದೆ ಇರ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಕೆಲಸ ಮಾಡಲೇಬೇಕು. ಪ್ರತಿಯೊಬ್ಬರು ಮಾಡಬಾರ್ದು ಅಂತ ಇಲ್ಲ, ಮಾಡಲೇಬೇಕು. ಆದರೆ ಇಲ್ಲಿ ಏನು ನಾವು ಮಾಡ್ತಾ ಇದ್ದೇವೆ? ಕಾಮ್ಯ ಕರ್ಮವನ್ನು ಮಾಡ್ತಾ ಇದ್ದೇವೆ. ಕಾಮ್ಯ ಕರ್ಮ ಅಂದರೆ ನಾವು ಯಾವ ಕೆಲಸವನ್ನು ಮಾಡ್ತೇವೆ ಅದರ ಪ್ರತಿಫಲವನ್ನು ನಾವು ಅಪೇಕ್ಷೆ ಪಡ್ತೇವೆ. ಸೊ ಹಾಗಾಗಿ ಹೀಗೆ ದುಡಿದು ಐಹಿಕ ಲಾಭಗಳನ್ನು ಬಯಸುವವರನ್ನು ಕರ್ಮಿಗಳು ಎಂದು ಕರೆಯುತ್ತಾರೆ. ಹಾಗಾಗಿ ದುಡಿಯೋದು ಮತ್ತು ಐಹಿಕ ಜಗತ್ತಿನಲ್ಲಿ ಐಹಿಕ ಚಟುವಟಿಕೆಗಳನ್ನು ನಡೆಸುವುದು ಮತ್ತು ಅದರಿಂದ ಬಂದಿರತಕ್ಕಂಥ ಪ್ರತಿಫಲ, ಆ ಒಂದು ಲಾಭಗಳನ್ನು ಬಯಸುವವರು ಅವರಿಗೆ ಕರ್ಮಿ ಅಂತ ಹೇಳ್ತಾರೆ. ಈಗ ಈ ಪ್ರಭುಪಾದರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ ಈ ಭೌತಿಕ ಜಗತ್ತಿನಲ್ಲಿ ಈ ಯಾರು ಜೀವಾತ್ಮ ಇರ್ತಾರೆ, ಜೀವಿಗಳು, ಅವರೆಲ್ಲರೂ ಮಾಯೆಯಿಂದ ಆಕರ್ಷಿತರಾಗಿದ್ದಾರೆ. ಮಾಯೆಯ ಮೋಡಿ ಅಂದರೆ ಮಾಯೆಯಿಂದ ಅವರು ಆಕರ್ಷಿತರಾಗಿದ್ದಾರೆ. ಹೇಗೆ ಅಂತ ನಾವು ನೋಡೋಣ. ಸೊ ವಿಷ್ಣು ಶಕ್ತಿ ಪರ ಪ್ರೋಕ್ತ ಕ್ಷೇತ್ರಜ್ಞಾಖ್ಯ ತಥಾ ಪರ ಅವಿದ್ಯಾ ಕರ್ಮ ಸಂಜ್ಞಾನ್ಯ ತೃತೀಯ ಶಕ್ತಿರೀಷ್ಯತೆ. ಅಂದರೆ ಭಗವಂತನ ಶಕ್ತಿ, ಇದರ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ, ಅವನ ಶಕ್ತಿಯನ್ನು ಅನಂತ ಶಕ್ತಿಗಳು ಇದೆ ಭಗವಂತನಿಗೆ. ಆ ಅನಂತ ಶಕ್ತಿಯಲ್ಲಿ 3 ಮುಖ್ಯವಾದ ಶಕ್ತಿ: ಆಧ್ಯಾತ್ಮಿಕ ಶಕ್ತಿ, ತಟಸ್ಥ ಶಕ್ತಿ ಮತ್ತು ಐಹಿಕ ಶಕ್ತಿ. ಈಗ ಐಹಿಕ ಶಕ್ತಿ ಅಂದರೆ ಮಹಾಮಾಯ. ಆ ಮಹಾಮಾಯ ಅನ್ನ ಐಹಿಕ ಶಕ್ತಿ ಅಂದರೆ ತೃತೀಯ ಶಕ್ತಿ ಅಂತ ಕರೀತಾರೆ. ತಟಸ್ಥ ಶಕ್ತಿ ಅಂದರೆ ಎಲ್ಲ ಜೀವಾತ್ಮ ಅವರಿಗೆ ತಟಸ್ಥ ಶಕ್ತಿ. ತಟಸ್ಥ ಅಂದರೆ ಅವರಿಗೆ ಒಂದು ಭೌತಿಕ ಪ್ರಪಂಚದಲ್ಲೇ ಉಳ್ಕೋಬಹುದು ಆ ಮಾಯೆಯಿಂದ ಆಕರ್ಷಿತವಾಗಿ, ಇಲ್ಲ ಭಗವಂತನ ಲೋಕಕ್ಕೆ ಆಧ್ಯಾತ್ಮಿಕ ಶಕ್ತಿ ಅವರ ಕೈ ಕೆಳಗೆ ಕೂಡ ಹೋಗಿ ಭಗವಂತನ ಲೋಕ ಸೇರಬಹುದು. ಅದು ತಟಸ್ಥ ಶಕ್ತಿ. ಎಲ್ಲ ಜೀವಾತ್ಮರು ಭೌತಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಜೀವಾತ್ಮರು ತಟಸ್ಥ ಶಕ್ತಿ.
ಆಗ ಆಧ್ಯಾತ್ಮಿಕ ಶಕ್ತಿ ಅಂದರೆ ಅದು ಭಗವಂತನ ಅಂತರಂಗ ಶಕ್ತಿ. ಸೊ ಹಾಗಾಗಿ ಈಗ ನಾವು ಎಲ್ಲ ಜೀವಾತ್ಮರು ತಟಸ್ಥ ಶಕ್ತಿ ಇಲ್ಲಿದ್ದೇವೆ. ನಾವು ಮಾಯೆಯ ಒಂದು ಹಿಡಿತದಲ್ಲಿ ಇದ್ದೇವೆ. ಅಂದರೆ ಮಾಯೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾಳೆ. ಮಾಯೆ ಹೇಳ್ತಕ್ಕಂಥವಳು ಕೂಡ ಭಗವಂತನ ಕಂಟ್ರೋಲಲ್ಲಿ ಇದ್ದಾಳೆ. ಭಗವಂತ ಮಾಯೆಯನ್ನು ಕಂಟ್ರೋಲ್ ಮಾಡ್ತಾನೆ, ಮತ್ತೆ ಜೀವಿಯನ್ನು ಕೂಡ ಕಂಟ್ರೋಲ್ ಮಾಡ್ತಾನೆ. ಆದರೆ ಜೀವಿ ಈಗ ಮಾಯೆಯ ಕಂಟ್ರೋಲ್ ಇದೆ ಭೌತಿಕ ಪ್ರಪಂಚದಲ್ಲಿ ಇರೋದರಿಂದ. ಹಾಗೆ ಈಗ ಆ ಮಾಯೆಯ ಆ ಶಕ್ತಿ, ಐಹಿಕ ಶಕ್ತಿ, ಈ ಒಂದು ಸರ್ಕಲ್ ಒಳಗೆ ಪರಿಧಿಯಲ್ಲಿ ನಾವಿದ್ದೇವೆ, ಭೌತಿಕ ಬದ್ಧಾತ್ಮರು. ಸೊ ಈಗ ಹಾಗಾಗಿ ಈ ಜೀವಿಗಳು ಇರ್ತಕ್ಕಂಥವರು ಅವರು ಅಂದರೆ ಮುಖ್ಯವಾಗಿ ಇಲ್ಲಿ ಮಾನವ ಜನ್ಮದಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಅವರು ಇಂದ್ರಿಯ ಸುಖ ಪಡೀಲಿಕ್ಕಾಗಿ ಕಷ್ಟಪಟ್ಟು ದುಡಿತಿದ್ದಾರೆ. ಸೊ ಯಾಕೆ ದುಡಿಯುವುದು ಯಾಕೆಂದ್ರೆ ನಮ್ಮ ಭೌತಿಕ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಕೊಳ್ಳಿಕ್ಕಾಗಿ ಭೌತಿಕ ಜೀವನದಲ್ಲಿ ಅಲ್ವಾ. ಹರೇ ಕೃಷ್ಣ. ಜನ ದುಡಿಯೋದು ಯಾಕಾಗಿ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಜನ ಕಷ್ಟಪಟ್ಟು ದುಡಿತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೆ. ಭೌತಿಕ ಸುಖಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಮಾತಾಜಿ. ಕಷ್ಟಪಟ್ಟು ಅದು ತುಂಬಾ ಪ್ರಯಾಸ ಮಾಡಿಪಟ್ಟು ದುಡಿತಾರೆ ಅಲ್ವಾ. ಸೊ 4 ತಾಸು 2 ತಾಸು ಟ್ರೈನಲ್ಲಿ ಹೋಗ್ಬೇಕು, ಮುಂಬೈನಲ್ಲಿ ಬರಬೇಕಾದ್ರೆ ಮತ್ತೆ 2 ತಾಸು ಟ್ರಾವೆಲು, ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಆಫೀಸ್ ವರ್ಕು, ಹೋಗುವಾಗ ಟ್ರಾವೆಲಿಂಗ್, ಬರುವಾಗ ಟ್ರಾವೆಲಿಂಗ್, ತುಂಬಾ ಕಷ್ಟಪಡ್ತಾರೆ. ಯಾಕೆ ಅಂದರೆ ಆ ಕಷ್ಟ ಹೇಳ್ತಕ್ಕಂಥದ್ದು ಪಡೋದು ಅದು ಈ ಒಂದು ಸುಖ, ಇಂದ್ರಿಯ ಸುಖ ಹೇಳ್ತಕ್ಕಂಥದ್ದು ಅದು ಎಲ್ಲರಿಗೂ ಇದೆ. ಅಂದ್ರೆ ನಾಯಿಗಳು ಹಂದಿಗಳು ಕೂಡ ಇಂದ್ರಿಯ ಸುಖ ಪಡ್ತಾರೆ ಅಲ್ವಾ. ನಾಯಿಗಳಿಗೂ ಇದೆಯೋ ಇಲ್ವೋ ಸುಖ, ಇಂದ್ರಿಯ ಸುಖ? ಹಂದಿಗಳಿಗೂ ಇದೆಯೋ ಇಲ್ವೋ ಅಲ್ವಾ? ಇದೆ ಮಾತಾಜಿ. ಇಲ್ಲೇ ಇದೆ. ಆದರೆ ಅದಕ್ಕೆ ಹೇಳ್ತಾರೆ. ಸೊ ಹಾಗಾಗಿ ಕೆಲವರು ಏನ್ ಹೇಳ್ತಾರೆ ಇಲ್ಲಿ, ಕೆಲವು ಕರ್ಮಿಗಳು ಈ ಜನ್ಮದಲ್ಲಿ ಅಥವಾ ಪುಣ್ಯ ಕಾರ್ಯಗಳನ್ನು ಮಾಡಿ ಮುಂದಿನ ಜನ್ಮದಲ್ಲಿ ವೇದೋಕ್ತವಾದ ನಾನಾ ಬಗೆಯ ಕರ್ಮಗಳನ್ನು ಮಾಡುವುದರಲ್ಲಿ ಅತಿಯಾಗಿ ಆಸಕ್ತರಾಗಿರ್ತಾರೆ. ಕೆಲವು ಕರ್ಮಿಗಳು ಏನ್ ಮಾಡ್ತಾರೆ, ಕರ್ಮಿಗಳು ಅಂತಂದ್ರೆ ಅವರು ವೇದಗಳಲ್ಲಿ ಹೇಳಿದ ಪ್ರಕಾರ ನಡೀತಾರೆ. ಮತ್ತೆ ಅವರು ಏನ್ ಮಾಡ್ತಾರೆ ಅಂದ್ರೆ ಪುಣ್ಯ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಅವರಿಗೆ ಆಸಕ್ತಿ ಇರುತ್ತೆ. ಯಾಕೆಂತಂದ್ರೆ ಪುಣ್ಯ ಕೆಲಸ ಮಾಡ್ಕೊಂಡ್ರೆ ಅಂದ್ರೆ ಅವರಿಗೆ ಸ್ವರ್ಗಲೋಕಕ್ಕೆ ಹೋಗ್ಲಿಕ್ಕೆ ಆಸೆ. ಯಾಕೆ? ಬದುಕಿದ್ದಾಗ ಐಹಿಕ ಇಂದ್ರಿಯ ಭೋಗ ಬೇಕು, ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಬೇಕು ಅಲ್ವಾ. ಇದು ಇಚ್ಛೆ ಇರ್ತದೆ ಅಲ್ವಾ. ನೀವು ಯಾರನ್ನಾದ್ರೂ ಕೇಳಿ ಅಲ್ವಾ. ಯಾರನ್ನಾದ್ರೂ ಜನ ಏನ್ ಹೇಳ್ತಾರೆ, ಸತ್ತರೆ ನಮ್ಗೆ ಸ್ವರ್ಗಕ್ಕೆ ಹೋಗ್ಬೇಕಪ್ಪ. ಯಾಕೆ? ಸ್ವರ್ಗ ಮಾತಾಜಿ ನಮ್ಗೆ ಸ್ವರ್ಗ ಬಿಟ್ರೆ ಬೇರೆ ಗೊತ್ತಿರ್ಲಿಲ್ಲ ಮಾತಾಜಿ. ಈ ಹಾ, ಕ್ಲಾಸ್ ಅದೇ. ಬಂದ್ಮೇಲೆ ನಮ್ಗೆ ವೈಕುಂಠ, ಗೋಲೋಕ ಅದೆಲ್ಲ ಗೊತ್ತಾಗಿತ್ತು. ಅದಕ್ಕೆ ತಿಳ್ಕೊಳ್ಳೋಣ ನಾವು ಹೇಗೆ ಜನರ ಅಭಿಪ್ರಾಯಗಳು ಹೇಗಿರುತ್ತೆ, ಜನರ ಆಶಾ ಆಕಾಂಕ್ಷೆಗಳು ಹೇಗಿರುತ್ತೆ. ಈ ಕರ್ಮಿಗಳು ಅಂತಂದ್ರೆ ಈ ಭೌತಿಕ ಲಾಭಕ್ಕಾಗಿ ತಮ್ಮ ಐಹಿಕ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಲಿಕ್ಕೆ ಹೋಗಿ ಅವರು ಕಾಮ್ಯ ಕರ್ಮಗಳನ್ನು ಮಾಡ್ತಾನೆ. ಅಂದ್ರೆ ಐಹಿಕದ ಲಾಭಕ್ಕಾಗಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸೊ ಅವರು ಏನ್ ಮಾಡ್ತಾರೆ, ಈಗ ಈ ಭೌತಿಕ ಪ್ರಪಂಚದಲ್ಲಿ ಐಹಿಕದಲ್ಲಿ ಈಗ ಈ ಶರೀರ ಇರೋವರಿಗೆ ಅವರಿಗೆ ಇಂದ್ರಿಯ ಸುಖ ಬೇಕು. ಆಮೇಲೆ ಅವರಿಗೆ ಅಂದರೆ ಯಾವಾಗ ದೇಹ ಅಂತ ಆಗತ್ತೆ, ಅಂದರೆ ಶರೀರ ಯಾವಾಗ ನಾಶವಾಗುತ್ತೆ ಅಂದರೆ ಮರಣ ಸಮಯದಲ್ಲಿ ಅವರಿಗೆ ಸ್ವರ್ಗಲೋಕಕ್ಕೆ ಹೋಗಬೇಕು. ಸೊ ಅದಕ್ಕಾಗಿ ಅವರು ಜೀವನದಲ್ಲಿ ಇದ್ದಾಗ ಅವರು ಪುಣ್ಯವನ್ನು ಮಾಡಲಿಕ್ಕೆ, ಪುಣ್ಯಕರ್ಮಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ. ಕೆಲವರು ಯಜ್ಞ ಯಾಗಾದಿಗಳನ್ನು ಮಾಡ್ಬೋದು, ಅನೇಕ ರೀತಿಯ ಇದೆಲ್ಲ ಈ ರೀತಿಯಾದ ಕರ್ಮಗಳೆಲ್ಲ ಏನು ಅಂದರೆ ಐಹಿಕ ಪುಣ್ಯ ಅಂತ ಕರೀತಾರೆ. ಇದು ಭಕ್ತಿ ಪುಣ್ಯ ಅಲ್ಲ, ಐಹಿಕ ಪುಣ್ಯ. ಸೊ ಐಹಿಕ ಪುಣ್ಯ ಪಡ್ಕೊಂಡ್ರೆ ಉನ್ನತ ಲೋಕಗಳು ಅಂದರೆ ಎಲ್ಲ ಸ್ವರ್ಗ ಲೋಕಗಳು, ಚಂದ್ರಲೋಕವು ಕೂಡ ಸ್ವರ್ಗಲೋಕವೇ. ಸೊ ಹಾಗಾಗಿ ಇಲ್ಲಿ ಭಗವದ್ಗೀತೆಯಲ್ಲಿ 9.21 ಏನು ಹೇಳ್ತಾರೆ, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಈಗ ನಾವು ಎಷ್ಟೇ ಒಂದು ಪುಣ್ಯ ಮಾಡ್ಕೊಂಡು ಯಜ್ಞಾಗಾದಿಗಳನ್ನ ಮಾಡಿಕೊಂಡು ಸ್ವರ್ಗಲೋಕಕ್ಕೆ ಹೋದರೂ ಕೂಡ ಸ್ವರ್ಗಲೋಕ ಏನು ಶಾಶ್ವತವೇ? ಸ್ವರ್ಗಲೋಕ ಕೂಡ ಭೌತಿಕ ಪ್ರಪಂಚ, ಅದು ಆ ವೈಕುಂಠ ಲೋಕ ಅಲ್ಲ. ಸೊ ಹಾಗಾಗಿ ಅಲ್ಲಿಂದ ಪುಣ್ಯ ಯಾವಾಗ ಪುಣ್ಯ ಅನ್ನೋದು ಕರೆನ್ಸಿ ಇದ್ದಾಗೆ, ಆ ಪುಣ್ಯದ ಕರೆನ್ಸಿ ಖರ್ಚಾದ ಮೇಲೆ ಮತ್ತೆ ತಿರುಗಿ ಬರಲೇಬೇಕು ಅಲ್ವಾ. ಮತ್ತೆ ಈಗ ನೋಡಿ, ನಾವೊಂದು ವಿಚಾರ ಮಾಡೋಣ. ಈಗ ನಾವು ಒಂದು ರೀತಿ ಮಾಡ್ತೇವೆ ಏನು ಅಂತಂದ್ರೆ, ಕೆಲವೊಮ್ಮೆ ನಾವು ಟ್ರಿಪ್ ಅಂತ ಮಾಡ್ತೇವೆ ಅಲ್ವಾ. ಕೆಲವರು ಶ್ರೀಮಂತ ವ್ಯಕ್ತಿಗಳು, ಕೆಲವರು ಸ್ವಿಟ್ಜರ್ಲೆಂಡಿಗೆ ಹೋಗ್ಬೋದು, ಕೆಲವರು ಥೈಲ್ಯಾಂಡಿಗೆ ಹೋಗ್ಬೋದು, ಕೆಲವರು ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ದೊಡ್ಡ ಅಂದರೆ ಒಂದು ಒಳ್ಳೆಯ ಒಂದು ವಾತಾವರಣ ಅದರಲ್ಲಿ ಅಲ್ಲಿ ಹೋಗಿ ಸ್ವಲ್ಪ ದಿವಸ ಇದ್ಕೊಂಡು ಸ್ವಲ್ಪ ದಿವಸ ಇರ್ಲಿಕ್ಕೆ ಹೋಗ್ತಾರೆ ಅಲ್ವಾ.
ಟೂರ್ ಮಾಡ್ತಾರೆ ಅಲ್ವಾ. ಆ ಟೂರ್ ಮುಗಿದ ಮೇಲೆ ಮತ್ತೆ ಅವರಿಗೆ ಬರಲೇಬೇಕಲ್ವ ಇಲ್ಲಿಗೆ, ನಮ್ಮ ಒಂದು ಈ ಈಗ ನಾವು ದಿನನಿತ್ಯ ಹೇಗೆ ಜೀವನ ಮಾಡ್ತೇವೆ ಅಲ್ಲಿ ಬರಲೇಬೇಕಲ್ವ ಅವರಿಗೆ. ಅಲ್ಲೇ ಇರ್ಲಿಕ್ಕಾಗತ್ತಾ? ನಾನು ಸ್ವಿಟ್ಜರ್ಲ್ಯಾಂಡಿಗೆ ಹೋದೆ, ಅಲ್ಲೇನು ಪರ್ಮನೆಂಟ್ ಆಗಿರ್ಲಿಕ್ಕಾಗತ್ತಾ? ಹಾಂ, ಬರಬೇಕಾಗತ್ತೆ ಅಲ್ವಾ. ಇಲ್ಲ. ಅದೇ ರೀತಿ ನಾವು ಸ್ವಲ್ಪ ಕಾಲದ ಸಮಯ ಬೇರೆ ಕಡೆ ಹೋಗ್ಬೋದು, ಆದರೆ ಮತ್ತೆ ನಮ್ಮ ಜೀವನ ನಡೆಸಲಿಕ್ಕೆ ಇಲ್ಲಿ ಬರಬೇಕು. ಅದೇ ರೀತಿ ಹೇಗೆ ಕೇಳಿದ್ರೆ ಸ್ವರ್ಗಲೋಕಕ್ಕೆ ಹೋದರೂ ಕೂಡ ನಮ್ಮ ಪುಣ್ಯದ ಒಂದು ಭೌತಿಕ ಪುಣ್ಯ, ಸೊ ಆ ಐಹಿಕ ಪುಣ್ಯದ ಆಧಾರದ ಮೇಲೆ ಸ್ವರ್ಗಲೋಕಕ್ಕೆ ಹೋಗೋದು. ಆ ಸ್ವರ್ಗಲೋಕದಲ್ಲಿ ಆ ಪುಣ್ಯ ತೀರಿದ ಮೇಲೆ ಮತ್ತೆ ಈ ಮರ್ತ್ಯಲೋಕಂ ವಿಶಂತಿ, ಈ ಮತ್ತೆ ಹಿಂದೆ ಈ ಭೂಲೋಕಕ್ಕೆ ಇದಕ್ಕೆ ಬರಬೇಕಾಗತ್ತೆ, ಮರ್ತ್ಯಲೋಕಕ್ಕೆ. ಸೊ ಹಾಗಾಗಿ ಅಲ್ಲಿ ಏನೋ ಸ್ವರ್ಗಲೋಕಕ್ಕೆ ಹೋಗಿ ಸಾವಿರಾರು ವರ್ಷ ಜೀವನ ಮಾಡಬಹುದು, ಆದರೆ ಸುಖದ ಜೀವನ ಅಲ್ಲಿ ಇಲ್ಲಿಗಿಂತ ಸುಖ ಇರುತ್ತೆ. ಯಾಕೆಂದರೆ ಇಲ್ಲಿ 100 ವರ್ಷ ಆಯುಸ್ಸು, ಅಲ್ಲಿ ಸಾವಿರಾರು ವರ್ಷ ಆಯುಸ್ಸು. ಮತ್ತು ಇಲ್ಲಿ ಏನು ಇಂದ್ರಿಯ ಭೋಗ ಮಾಡ್ತಾರೆ ಇದಕ್ಕಿಂತ ಹೆಚ್ಚಿನ ಭೋಗ ಭಾಗ್ಯ ಅಲ್ಲಿ ಇರುತ್ತೆ. ಆದರೆ ಏನು ಪುಣ್ಯಕರ್ಮ ತೀರಿದೊಡನೆ ಭೂಮಿಗೆ ಬರಲೇಬೇಕು ಅಲ್ವಾ. ಟೂರಿಗೆ ಹೋದವರು ಮತ್ತೆ ತಿರುಗಿ ಬರಲೇಬೇಕಲ್ವಾ ಮನೆಗೆ, ಅಲ್ಲೇ ಉಳ್ಕೊಳ್ಳಿಕ್ಕಾಗತ್ತಾ? ಹರೇ ಕೃಷ್ಣ. ಹಾಗಾಗಿ ಈ ಕರ್ಮಿಗಳ ವಿಚಾರ ಏನಿದೆ ಅಂದರೆ ನೋಡಿ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪುಣ್ಯ ಮಾಡಿದವರ ಹಣೆ ಬರವೇ ಈ ಥರ. ಅವ್ರೇನಾದ್ರು ಪುಣ್ಯ ಮಾಡ್ಕೋತಾರೆ, ಐಕ ಸಂಪಾದನೆ ಮಾಡ್ಕೊಂಡಿರ್ತಾರೆ, ಆಮೇಲೆ ಅವರು ಅವರು ಅದನ್ನು ಒಂದು ಹಣವನ್ನು ಈ ರೀತಿಯಾಗಿ ಅವರು ಖರ್ಚು ಮಾಡ್ತಾರೆ. ಸೊ ಹಾಗಾಗಿ ಅವರು ಅಂದರೆ ಯಾರು ಈ ರೀತಿಯ ಒಂದು ಹಣವನ್ನು ಸಂಪಾದನೆ ಮಾಡೋದು ಅಂತಂದರೆ ಅದು ಒಳ್ಳೆ ಮಾರ್ಗ ಆಗಿರಲಿ ಕೆಟ್ಟ ಮಾರ್ಗ ಆಗಿರಲಿ, ಅವರು ದುಡ್ಡು ಸಂಪಾದನೆ ಮಾಡಲಿಕ್ಕೆ ನೋಡ್ತಾರೆ. ಯಾಕೆಂದರೆ ಅವರ ಜೀವನದಲ್ಲಿ ಅದೇ ಮುಖ್ಯವಾಗಿರುತ್ತೆ ಅಲ್ವಾ. ಹರೇ ಕೃಷ್ಣ ಅಲ್ವಾ. ಹೌದು ಮಾತಾಜಿ. ಅದಕ್ಕೆ ಇವರಿಗೆ ಪಕ್ಕಾ ವಿಷಯಾಸಕ್ತರು ಅಂತ ಹೇಳ್ತಾರೆ. ವಿಷಯಾಸಕ್ತಿ ಅಂದರೆ ಭೌತಿಕ ಇಂದ್ರಿಯ ಭೋಗದಲ್ಲಿ ಆಸಕ್ತಿ. ಸೊ ಇವರನ್ನ ಕರ್ಮಿಗಳು ಅಂತ ಹೇಳ್ತಾರೆ. ಈಗ ಕರ್ಮಿಗಳು ಈ ಥರ ಆದರೆ ಇವರ ಹಣೆ ಬರ ಏನು ಅಂತಂದರೆ, ಅವರು ಒಂದು ಸಂಪಾದನೆ ಮಾಡಿದರೆ ಅಥವಾ ಪುಣ್ಯ ಸಂಪಾದನೆ ಮಾಡಿದರೆ ಅವರಿಗೆ ಊರ್ಧ್ವ ಲೋಕಕ್ಕೆ ಹೋಗ್ಬೋದು, ಆದರೆ ಮತ್ತೆ ತಿರುಗಿ ಬರಲೇ ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ. ಈಗ ಪಾಪ ಮಾಡುವ ಜನರು ಇದ್ದಾರೆ. ಸೊ ಆ ಪಾಪ ಮಾಡುವ ಜನರು ಅವರಿಗೆ ಅಂದರೆ ಹೇಗೆ ಇರ್ತಾರೆ ಅಂದರೆ, ಕೆಲವರು ವಿಕರ್ಮಿಗಳು ಅಂತ ಇರ್ತಾರೆ. ವಿಕರ್ಮಿಗಳು ಅಂತಂದರೆ ನಾವು ಭಗವದ್ಗೀತೆ ತರಗತಿಯಲ್ಲಿ ಕೂಡ ತಿಳ್ಕೊಂಡಿದ್ದೇವೆ. ವಿಕರ್ಮಿಗಳು ಅಂತಂದರೆ, ಈಗ ನಾವು ಲ್ಯಾಡರ್ ನೋಡಿ ಒಂದು ಶ್ರೇಣಿಯನ್ನು ನೋಡಿದ್ವಿ. ಕರ್ಮಿಗಿಂತ ಶ್ರೇಷ್ಠ ಜ್ಞಾನಿ, ಜ್ಞಾನಿಗಿಂತ ಶ್ರೇಷ್ಠ ಭಕ್ತನಿಗಿಂತ ಎಲ್ಲ ಭಕ್ತರಲ್ಲಿ ಶ್ರೇಷ್ಠವಾದರು ಗೋಪಿಯರಿಯಲ್ಲೆಲ್ಲ ಶ್ರೇಷ್ಠರಾದವಳು ರಾಧಾರಾಣಿ. ಆದರೆ ಈ ಒಂದು ಶ್ರೇಣಿಯಲ್ಲಿ ರೂಪ ಗೋಸ್ವಾಮಿಯವರು ವಿಕರ್ಮಿಗಳ ಬಗ್ಗೆ ಹೇಳಿಲ್ಲ. ಆದರೆ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸ್ಕೊಡ್ತಾರೆ ವಿಕರ್ಮಿಗಳ ಬಗ್ಗೆ. ಏನು ತಿಳಿಸ್ತಾರೆ ಶ್ರೀಲ ಪ್ರಭುಪಾದರು ಅಂತಂದರೆ, ವಿಕರ್ಮಿಗಳು ಅವರು ಕರ್ಮಿಗಳಿಗಿಂತ ಕೆಳಗಿನ ಸ್ಥಿತಿ. ಯಾಕೆ ಅಂತಂದರೆ ಕರ್ಮಿಗಳಾದರೂ ಅವರು ವೇದದಲ್ಲಿ ಏನು ಹೇಳ್ತಾರೆ ಆ ಥರ ಒಂದು ಫಾಲೋ ಮಾಡ್ತಾರೆ. ಆದರೆ ವಿಕರ್ಮಿಗಳು ವೇದೋಕ್ತ ರೀತಿಯನ್ನು ಅವರು ನಡ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ವಿಕರ್ಮಿಗಳು ಏನನ್ನು ಮಾಡ್ತಾರೆ ಅಂತ ನಾವು ನೋಡೋಣ. ಕರ್ಮಿಗಳು ವಿಕರ್ಮಿಗಳಿಗಿಂತ ಶ್ರೇಷ್ಠ. ಯಾಕೆಂತಂದ್ರೆ ಕರ್ಮಿಗಳಾದರೂ ಸ್ವಲ್ಪ ಅಂದ್ರೆ ಎಲ್ಲ ಫಾಲೋ ಮಾಡ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ. ಸೊ ವೇದಗಳ ವಿಧಿಗಳಿಗೆ ಕರ್ಮಿಗಳು ನಿಷ್ಠರಾಗಿರ್ತಾರೆ. ಸೊ ಹಾಗಾಗಿ ಶ್ರೀ ಕೃಷ್ಣನಿಗೆ ಕರ್ಮಿಗಳಾದರೂ ಪ್ರಿಯ, ಯಾಕೆಂದರೆ ಅವರು ವೇದಗಳನ್ನ ಫಾಲೋ ಮಾಡ್ತಾರೆ ಅಂತ. ಸೊ ಹಾಗಾಗಿ ಯಾರು ನನಗೆ ಯಾವ ರೀತಿ ಶರಣಾಗ್ತಾರೆ, ಎಷ್ಟು ಶರಣಾಗ್ತಾರೆ ಅಷ್ಟು ನಾನು ಅವರಿಗೆ ಕೊಡ್ತೇನೆ ಅಂತ ಹೇಳ್ತಾನೆ. ಕರ್ಮಿಗಳು ಎಷ್ಟು ರೀತಿ ನನಗೆ ಶರಣಾಗ್ತಾರೆ ಅಷ್ಟು ರೀತಿ ನಾನು ಅವರಿಗೆ ಪುರಸ್ಕಾರ ಮಾಡ್ತೇನೆ. ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನಾವು ಎಷ್ಟು ರೀತಿಯಿಂದ ನಾವು ಹೇಗೆ ಕೃಷ್ಣನಿಗೆ ಶರಣಾಗ್ತೇವೆ ಅಷ್ಟಷ್ಟು ನಮಗೆ ಅನುಗ್ರಹ ಕೊಡ್ತಾನೆ. ಸೊ ಹಾಗಾಗಿ ಇಲ್ಲಿ ನಮಗೆ ಏನು ಹೇಳ್ತಾ ಇದ್ರು ಶ್ರೀಲ ಪ್ರಭುಪಾದರಂದ್ರೆ, ನೋಡಿ, ಕರ್ಮಿಗಳಿಗೆ ಜ್ಞಾನಿಗಳಿಗೆ ಭಗವಂತ ಪೂರೈಸ್ತಾನಂತೆ ಅವರ ಬಯಕೆಗಳನ್ನು. ಹಾಗಾದರೆ ಭಕ್ತರ ಬಗ್ಗೆ ಏನೇನು? ಸೊ ಅದಕ್ಕೆ ಭಕ್ತರಿಗೆ ಅವನು ಖಂಡಿತವಾಗಿಯೂ ಅನುಗ್ರಹ ಹೆಚ್ಚು ಕೊಡ್ತಾನೆ. ಏಕೆಂತಂದರೆ ಅವರ ಶರಣಾಗತಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅಕಾಮಃ ಸರ್ವಕಾಮ ಮೋಕ್ಷಕಾಮ ಉದಾರದೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಹಾಗಾಗಿ ಯಾರಿಗೆ ಏನು ಬೇಕಿದ್ರೂ ಭಗವಂತನನ್ನೇ ಹೋಗಬೇಕು, ಭಗವಂತನ ಹತ್ರನೇ ಹೋಗಿ. ಯಾಕಂದರೆ ಕರ್ಮಿಗಳಿಗೆ ಇಂದ್ರಿಯ ಭೋಗ ಬೇಕಾದರೂ ಭಗವಂತನ ಸ್ಯಾಂಕ್ಷನ್ ಬೇಕಾಗತ್ತೆ.
ಸ್ಯಾಂಕ್ಷನ್ ಭಗವಂತನ ಒಂದು ಅನುಮತಿ ಇಲ್ಲದೆ ಯಾವುದು ಕೂಡ ನಡೆಯುವುದಿಲ್ಲ. ತೇನವಿನ ತೃಣಮಪಿನ ವಿಚಲತಿ. ಅವರಿಗೆ ಯಾವುದು ಬೇಕಾದರೂ ಕೂಡ ಭಗವಂತನ ಒಂದು ಒಪ್ಪಿಗೆ ಅನುಗ್ರಹ ಇಲ್ಲದೆ ಯಾವುದು ಕೂಡ ನಮ್ಗೆ ಸಿಕ್ಕೋದಿಲ್ಲ. ನಮಗೆ ಇಂದ್ರಿಯ ಭೋಗ ಸಿಕ್ಲಿಕ್ಕೂ ಭಗವಂತನ ಅನುಗ್ರಹ. ಯಾಕಂದ್ರೆ ನಮ್ಮ ಕರ್ಮದಲ್ಲಿ ಫಲದಲ್ಲಿ ಏನು ಫಲ ಇದೆ ಅದಕ್ಕೆ ತಕ್ಕಂತೆ ಕೊಡ್ತಾನೆ. ಸೊ ಹಾಗಾಗಿ ಕರ್ಮಿಗಳಾಗ್ಲಿ ಜ್ಞಾನಿಗಳು ಏನು ಮಾಡ್ತಾರೆ, ಜ್ಞಾನಿಗಳು ಅವರು ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗ್ಲಿಕ್ಕೆ ಇಷ್ಟಪಡ್ತಾರೆ. ಅವರಿಗೂ ಅಲ್ಲಿ ಜ್ಯೋತಿಯಲ್ಲಿ ಲೀನವಾಗ್ಲಿಕ್ಕೆ ಅವರ ಆಸೆಯನ್ನು ತೀರಿಸ್ಲಿಕ್ಕೆ ಕೂಡ ಭಗವಂತನ ಒಂದು ಅನುಗ್ರಹ ಬೇಕೇ ಬೇಕು. ಸೊ ಹಾಗಾಗಿ ಇವರ ಒಂದು ಆಸೆಗಳನ್ನೇ ಭಗವಂತ ತೀರಿಸ್ತಾನಂತೆ, ಕರ್ಮಿಗಳ ಜ್ಞಾನಿಗಳ. ಇನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದವರಿಗೆ ಅವನು ಇನ್ನು ಏನು ಅವ್ರ ಬಗ್ಗೆ ಇನ್ನೇನು ಹೇಳಬೇಕು, ಹೇಳೇಬೇಕಾಗಲಿಲ್ಲ. ಅಂದರೆ ಅವರಿಗೆ ತುಂಬ ಅಂದರೆ ಅನುಗ್ರಹವನ್ನು ಕೊಡ್ತಾನೆ ಭಗವಂತ ಅಂತ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದಂದರೆ ಕರ್ಮಿಗಳು ಅವರು ಎಷ್ಟೇ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಲಿ ಅಥವಾ ಎಷ್ಟೇ ಪುಣ್ಯ ಕಾರ್ಯಗಳನ್ನು ಮಾಡಲಿ, ಎಷ್ಟೇ ಅವರು ಪುಣ್ಯ ಕಾರ್ಯ ಮಾಡಿ ಊರ್ಧ್ವಲೋಕಕ್ಕೆ ಒಂದು ಸ್ವರ್ಗಲೋಕಕ್ಕೆ ಏರಿದರೂ ಕೂಡ ಕಾಮ್ಯ ಕರ್ಮಗಳಿಗೆ ಅವರು ಅಂಟಿಕೊಂಡಿರ್ತಾರೆ. ಕಾಮ್ಯ ಕರ್ಮ ಅಂದರೆ ನಾನು ಕೆಲಸ ಮಾಡ್ತೇನೆ ಮತ್ತು ನಾನು ಅದರ ಎಲ್ಲವನ್ನು, ನಾನು ದುಡಿದವನ್ನ ಎಲ್ಲವನ್ನು ನಾನು ಭೋಗಿಸುತ್ತೇನೆ, ಇದು ಕಾಮ್ಯ ಕರ್ಮ. ಇದಕ್ಕೆ ನಾವು ಅಂಟಿಕೊಂಡಿದ್ದರೆ ನಮಗೆ ಮರಣಾನಂತರ ಮತ್ತೊಂದು ಭೌತ ಶರೀರ ಸಿಕ್ಕೇ ಸಿಕ್ಕುತ್ತೆ. ನಮಗೆ ಈ ಭೌತಿಕ ಪ್ರಪಂಚ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಕಾಮ್ಯ ಕರ್ಮಕ್ಕೆ ಅಂಟಿಕೊಂಡವರ ಸ್ಥಿತಿ ಇದು ಅಂತ ಶ್ರೀಲ ಪ್ರಭುಪಾದರು ನಮಗೆ ತುಂಬ ಒತ್ತಿ ಈ ಒಂದು ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ನಾವು ಕಾಮ್ಯ ಕರ್ಮಕ್ಕೆ ಅಂಟಿಕೊಂಡಿದ್ದರೆ, ನಾವು ಜ್ಞಾನಕ್ಕೆ ಬರೋದಿದ್ದರೆ ಜ್ಞಾನ ಹಂತದಿಂದ ಅಥವಾ ಭಕ್ತಿಗೆ ಆ ಜ್ಞಾನ ಹಂತಕ್ಕೆ ಬರುವುದು, ಆಮೇಲೆ ಭಕ್ತಿಗೆ ಬರುವುದು, ಇಲ್ಲ ನೇರವಾಗಿ ಭಕ್ತಿಗೆ ಹೋಗುವುದು. ಇದು ಒಟ್ಟು ಭಕ್ತಿಗೆ ಬಂದು ಭಗವಂತನ ಸೇವೆಯಲ್ಲಿ ನೀವು ನಿರತರಾಗಿಲ್ಲ, ನೀವು ಕಾಮ್ಯ ಕರ್ಮವನ್ನು ನೀವು ಮಾಡ್ತೀರಿ ಅಂತ ಆದರೆ ನಾವು ಮಾಡ್ತೇವೆ ಅಂತ ಆದರೆ ನಮಗೆ ಮತ್ತೊಂದು ಮರಣಾನಂತರ ಮತ್ತೊಂದು ಭೌತ ಶರೀರ ಸಿಕ್ಕುತ್ತೆ. ಅದು ಹೇಗೆ ಸಿಕ್ಕುತ್ತೆ ಅಂದರೆ ಕರ್ಮಣ ದೈವ ನೇತ್ರೇಣ. ನಾವು ಏನು ಕೆಲಸ ಮಾಡಿರ್ತೇವೆ ಆ ಎಲ್ಲ ಕೆಲಸಗಳಲ್ಲಿ ನಮಗೆ ಏನು ಫಲ ಇದೆ ಅದನ್ನು ಭಗವಂತ ನಿರ್ಧಾರ ಮಾಡ್ತಾನೆ. ಸೊ ಕರ್ಮಣ ದೈವ ನೇತ್ರೇಣ. ಸೊ ಅದರಲ್ಲಿ ಆಮೇಲೆ ಮರಣ ಸಮಯದಲ್ಲಿ ನಮ್ಮ ಇಚ್ಛೆ ಏನಿದೆ, ಅದರ ನಮ್ಮ ಕಾನ್ಷಿಯಸ್ನೆಸ್, ನಮ್ಮ ಒಂದು ಪ್ರಜ್ಞೆ ಯಾವ ಥರ ಇದೆ, ಅದರ ಮೇಲೆ ಆಧಾರಿತವಾಗಿ ಮುಂದಿನ ಒಂದು ಜನ್ಮದ ಶರೀರ ಸಿಕ್ಕತ್ತೆ. ಆ ಮುಂದಿನ ಜನ್ಮದ ಶರೀರವನ್ನು ನಾವು ಈಗ ತಯಾರು ಮಾಡ್ಕೊಳ್ತಾ ಇದ್ದಾರೆ ಕಾಮ್ಯ ಕರ್ಮ ಮಾಡಿ. ನಮಗೆ ಮತ್ತೆ ಇಂತಹ ಭೌತ ಶರೀರ ಬೇಕೇ? ಈ ಭೌತ ಶರೀರಗಳು ಬೇಕೇ ಆಗಿಲ್ಲಂತೆ. ಯಾಕೆಂದರೆ ಜೀವಾತ್ಮ ಅದು ಭೌತಿಕ ಪ್ರಪಂಚಕ್ಕೆ ಸೇರಿದ್ದಲ್ಲ, ಜೀವಾತ್ಮ ಭಗವಂತನ ಅಂಶ. ಸೊ ಹಾಗಾಗಿ ಅಲ್ಲಿ ಮುಂದೆ ನಾವು ಇದು ಹೇಳ್ತಾ ಇದ್ದಾರೆ ನೋಡಿ. ಹಾಗಾಗಿ ಆ ಹೊಸ ದೇಹವನ್ನು ನಾವು ಪಡ್ಕೊಂಡ್ರೆ, ಪುಣ್ಯ ಕಾರ್ಯ ಮಾಡ್ಕೊಂಡು ಊರ್ಧ್ವ ಲೋಕಕ್ಕೆ ಹೋಗೋದು, ದೇವತೆಗಳ ಮಧ್ಯೆ ಹೊಸ ದೇಹ ಪಡೆಯೋದು, ಅಥವಾ ಪಾಪ ಕಾರ್ಯ ಮಾಡಿದರೆ ನಮಗೆ ಪ್ರಾಣಿಗಳಾಗಿ ಹುಟ್ಟೋದು, ಮರಗಳಾಗಿ ಗಿಡಗಳಾಗಿ ಹುಟ್ಟೋದು, ಇದೆಲ್ಲ ಸಿಗ್ಬೋದು. ಇದು ಯಾವ್ದು ಸಿಕ್ಕುತ್ತೆ ನಮಗೆ ಗೊತ್ತಿಲ್ಲ. ಅಂದರೆ ಯಾಕೆ ಗೊತ್ತಿಲ್ಲ ಅಂತಂದರೆ, ನಾವು ಏನು ಮಾಡ್ತಾ ಇದ್ದೇವೆ ಅದು ನಾವು ಭಕ್ತಿ ಕಾರ್ಯವನ್ನು ಮಾಡಿದರೆ ನಮಗೆ ಭಗವಂತ ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮವನ್ನಾರು ಕೊಡ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯಾವ ಶ್ಲೋಕ ಅಂತ ಯಾರಾದರೂ ಹೇಳ್ತೀರಾ? ಹರೇ ಕೃಷ್ಣ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನಾವು ಒಂದು ಭಕ್ತಿ ಮಾರ್ಗದಲ್ಲಿದ್ದರೆ ಭಗವಂತ ನಮಗೆ ಒಂದು ಮನುಷ್ಯ ಜನ್ಮ ಕೊಡ್ತಾನೆ. ಹರೇ ಕೃಷ್ಣ. ಎಲ್ಲಿದೆ ಅದು? ಹರೇ ಕೃಷ್ಣ. ಯಾರಾದರೂ ಹೇಳ್ತೀರಾ ಭಗವದ್ಗೀತೆಯ ಶ್ಲೋಕ? ಹರೇ ಕೃಷ್ಣ. ಹರೇ ಕೃಷ್ಣ. ನೆನಪಿಲ್ಲ ಮಾತಾಜಿ. ಓಕೆ. ಪ್ರಾಪ್ಯ ಪುಣ್ಯಕೃತಾಂ ಪ್ರಾಪ್ಯ ಪುಣ್ಯಕೃತಾಂ ಶುಚೀನಾಂ ಶ್ರೀಮತಾಂ ಗೇಹೆ ಅಲ್ಲಿ ಕೊಟ್ಟಿದ್ದಾರೆ. ನಾವು ಭಕ್ತಿ ಸೇವೆಯಲ್ಲಿ ನಾವು 100% ಆದರೆ ನಾವು ಭಗವಂತನ ಲೋಕಕ್ಕೆ ಹೋಗ್ತೇವೆ. ಆದರೆ ಭಕ್ತಿ ಸೇವೆಯಲ್ಲಿ ಸ್ವಲ್ಪ ಪ್ರಾರಂಭ ಮಾಡಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅದು ತ್ರಾಯತೆ ಮಹತೋ ಭಯಾತ್ ಅಂದ್ರೆ ನಮಗೆ ಒಂದು ನೇಹಾವಿಕ್ರಮನಾಶೋಸ್ತಿ ನಮಗೆ ಈ ಪ್ರಾಣಿಗಳಾಗೋದು ಇಂಥದ್ರಿಂದ ನಮಗೆ ತಪ್ಪಿಸುತ್ತೆ. ಮಹತೋ ಭಯಾತ್ ಅಲ್ಲಿ ಪ್ರಾಪ್ಯ ಪುಣ್ಯಕೃತಾಂ ಶುಚೀನಾಂ ಶ್ರೀಮತಾಂ ಗೇಹೆ ಅಂದ್ರೆ ಯಾರು ಇಷ್ಟಪ್ರಜ್ಞನಿರ್ತಾರೆ ಅವರಿಗೆ ಶುಚೀನಾಂ ಅಂದ್ರೆ ಬ್ರಾಹ್ಮಣರ ಮನೆಯಲ್ಲಿ, ಮತ್ತೆ ಶ್ರೀಮತಾಂ ಮತ್ತೆ ವಣಿಕರು ಅಂದ್ರೆ ಶ್ರೀಮಂತ ವರ್ತಕರ ಕುಟುಂಬದಲ್ಲಿ, ಅಂದ್ರೆ ಅವರಿಗೆ ಈಸಿಲಿ ಅವರಿಗೆ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡ್ತಾನೆ. ಅದಕ್ಕಾಗಿ ನಾವು ಭಕ್ತಿ ಸೇವೆ
ಮಾತಾಜಿ ಯಾವ ಅಧ್ಯಾಯದಲ್ಲಿ ಯಾವ ಶ್ಲೋಕದಲ್ಲಿ? 6ನೇ ಅಧ್ಯಾಯದಲ್ಲಿ ಆರನೇ ಬರುತ್ತೆ. ಅಧ್ಯಾಯ ಶ್ಲೋಕ ಅದು. ಶುಚೀನಾಂ ಶ್ರೀಮತಾಂ ಗೇಹೆ, ಅದು 6ನೇ ಅಧ್ಯಾಯ ಶ್ಲೋಕ. ಅದಕ್ಕಾಗಿ ನಾವು ಭಕ್ತಿ ಸೇವೆ ಮಾಡಬೇಕು. ಆಮೇಲೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನೇಹ ಅಭಿಕ್ರಮ ನಾಶೋಸ್ತಿ ಪ್ರತ್ಯವಯೋ ನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಅಂದ್ರೆ ಯಾರು ಭಕ್ತಿ ಸೇವೆಯಲ್ಲಿ ನಷ್ಟವೇ ಇಲ್ಲ. ಯಾಕೆಂತಂದ್ರೆ ಭಕ್ತಿ ಸೇವೆದು ಅಕರ್ಮ, ಅಕರ್ಮದ ಅಕೌಂಟ್ ಬೇರೆ ಇರುತ್ತೆ, ಅದು ಕೃಷ್ಣ ಇಡ್ತಾನೆ ಅಕರ್ಮದ ಅಕೌಂಟು. ಸೊ ಅಕರ್ಮದಲ್ಲಿ ಅಕೌಂಟ್ ನಾವು ಓಪನ್ ಮಾಡಿ ಸ್ವಲ್ಪ ಸ್ವಲ್ಪ ನಾವು 6ನೇ ಅಧ್ಯಾಯದ 41 ಶ್ಲೋಕ, 41ನೇ ಶ್ಲೋಕ. ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗೋ ಭ್ರಷ್ಟೋ ಜಾಯತೆ. ಸೊ ಹಾಗಾಗಿ ಅದು ನಾವು ಸ್ವಲ್ಪವೇ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆದು ಕೂಡ ಅದು ಅಕೌಂಟ್ ಪರ್ಮನೆಂಟ್ ಆಗಿರುತ್ತೆ. ಈಗ ನೋಡಿ, ನಮಗೆ ನಾವು ಸಾವಿನ ನಂತರ ಏನಾದರೂ ಒಂದು ತಗೊಂಡೋಗತಕ್ಕಂಥ ಅಕೌಂಟ್ ಏನಾದ್ರು ತೆರೀಲಿಕ್ಕೆ ಸಾಧ್ಯವೇ? ಅದೇ ಭಕ್ತಿ ಸೇವೆ. ಸಾವಿನ ನಂತರ ನಮಗೆ ಮುಂದಿನ ಜನ್ಮಕ್ಕೆ ಬರ್ತಕ್ಕಂಥ ಅಕೌಂಟ್ ಅಂದರೆ ಭಕ್ತಿ ಸೇವೆ. ಸೊ ಆ ಅಕೌಂಟನ್ನು ತೆರೆದರೆ ನಮಗೆ ಮತ್ತೆ ಮುಂದುವರಿಲಿಕ್ಕೆ ಆ ಒಂದು ಎಷ್ಟು ನಮಗೆ ನಾವು ಭಕ್ತಿ ಸೇವೆ ಮಾಡಿದ್ದೇವೆ ಅದರ ಮುಂದಿನ ಭಾಗದಿಂದ ಮುಂದುವರಿಸ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ಅದು ಬಿಟ್ಟು ಯಾರು ಪಾಪ ಕಾರ್ಯಗಳನ್ನು ಮಾಡ್ತಾರೆ ಅವರು ಪತಿತರಾಗ್ತಾರೆ. ಅಂದರೆ ಅವರಿಗೆ ಪ್ರಾಣಿಗಳಾಗ್ಬೋದು, ಮರಗಳಾಗ್ಬೋದು, ಗಿಡಗಳಾಗ್ಬೋದು. ಆದ್ದರಿಂದ ಇಂತಹ ವೈದಿಕ ವಿಧಿಗಳು, ಅಂದರೆ ಎಲ್ಲಿ ಒಂದು ಧರ್ಮ ಗ್ರಂಥಗಳಲ್ಲಿ ಹೇಳಿದ ಒಂದು ವಿಧಿಗಳನ್ನ ಯಾರು ಫಾಲೋ ಮಾಡೋದಿಲ್ಲ ಅವರನ್ನ ಸಾಧುಗಳು ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೇಲೆ ಆಚಾರ್ಯಗಳೆಲ್ಲ ನಮ್ಮ ಮೇಲೆ ಇದು ಸಿಗ್ತದೆ ಅಂತ ಅವರಿಗೆ ಬೇಜಾರಾಗ್ತದೆ ಅಂತ, ಅಯ್ಯೋ ಮನುಷ್ಯ ಜನ್ಮವನ್ನು ಇವರು ಹಾಳು ಮಾಡ್ಕೊಳ್ತಾ ಇದ್ದಾರೆ ಪಾಪ ಕಾರ್ಯ ಮಾಡಿ ಅಂತ. ಈಗ ತುಂಬಾ ಮುಖ್ಯವಾದ ಶ್ಲೋಕ, ಈಗ ಶ್ರೀಮದ್ ಭಾಗವತದ ಶ್ಲೋಕ ಶ್ರೀಲ ಪ್ರಭುಪಾದರು ನಮಗೆ ಕೋಟ್ ಮಾಡ್ತಾ ಇದ್ದಾರೆ. ಐದನೆಯ ಸ್ಕಂದ 5ನೇ ಅಧ್ಯಾಯ 4ನೇ ಶ್ಲೋಕ. ನೂನಂ ಪ್ರಮತ್ತಃ ಕುರುತೆ ವಿಕರ್ಮ ಯದಿಂದ್ರಿಯ ಪ್ರೀತಯ ಆಪ್ರುಣೋತಿ ನ ಸಾಧು ಮನ್ಯೆ ಯತ ಆತ್ಮನೋಯಂ ಅಸನ್ನಪಿ ಕ್ಲೇಶದ ಆಸ ದೇಹ. ಅಂದ್ರೆ ಈಗ ಕೇವಲ ಇಂದ್ರಿಯ ಸುಖ ಈಗಿನ ಅಂದರೆ ನಾವೀಗ ಹೆಚ್ಚಿನ ಒಂದು ಈಗ ಕಲಿಯುಗದಲ್ಲಿ ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೋಡ್ತಕ್ಕಂಥದ್ದು ಕೇವಲ ಇಂದ್ರಿಯ ಸುಖಕ್ಕಾಗಿ ನಾಯಿಗಳಂತೆ ಹಂದಿಗಳಂತೆ ದುಡಿತಾರೆ. ಅವರು ನಿಜವಾಗಿ ಹುಚ್ಚರು ಅಂತ ಹೇಳ್ತಾರೆ. ನೋಡಿ, ಈ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಮಗೆ. ಪ್ರಮತ್ತಃ ಅಂದ್ರೆ ಹುಚ್ಚರು. ಅವರು ಏನಕ್ಕೆ ಹುಚ್ಚರು? ಇಂದ್ರಿಯ ಸುಖಕ್ಕಾಗಿ ಹುಚ್ಚರು. ಅವರು ಇಂದ್ರಿಯ ಸುಖವ, ಇಂದ್ರಿಯ ಭೋಗ ಇದನ್ನು ಮಾಡಲಿಕ್ಕಾಗಿ ಎಲ್ಲ ರೀತಿಯ ಒಂದು ಹೇಯ ಕೃತ್ಯ, ಕೆಟ್ಟ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ರೆಡಿ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ಈ ಇಂದ್ರಿಯ ಸುಖ ಇದು ವಿವೇಕಿಗೆ ತರವಲ್ಲ. ವಿವೇಕಿ ಅಂತಂದ್ರೆ ಯಾರಿಗೆ ಒಂದು ಜ್ಞಾನ ಇದೆ, ಯಾರಿಗೆ ಜ್ಞಾನ ಬುದ್ಧಿ ಇದೆ ಅವರು ಇದನ್ನು ಮಾಡೋದಿಲ್ಲ. ಬುದ್ಧಿ ಇದ್ದವರು ಮಾಡ್ತಾರ ಕೆಟ್ಟ ಕೆಲಸಗಳನ್ನ? ಹರೇ ಕೃಷ್ಣ, ಮಾಡೋದಿಲ್ಲ. ಯಾಕೆಂದ್ರೆ ಬುದ್ಧಿ ಇದ್ದವರಿಗೆ ಗೊತ್ತಿದೆ, ನಾನು ಕೆಟ್ಟ ಕೆಲಸ ಮಾಡಿದ್ರೆ ನನಗೆ ಪನಿಷ್ಮೆಂಟ್ ಸಿಕ್ಕುತ್ತೆ, ನನಗೆ ಅದರಿಂದ ತೊಂದರೆ ಆಗತ್ತೆ, ಇದು ಗೊತ್ತಿರೋದಿಲ್ಲ. ಅಜ್ಞಾನದಲ್ಲಿದ್ದವರು ಇದನ್ನು ಮಾಡ್ತಾರೆ. ಸೊ ಹಾಗಾಗಿ ಇಂದ್ರಿಯ ಸುಖದ ಕೆಲಸ ವಿವೇಕಿಗೆ ತರವಲ್ಲ. ಯಾರು ಬುದ್ಧಿವಂತರಾಗಿದ್ದಾರೆ ಅವರು ಇಂಥದ್ದನ್ನು ಮಾಡೋದಿಲ್ಲ. ಅಂತಹ ಕಾರ್ಯ, ಈ ಪಾಪ ಕಾರ್ಯಗಳು ಅಂದ್ರೆ ಈ ಒಂದು ವಿಷಯಾಸಕ್ತಿ, ಇಂದ್ರಿಯ ಸುಖಕ್ಕಾಗಿ ಇಂದ್ರಿಯ ಭೋಗಕ್ಕಾಗಿ ಮಾಡ್ತಕ್ಕಂಥ ಕೆಲಸ, ಅದೆಲ್ಲವೂ ಕೂಡ ಮುಂದೆ ನಮಗೆ ಒಂದು ಭೌತಿಕ ಶರೀರವನ್ನು ತಂದುಕೊಡುತ್ತೆ. ಸಾವಿನ ನಂತರ ಮನುಷ್ಯನಿಗೆ ಮತ್ತೊಂದು ಜನ್ಮ ಸಿಕ್ಕುತ್ತೆ, ಎಲ್ಲರಿಗೂ, ಎಲ್ಲ ಜೀವಾತ್ಮರಿಗೂ, ಮನುಷ್ಯರಿಂದ ಹಿಡಿದು ಪ್ರಾಣಿ ಪಕ್ಷಿ ಎಲ್ಲರಿಗೂ. ಆದರೆ ಯಾರು ಕಾಮ್ಯಕರ್ಮ ಮಾಡ್ತಾರೆ ಅವರಿಗೆ ಕ್ಲೇಶಮಯವಾದ ಐಕತಿಕ ಸಿಕ್ಕುತ್ತೆ. ಕ್ಲೇಶ ಅಂದ್ರೆ ಎಲ್ಲ ಕಷ್ಟ, ನನಗೆ ಯಾಕಪ್ಪ ಇಷ್ಟು ಕಷ್ಟ ಬಂತು ಅಂತ ನಾವು ವಿಚಾರ ಮಾಡ್ತೇವೆ. ಇಲ್ಲೇ ಉತ್ತರ ಇದೆ ನಮಗೆ. ಕಷ್ಟಕರವಾದ ಯಾಕೆ ಈ ಐಹಿಕ ದೇಹ ಸಿಕ್ಕಿದೆ, ಕಷ್ಟಕರವಾದ ಜೀವನ ನಮಗೆ ಯಾಕೆ ಸಿಕ್ಕಿದೆ ಅಂದರೆ ನಾವು ಹಿಂದೆ ಏನೋ ಪಾಪ ಮಾಡಿದ್ದೇವೆ, ಆ ಪಾಪದ ಫಲವನ್ನು ಅನುಭವಿಸ್ತೇವೆ. ಸೊ ಹಾಗಾಗಿ ಮುಂದೆ ಕೂಡ ನಮ್ಗೆ ಅಂಥದೇ ಕ್ಲೇಶಮಯವಾದ ದೇಹ ಬೇಕಾ? ಹರೇ ಕೃಷ್ಣ, ಬೇಡ ಮಾತಾಜಿ, ಬೇಡ. ಸೊ ಮುಂದೆ ಕೂಡ ನಮಗೆ ಈ ತರವಾದ ಕ್ಲೇಶಮಯವಾದ ಶರೀರ ಬೇಡ. ಸೊ ಅದಕ್ಕೆ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದ ನಮ್ಗೆ ಹೇಳ್ತಾ ಇದ್ದಾರೆ, ಮಾನವ ಜನ್ಮದ ಉದ್ದೇಶ ಏನು, ಮನುಷ್ಯ ಜನ್ಮ ಯಾಕೆ ಬಂದಿದೆ? ಮನುಷ್ಯ ಜನ್ಮ ಉದ್ದೇಶ ಅಂತಂದ್ರೆ ಮರಳಿ ದೇವೋತ್ತಮನ ಕಡೆಗೆ ಹೋಗ್ಲಿಕ್ಕಾಗಿ ಮನುಷ್ಯ ದೇವ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ ಮನುಷ್ಯ ಜನ್ಮಕ್ಕೆ ಬಂದಾಗ ಪ್ರಾಣಿಗಳ ತರ ಇಂದ್ರಿಯ ಭೋಗ ಮಾಡಬಾರ್ದಂತೆ. ಅದಕ್ಕೆ ಪ್ರಾಣಿಗಳ ತರ ಇಂದ್ರಿಯ ಭೋಗ ಮಾಡಬಾರ್ದು ಅಂತ ವೃಷಭದೇವ, ಇದು ಅಲ್ಲ 5ನೇ ಅಧ್ಯಾಯದಲ್ಲಿ ವೃಷಭದೇವ ಭಗವಂತನ ಅವತಾರ, ಅವರೇನು ಹೇಳ್ತಾರೆ,
ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಂ ಯೇ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇದ್ ಅಸ್ಮಾತ್ ಬ್ರಹ್ಮ ಸೌಖ್ಯಂ ತು ಅನಂತಂ. ಭೌತಿಕ ಶರೀರ ಇದು ಇದರಲ್ಲಿ ಸಿಗ್ತಕ್ಕಂಥ ಇಂದ್ರಿಯ ಭೋಗ ಅದು ನಾಯಿಗಳಿಗೂ ಹಂದಿಗಳಿಗೂ ಸಿಕ್ಕತ್ತೆ ಅಲ್ವಾ. ನಾಯಿಗಳು ಹಂದಿಗಳ ಶರೀರಕ್ಕೂ ಕೂಡ ಅವರಿಗೆ ಸಿಕ್ಕತ್ತೆ. ಹಾಗಾಗಿ ಮನುಷ್ಯ ಜನ್ಮ ಬಂದ ಮೇಲೆ ನಾಯಿಗಳ ಥರ ಹಂದಿಗಳ ಥರ ತುಡಿಬಾರ್ದು, ಅವ್ರ ಥರ ನಾವು ತುಡಿಬಾರ್ದು. ಹಾಗೆ ಯಾರು ಆ ಥರ ಯಾವಾಗ ಇಂದ್ರಿಯ ಭೋಗಕ್ಕಾಗಿ ಯಾವಾಗ ಅವರು ಅತಿಯಾದ ಆಸಕ್ತಿಯಿಂದ ದುಡಿತಾರೆ ಅವರು ಹುಚ್ಚರು ಅಂತ ಹೇಳ್ತಾರೆ. ಅವರು ಹುಚ್ಚರು ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ದೇ ಆರ್ ಪ್ರಮತ್ತಃ, ಹುಚ್ಚರು. ಯಾಕಂದರೆ ಅಜ್ಞಾನದಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ಈ ರೀತಿಯಾದ ಕೆಲಸ ಮಾಡಿದ್ರೆ ನಮಗೆ ಮುಂದಿನ ಜನ್ಮದಲ್ಲಿ ತುಂಬ ಕಷ್ಟಕರವಾದ ದೇಹ ಸಿಕ್ಕತ್ತೆ. ಸೊ ಹಾಗಾಗಿ ಮಾನವ ಜನ್ಮದನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಪ್ಪ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ ಅಲ್ವಾ. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ. ಆದ್ದರಿಂದ ಈ ಮಾನವ ಜನ್ಮ ಇದ್ದಾಗ ಅದರ ಮುಖ್ಯ ಉದ್ದೇಶ ಏನು? ತ್ರಿವಿಧ ತಾಪತ್ರದಿಂದ ಹೊರಗೆ ಬರೋದು. ಅಂದರೆ ತ್ರಿವಿಧ ತಾಪತ್ರಯ ಅಂತಂದರೆ ಅಲ್ಲಿ ಆದಿಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ. ಆದಿ ಭೌತಿಕ ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ಯಾವಾಗಲೂ ಬಂದಿರುತ್ತೆ, ಕಷ್ಟಗಳು ಬಂದ್ಕೋತ್ಲೇ ಇರುತ್ತೆ. ಆಮೇಲೆ ನಮಗೆ ಆದಿ ಭೌತಿಕ, ಬೇರೆ ಜೀವಿಗಳಿಂದ ನಮಗೆ ಕಷ್ಟ ಬರುತ್ತೆ. ಸೊಳ್ಳೆ ಕಡಿದು ಮಲೇರಿಯಾ ಬರುತ್ತೆ, ಆಮೇಲೆ ಹಾವು ಕಚ್ಚಬಹುದು, ಇಲಿ ಕಾಟ ಇರುತ್ತೆ, ಮನೆಯಲ್ಲಿ ಜಿರಳೆ ಕಾಟ ಇರುತ್ತೆ, ಅಕ್ಕಪಕ್ಕದವರಿಂದ ಬೇರೆ ಬೇರೆ ಜನರಿಂದ ನಮಗೆ ಕಷ್ಟಗಳು ಬರಬಹುದು, ಬೇರೆ ಬೇರೆ ದೇಶಗಳಿಂದ ಯುದ್ಧಗಳಾಗ್ಬೋದು. ಸಲ ಆದಿ ಭೌತಿಕ. ಆದಿ ದೈವಿಕ ಅಂದರೆ ದೇವತೆಗಳಿಂದ ನಮಗೆ ಬರ್ತಕ್ಕಂಥದ್ದು ಪ್ರಕೋಪ, ಪ್ರಕೃತಿ ವಿಕೋಪ ಅಂದರೆ ಭೂಕಂಪ ಆಗೋದು ಅಥವಾ ಪ್ರವಾಹ ಬರೋದು, ಬರಗಾಲ ಆಗೋದು, ಸೈಕ್ಲೋನ್ ಬರೋದು, ಇದೆಲ್ಲ ಆದಿ ದೈವಿಕ. ಸೊ ಹಾಗಾಗಿ ಇದು ಇದ್ದೇ ಇರ್ತದೆ ಅಂತೆ. ಯಾರೂ ಕೂಡ ಈ ಮೂರು ತಾಪತ್ರಯಗಳಿಂದ ಹೊರಗೆ ಬಂದಿದ್ದೇ ಇಲ್ಲ ಭೌತಿಕ ಪ್ರಪಂಚದಲ್ಲಿ. ಅದಕ್ಕೆ ಮಾನವ ಜನ್ಮದಲ್ಲಿ ನಾವು ಈ ಭೌತಿಕ ಶರೀರದಿಂದ, ಆ ತ್ರಿವಿಧ ತಾಪತ್ರಯಗಳಿಂದ ಕೂಡಿದ ಶರೀರದಿಂದ ಹೊರಗೆ ಬರೋದು. ಹೊರಗೆ ಬಂದು ಎಲ್ಲಿಗೆ ಹೋಗಬೇಕು? ನಾವು ಆಧ್ಯಾತ್ಮಿಕ ಶರೀರ ಪಡೆದು ಭಗವಂತನ ಲೋಕದಲ್ಲಿ ಹೋಗಬೇಕು. ಆವಾಗ ನಾವು ಇದರಿಂದ ನಾವು ಹೊರಗೆ ಬರ್ತೇವೆ. ಸೊ ಹಾಗಾಗಿ ಈ ರೀತಿಯಾಗಿ ಯಾರು ಪ್ರಯತ್ನ ಮಾಡದೆ, ನಮ್ಮ ಮಾನವ ಜನ್ಮದ ಉದ್ದೇಶ ಈ ತ್ರಿವಿಧ ತಾಪತ್ರಯಗಳು ಹೊರಬರೋದಕ್ಕೆ ನಾವು ಪ್ರಯತ್ನ ಮಾಡದೆ ಬರೇ ಇಂದ್ರಿಯ ಭೋಗಕ್ಕಾಗಿ ನಾವು ಹಂಬಲ ಇಟ್ಟು ಧನ ಪಿಶಾಚಿ ಅದನ್ನು ಹಿಂದೆ ತಿರುಗಿದರೆ ನಮಗೇನಾಗುತ್ತೆ? ಕೀಳು ಜನ್ಮ ಬರುತ್ತೆ. ಕೀಳು ಜನ್ಮ ಅಂತಂದರೆ ಪ್ರಾಣಿ ಪಕ್ಷಿ ಗಿಡ ಮರ ಇದೆಲ್ಲ ಕೀಳು ಜನ್ಮ. ಯಾಕೆಂದರೆ ಅಲ್ಲಿ ಕಷ್ಟ ನೋಡಿ, ಪ್ರಾಣಿಗಳಿಗೆ ಎಷ್ಟು ಕಷ್ಟ ಜೀವನ, ಪಕ್ಷಿಗಳಿಗೆ ಎಲ್ಲ ಅವರು ತುಂಬ ಕಷ್ಟಪಡ್ತಾ ಇರ್ತಾರೆ ಜೀವನ ಅವರದ್ದು. ಸೊ ಹಾಗಾಗಿ ಮನುಷ್ಯ ಜನ್ಮದಲ್ಲಿ ನಮಗೆ ತುಂಬ ಪ್ರಜ್ಞೆ ತುಂಬ ಜಾಸ್ತಿ ಕೊಟ್ಟಿದ್ದಾನೆ. ನಮ್ಮ ಪ್ರಜ್ಞೆ, ಕೃಷ್ಣ ಪ್ರಜ್ಞೆ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕೂಡ ಕೊಟ್ಟಿದ್ದಾನೆ ಮನುಷ್ಯ ಜನ್ಮಕ್ಕೆ. ಸೊ ಹಾಗಾಗಿ ನಮ್ಮ ಪ್ರಜ್ಞೆ ಜಾಸ್ತಿ ಇದೆ. ನಮಗೆ ಭಗವದ್ಗೀತೆ ಭಾಗವತಂ ಕೊಟ್ಟಿದ್ದಾನೆ, ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಗುರುಗಳನ್ನು ನಮಗೆ ಕೊಟ್ಟಿದ್ದಾರೆ, ಆಚಾರ್ಯರುಗಳು ಇದ್ದಾರೆ. ಹಾಗೆ ಭಗವಂತ ಪದೇ ಪದೇ ಬಂದು ಅವತಾರ ತೆಗೆದು ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಸ್ವತಃ ತಾನೇ ಭಗವದ್ಗೀತೆ ಹಾಡ್ತಾನೆ, ಭಾಗವತಮನ್ನು ಕೊಡಿಸ್ತಾನೆ. ಇಷ್ಟೆಲ್ಲ ಇದ್ರೂ ಕೂಡ ನಾವು ಇಲ್ಲಪ್ಪ ನಾನು ಇಂದ್ರಿಯ ಭೋಗನೇ ಮಾಡ್ತೇನೆ. ಪ್ರಾಣಿಗಳು ಕೂಡ ಪ್ರಾಣಿ ಜನ್ಮದಲ್ಲಿ ಎಷ್ಟೋ ಕೋಟ್ಯಾಂತರ ಜನ್ಮ ನಾವು ಇಂದ್ರಿಯ ಭೋಗ ಮಾಡ್ತೇವೆ, ಆದರೂ ಮಾಡ್ತಾ ಇದ್ದೇನೆ, ಆಯಿತು ಮಾಡಿ ಅಂತ ಭಗವಂತ ಬಿಟ್ಬಿಡ್ತಾನೆ. ನೀವು ಮಾಡ್ಕೊಂಡು ಈ ಭೌತಿಕ ಪ್ರಪಂಚ ದುಃಖಾಲಯದಲ್ಲಿ ಇರ್ತೀರಿ ಅಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೂರ್ಖ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ಮೂರ್ಖ. ಐಹಿಕವಾದಿಗಳು ಮೂರ್ಖ. ಐಹಿಕವಾದಿಗಳು ಏನು ಹೇಳ್ತಾರೆ? ದುಡಿಯಿರಿ, ಚೆನ್ನಾಗಿ ದುಡಿಯಿರಿ, ಸುಖ ಪಡೆಯಿರಿ ಅಲ್ವಾ ಹೇಳ್ತಾರೆ. ಆದರೆ ಈ ಜಗತ್ತಿನಲ್ಲಿ ಸಂತೋಷದಿಂದ ಇರಲು ಅನೇಕ ಯೋಜನೆಗಳು ಪ್ಲಾನ್ ಮಾಡ್ತಾರೆ. ಅವರಿಗೆ ಗೊತ್ತೇ ಇಲ್ಲಂತೆ ತಾವು ಕೆಲವು ವರ್ಷ ಇಲ್ಲಿ ಇರ್ತೇವೆ. ನೋಡಿ, ನಮ್ಮ ಭೌತಿಕ ಪ್ರಪಂಚದಲ್ಲಿ ಮಾನವ ಜೀವಿಗಾಗಲಿ ಯಾವ ಜೀವಿಗಲಿ ಅವರಿಗೆಲ್ಲರಿಗೂ ಕೂಡ 100 ವರ್ಷ ಆಯುಸ್ಸು. ಇರುವೆ ಪ್ರಕಾರ 100 ವರ್ಷ. ಇರುವೆ ಒಂದು ದಿವಸ ಇದ್ರೂ ಅದು 100 ವರ್ಷ ಆಗುತ್ತಂತೆ. ಅದಕ್ಕೆ ಪ್ರಾಣಿಗಳಿಗೆ ಅವರಿಗೆ ಇಷ್ಟಿಷ್ಟು ವರ್ಷ ಅಂತ ಭಗವಂತ ಕೊಟ್ಟಿದ್ದಾನೆ. ಅದನ್ನು ಯೋಜನೆ ಹಾಕೊಂಡ್ಬಿಡ್ತೇವೆ, ನಮಗೆ ಗೊತ್ತೇ ಇಲ್ಲ. ಅನಂತ ಕಾಲದ ಎದುರಿಗೆ ಈ ನಮ್ಮ ಜೀವಾತ್ಮನಿಗೆ ಈಗ ಭೌತಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ಕಾಲ ತುಂಬ ಕಡಿಮೆ ಅಂತೆ. ಸೊ ಆ ಆಯುಸ್ಸಿನಲ್ಲಿ ಅವರು ಬಹಳ ಸಮಯ ಇಂದ್ರಿಯ ಸುಖಕ್ಕಾಗಿ ಹಣ ಸಂಪಾದನೆಯಲ್ಲಿ ತೊಡಗಿರ್ತಾರೆ ಅಲ್ವಾ. ಸ್ವಲ್ಪ ಕಾಲ ಒಂದು 25 ವರ್ಷ ಆಗೋವರೆಗೆ ಒಂದು ಎಜುಕೇಷನ್ ಪಡ್ಕೊಳ್ಳೋದು, ಆಮೇಲೆ ಒಂದು 25ರಿಂದ ಭಾಗ ಧನಾರ್ಜನೆ, ಹಣ ಸಂಪಾದನೆಗಾಗಿಯೇ ನಿರತ ಅಲ್ವಾ. ಸೊ ಹಾಗಾಗಿ ಇದು ಎಷ್ಟೆಲ್ಲ ನೀವು ಮಾಡಿ ಹಣ ಸಂಪಾದನೆ ಮಾಡಿ ತುಂಬ ಇದ್ದದ್ದು ಎಷ್ಟೋ ಒಂದು ಸಂಪತ್ತುಗಳನ್ನು, ಭೌತಿಕ ಸಂಪತ್ತುಗಳನ್ನು ಕಲೆ ಹಾಕಿದ್ರು, ಒಟ್ಟಾಕಿದ್ರು ಕೂಡ ಅಂತಹ ಕೆಲಸ ಕಾರ್ಯಗಳೆಲ್ಲ ಕೊನೆಗೆ ಸಾವಿನಲ್ಲಿ ಪರ್ಯವಸನ ಆಗುತ್ತೆ. ಕೊನೆಗೆ
ಸಾಯ್ಬೇಕಾಗತ್ತೆ, ಇದೆಲ್ಲ ಬಿಟ್ಟು ಹೋಗ್ತೀವಿ. ಮೃತ್ಯು ಸರ್ವಹರಶ್ಚ, ಮೃತ್ಯು ಎಲ್ಲವನ್ನೂ ಎಳ್ಕೊಂಡು ಹೋಗ್ಬಿಡುತ್ತೆ. ನಿಮಗೆ ಏನು ಸಂಪಾದನೆ ಮಾಡಿದ ಭೌತಿಕ ಯಾವುದನ್ನು ಕೊಂಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೇಹತ್ಯಾಗ ಮಾಡಿದ ನಂತರ ಈ ಶ್ರೀಲ ಪ್ರಭುಪಾದರು ಆಚಾರ್ಯರು. ಸೊ ಆಚಾರ್ಯರುಗಳು ನಮ್ಗೆ ಬುದ್ಧಿ ಹೇಳ್ತಾರೆ, ನಮ್ಗೆ ತಿಳಿಸಿ ಹೇಳ್ತಾರೆ, ನೋಡಿ ಈ ತರ ಆಗತ್ತೆ, ದೇಹತ್ಯಾಗ ಮಾಡಿದ ನಂತರ ಕ್ಷುದ್ರ ಜಂತು ಗಿಡಮರಗಳಾಗಿ ಹುಟ್ಟಬಹುದು ನೀವು. ಇದು ಗೊತ್ತೇ ಆಗೋದಿಲ್ಲ, ಮರೆತು ಬಿಡ್ತಾರೆ. ಅಂದ್ರೆ ಅವರಿಗೆ ಇಷ್ಟು ಇಂದ್ರಿಯ ಭೋಗದಲ್ಲಿ ತೊಡಗಿರ್ತಾರೆ ಅಂದ್ರೆ ಇದೆಲ್ಲ ಅವ್ರ ತಲೆಗೆ ನಾಟೋದಿಲ್ಲ ಅಲ್ವಾ? ಹರೇ ಕೃಷ್ಣ, ನಾಟ್ತದ್ಯಾ? ಹರೇ ಕೃಷ್ಣ, ನಾಟ್ತದ್ಯಾ? ಹರೇ ಕೃಷ್ಣ, ಇದೆಲ್ಲ ತಲೆಗೆ ಹೋಗ್ತದ್ಯಾ? ಹರೇ ಕೃಷ್ಣ. ಇಲ್ಲ ಮಾತಾಡಿ. ಇದ್ದಿದ್ರೆ ಎಲ್ಲರೂ ಕೂಡ ಭಗವದ್ಗೀತೆ ಬರ್ತಾ ಇದ್ದಿದ್ರು ಅಲ್ವಾ? ಹೌದು ಮಾತಾಡಿ. ಹಾಗಾಗಿ ನಾವು ತಿಳ್ಕೊಳ್ಬೇಕು. ತುಂಬಾ ಕೃಷ್ಣ ಪ್ರಜ್ಞೆಗೆ ಬಂದ ಜನ ತುಂಬಾ ಕಡಿಮೆ ಇರ್ತಾರೆ, ಯಾಕಂದ್ರೆ ಅವರಿಗೆ ಜೀವನದ ಉದ್ದೇಶ ಗೊತ್ತಿಲ್ಲ. ಸೊ ಹೀಗೆ ನಮ್ಮ ಜೀವನ ಅಂದ್ರೆ ಭೌತಿಕ ಜೀವನ ಅಂದ್ರೆ ಭಗವಂತನ ಲೋಕಕ್ಕೆ ಹೋಗುದು. ನಾವು ನಮ್ಮ ಈ ತ್ರಿವಿಧ ತಾಪತ್ರಯಗಳನ್ನ ಹೊರಗೆ ಬರಬೇಕು. ಇದು ಅವರದು, ಇದು ಈಡೇರೋದೇ ಇಲ್ವಾ? ಅವ್ರು ಈಡೇರೋದಿಲ್ಲ ಅಲ್ವಾ? ಅವರು ಮತ್ತೊಂದು ಭೌತಿಕ ಶರೀರವನ್ನ ತಯಾರು ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ? ಸೊ ಹಾಗಾಗಿ ಅವರು ಅವರ ಚಟುವಟಿಕೆಗಳು, ಬದ್ಧಾತ್ಮರ ಚಟುವಟಿಕೆಗಳಿಂದ ಅವರ ಜೀವನ ಉದ್ದೇಶ ಭಗವಂತನ ಲೋಕಕ್ಕೆ ಹೋಗ್ಬೇಕು, ಈ ಉದ್ದೇಶ ಈಡೇರೋದೇ ಇಲ್ಲ. ಸೊ ಅವರು ಅಜ್ಞರು, ಅಂದ್ರೆ ಇಗ್ನೋರೆಂಟ್. ಅವ್ರಿಗೇನು ಗೊತ್ತಿಲ್ಲ. ಅವರಿಗೆ ಇಚ್ಛೆ ಏನು? ದೊಡ್ಡ ದೊಡ್ಡ ಕಟ್ಟಡಗಳು, ಗಗನಚುಂಬಿ ಕಟ್ಟಡಗಳು, ಎಷ್ಟೋ ಮಜಲಿನ ಕಟ್ಟಡ, ಅದು 10 ಮಜಲು, 20 ಮಜಲು, 30 ಮಜಲು, ಭಾರಿ ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಟಬೇಕು, ಭಾರಿ ಕಾರುಗಳನ್ನು ಸಂಪಾದನೆ ಮಾಡಬೇಕು, ನನಗೆ ಮಾನ ಪೂಜೆ ಪ್ರತಿಷ್ಠೆ ಬೇಕು, ಗೌರವಾರ್ಹವಾದ ಸ್ಥಾನ ಬೇಕು ನನಗೆ, ಮತ್ತೆ ನನಗೆ ಆ ಒಂದು ದೊಡ್ಡ ಇದು ಬೇಕು, ನನಗೆ ಜನ ರೆಕಗ್ನೈಸ್ ಮಾಡಿ ಅವಾರ್ಡ್ ಕೊಡಬೇಕು, ಮತ್ತೆ ನನಗೆ ಹೆಚ್ಚು ಲಾಭ ಸಿಗಬೇಕು, ಈ ಭಾವನೆಯಿಂದ ಇರ್ತಾರೆ. ಹಾಗಾಗಿ ಅಜ್ಞಾನದ ನೆಲೆಯಲ್ಲಿ ಕೆಲಸ ಮಾಡ್ತಾರೆ. ನೋಡಿ, ಯಾವ್ದು ಭಗವಂತ ಎಷ್ಟನೇ ಅದು 13ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದ 13ನೇ ಶ್ಲೋಕದವರಿಗೆ ಹೇಳಿದ್ದಾನೆ 20 ಅಂಶಗಳು. ಅವು ಜ್ಞಾನ, ಅದು ಬಿಟ್ಟರೆ ಬೇರೆ ಎಲ್ಲ ಅಜ್ಞಾನ ಅಂತ ಭಗವಂತ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ಅವರೆಲ್ಲ ಅಜ್ಞಾನದ ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಅಜ್ಞಾನ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ನಿಜವಾದ ಜ್ಞಾನ ಗೊತ್ತಿಲ್ಲ. ಮುಂದಿನ ಜನ್ಮದಲ್ಲಿ ತಾವು ಪತಿತರಾಗಿ ಈ ಜನ್ಮದ ತಮ್ಮ ಕೆಲಸ ಕಾರ್ಯಗಳೆಲ್ಲ ಪರಾಭವಕ್ಕೆ, ಸೋಲಿಗೆ ನೆರವಾಗುತ್ತವೆ. ಏನು ಕೆಲಸ ಮಾಡಿದ್ದೇವೆ ಭೌತಿಕವಾಗಿ ಅದೆಲ್ಲವೂ ಕೂಡ ವೇಸ್ಟ್, ಸೋಲು. ಸೊ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಐಹಿಕವಾದಿಗೆ ಗೊತ್ತಿಲ್ಲ. ಅದು ಅದಕ್ಕೆ ಭಾಗವತಮಲ್ಲಿ 5ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ ಶ್ಲೋಕ, ಪರಾಭವಸ್ತಾವತ್ ಅಬೋಧ ಜಾತಃ. ಸೊ ಇದು ತುಂಬಾ ಮುಖ್ಯವಾದ ಶ್ಲೋಕ. ಶ್ರೀಲ ಪ್ರಭುಪಾದರು ಇದನ್ನ ಅನೇಕ ಬಾರಿ ಹೇಳಿದ್ದಾರೆ. ಪರಾಭವಸ್ತಾವ ಬೋಧ ಜಾತೋ ಯಾವನ್ ನಾ ಜಿಜ್ಞಾಸತ ಆತ್ಮತತ್ವನ್ ತಾವತ್ ಕ್ರಿಯಾಸ್ತಾವತ್ ಇದಂ ಮನೋವೈ ಕರ್ಮಾತ್ಮಕಂ ಏನ ಶರೀರ ಬಂಧಃ. ಅಂದ್ರೆ ಮಾನವ ಜನ್ಮಕ್ಕೆ ಬಂದ ಮೇಲೆ ಜೀವನದ ಆಧ್ಯಾತ್ಮಿಕ ಮೌಲ್ಯಗಳನ್ನ ಜಿಜ್ಞಾಸೆ ಮಾಡೋದಿಲ್ಲ. ನಾನು ಯಾರು, ದೇವರು ಯಾರು, ನಾನು ಯಾಕೆ ಈ ಪ್ರಪಂಚಕ್ಕೆ ಬಂದಿದ್ದೇನೆ, ನನಗೆ ಪ್ರಕೃತಿಗೆ ಏನು ಸಂಬಂಧ, ನನಗೆ ದೇವರಿಗೆ ಏನು ಸಂಬಂಧ, ಇದನ್ನೆಲ್ಲ ತಿಳಿಲಿಕ್ಕೆ ಮನುಷ್ಯ ಕಾತರನಾಗಿರ್ಬೇಕಂತೆ. ನಮಗೆ ಇದೆಯಾ ಕಾತರತೆ? ಹರೇ ಕೃಷ್ಣ, ಇದೆಯಾ ನಮಗೆ? ಹರೇ ಕೃಷ್ಣ. ಇರ್ಲಿಲ್ಲ, ಇವಾಗ ಸ್ವಲ್ಪ ಅರ್ಥ ಆಗ್ತಾ ಇದೆ. ಅದಕ್ಕಾಗಿ ಮಾನವನು ಆತ್ಮತತ್ವ, ಆತ್ಮಜ್ಞಾನ ಅಂದ್ರೆ ನಾನು ಯಾರು, ನಾನು ಇಲ್ಲಿ ಏಕೆ ಬಂದಿದ್ದೇನೆ, ನಾನು ಮತ್ತೆ ನನ್ನ ಮುಂದಿನ ಧ್ಯೇಯ ಗುರಿ ಏನು, ಇದು ತಿಳಿಬೇಕಂತೆ. ತಾನು ಎಂದರೆ ಆತ್ಮನೇ ಹೊರತು ದೇಹವಲ್ಲ ಎಂಬ ಅಂಶವನ್ನು ಕುರಿತು ಆತ್ಮತತ್ವದ ನೆಲೆಗೆ ಬರೆದಿದ್ದರೆ ಒಬ್ಬನು ಅಜ್ಞಾನದ ನೆಲೆಯಲ್ಲಿ ಉಳಿತಾನೆ, ಅಜ್ಞಾನಿಯಾಗಿ ಉಳ್ಕೊಂಡ್ಬಿಡ್ತಾನೆ. ಆತ್ಮತತ್ವ ಯಾರು ತಿಳಿದೇ ಇದ್ರೆ ಕೃಷ್ಣ ಆತ್ಮತತ್ವದ ನೆಲೆಗೆ ಬರದೆ ಹೋದ್ರೆ ಅವನು ಅಜ್ಞಾನಿಯಾಗಿ ಉಳ್ಕೊಂಡ್ಬಿಡ್ತಾನೆ. ನಾನು ಯಾರು ಅಂತ ತಿಳ್ಕೊಳ್ಳೋ. ಅದಕ್ಕೆ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಮೊಟ್ಟ ಮೊದಲ ಉಪದೇಶ ಭಗವಂತ ಹೇಳಿದ್ದಾನೆ, ದೇಹಿನೋ ಅಸ್ಮಿನ್ಯತಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತೆ. ಅಂದ್ರೆ ದೇಹಿನೋ ಅಸ್ಮಿನ್, ದೇಹದೊಳಗಿದ್ದೇನೆ ನಾನು ದೇಹ ಅಲ್ಲ. ದೇಹಿನೋ ಅಸ್ಮಿನ್ ಯಥಾ ದೇಹೇ, ದೇಹದೊಳಗಿದ್ದೇನೆ ಅಂದ್ರೆ ದೇಹ ನಾನಲ್ಲ. ಸೊ ಇದು ನಮಗೆ ಅರ್ಥ. ಈಗ ನಾವು ದೇಹದ ನೆಲೆಯಲ್ಲಿ ಇದ್ದೇವೆ, ಆದ್ದರಿಂದ ಆತ್ಮತತ್ವದ ನೆಲೆಗೆ ಬರೆದಿದ್ದರೆ ಒಬ್ಬನು ಅಜ್ಞಾನದಲ್ಲಿಯೇ ಉಳ್ಕೊಳ್ತಾನೆ. ಸೊ ಹಾಗಾಗಿ ಏನಾಗುತ್ತೆ, ಕೇವಲ ಅಜ್ಞಾನದಲ್ಲಿದ್ದಾಗ ಏನಾಗುತ್ತೆ, ಇಂದ್ರಿಯ ತೃಪ್ತಿ. ಇವತ್ತೇನು ತಿನ್ಲಿ, ನಾಳೆ ಎಲ್ಲಿ ತಿರ್ಗ್ಲಿಕ್ಕೆ ಹೋಗ್ಲಿ, ಏನು ನಾನು ತರ ವಿಧವಾದ ಬಟ್ಟೆ ಹಾಕೊಂಡಿರ್ಲಿ, ಅಥವಾ
ಒಂದು ಸಮಿಯಾದ ಒಂದು ಆಹಾರ ತಿನ್ನಲಿ, ನಾನು ಇದೇ ಆಲೋಚನೆ, ಎಲ್ಲಿ ತಿರುಗಲಿ, ಏನು ತಿನ್ನಲಿ, ಯಾರ ಹತ್ರ ಮಾತಾಡಲಿ, ಈ ಥರ ಅಜ್ಞಾನದ ಜೀವನ, ಎಷ್ಟು ಹಣವನ್ನು ಹೇಗೆ ಸಂಪಾದಿಸೋದು, ಇದರಲ್ಲೇ ಕಾಲ ಕಳ್ಕೊಂಡ್ಬಿಡ್ತೇವೆ. ಸೊ ಹಾಗಾಗಿ ತಮ್ಮ ಇಂದ್ರಿಯ ತೃಪ್ತಿಯಲ್ಲಿ ಈ ರೀತಿ ಸಾವಿರಾರು ಲಕ್ಷಾಂತರ ಜನರು ಇರ್ತಾರೆ ಅಲ್ವಾ. ಆತ್ಮತತ್ವದ ನೆಲೆಗೆ ಬರೋರು ಲಕ್ಷಾಂತರ ಜನರಲ್ಲಿ ಯಾರೋ ಒಬ್ಬರು ಬರ್ತಾರೆ, ಹೌದು ಅಲ್ವೋ? ಹೌದು ಮಾತಾಜಿ. ಬೇರೆ ಎಲ್ಲರೂ ಬರೀ ಇದೆ ಅದು ಊಟ ಮಾಡೋದು, ಮಲಗೋದು, ಮತ್ತೆ ಬೇರೆ ಭೌತಿಕ ಕೆಲಸ ಚಟುವಟಿಕೆಯಲ್ಲಿ ಅವರು ಮಗ್ನರಾಗಿ ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಆ ಒಬ್ಬ ಜೀವನದ ಉನ್ನತ ಮೌಲ್ಯ, ಇದು ಜೀವನದ ಉನ್ನತ ಮೌಲ್ಯ, ಇದನ್ನು ಅರ್ಥಕೊಳ್ಳಿಕ್ಕೆ ಬರೋರು ಲಕ್ಷಾಂತರ ಕರ್ಮಿಗಳಲ್ಲಿ ಯಾರೋ ಒಬ್ರು ಬರ್ತಾರೆ. ಸೊ ಲಕ್ಷಾಂತರ ಕರ್ಮಿಗಳಲ್ಲಿ ಒಬ್ಬನು ಜ್ಞಾನದ ಲೆವೆಲ್ಗೆ ಬರ್ತಾನೆ. ಅಂತಹ ವ್ಯಕ್ತಿಯನ್ನು ಜ್ಞಾನಿ ಎಂದು ಕರೆಯುತ್ತಾರೆ. ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ, ಇದನ್ನು ಈ ಲೆವೆಲ್ಗೆ ಬರ್ತಕ್ಕಂಥವರನ್ನ ಏನ್ ಹೇಳ್ತಾರೆ? ಜ್ಞಾನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಜ್ಞಾನದ ಹಂತಕ್ಕೆ ಬಂದು ನಾವು ಆತ್ಮ ಅಲ್ಲ, ನಾನು ದೇಹ ಅಲ್ಲ, ನಾನು ಆತ್ಮ, ಈ ಆತ್ಮದ ಕೆಲಸ ಇದು ತಿಳ್ಕೊಳ್ಳದೆ ಹೋದರೆ ನಾವು ಪರಾಭವ ಹೊಂದುತ್ತೇವೆ ಅಂತ ಆ ಶ್ಲೋಕ ಹೇಳುತ್ತೆ. ಪರಾಭವಸ್ತಾವದ್ ಅಬೋಧ ಜಾತಃ. ಸೊ ಹಾಗಾಗಿ ಅಬೋಧ ಜಾತ, ನಾವು ಒಂಥರ ಅಜ್ಞಾನದಲ್ಲಿ ಉಳ್ಕೊಳ್ಬೇಕೆ ನಾವು. ಹರೇ ಕೃಷ್ಣ, ಅಜ್ಞಾನದಲ್ಲಿ ಇರ್ಬೇಕೆ ನಾವು? ಅಜ್ಞಾನದಲ್ಲಿ ಇರ್ಬೇಕಾ ಅಥವಾ ಜ್ಞಾನದ ನೆಲೆಗೆ ಬರ್ಬೇಕು? ಇರಬಾರ್ದು ಮಾತಾಜಿ. ಹಾಗಾಗಿ ಇಲ್ಲಿ ಏನಾಗಿದೆ, ಅಜ್ಞಾನದ ನೆಲೆಗೆ ಅಲ್ಲಿ ಇರ್ತಾನೆ. ಸೊ ಹಾಗಾಗಿ ಎಷ್ಟೋ ಲಕ್ಷಾಂತರ ಕರ್ಮಿಗಳಲ್ಲಿ ಒಬ್ಬವನು ಜ್ಞಾನದ ಲೆವೆಲಿಗೆ ಬರ್ತಾನೆ. ಸೊ ಅವನಿಗೆ ಗೊತ್ತಾಗುತ್ತೆ, ಅಂದರೆ ಜ್ಞಾನಿಗೆ ಏನು ಗೊತ್ತಾಗುತ್ತೆ, ಈ ಕಾಮ್ಯ ಕರ್ಮಗಳು ತನ್ನನ್ನು ಸಂಸಾರಕ್ಕೆ ಕಟ್ಟಿ ಹಾಕುತ್ತದೆ. ಸಂಸಾರ ಅಂದ್ರೆ ಏನು? ಸಂಸಾರ ಅಂದರೆ ಹುಟ್ಟು ಸಾವಿನ ಚಕ್ರ. ಸಂಸಾರ ಅಂದ್ರೆ ಏನು? ಸಂಸಾರ ಅಂದ್ರೆ ಹುಟ್ಟು ಸಾವಿನ ಚಕ್ರ. ನಾನು ಕಾಮ್ಯ ಕರ್ಮ ಮಾಡಿದ್ರೆ ನಾನು ಹುಟ್ಟು ಸಾವಿನ ಚಕ್ರದಲ್ಲಿ ನಾನು ಕಟ್ಟಿ ಹಾಕ್ಬಿಡುತ್ತೆ. ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು, ಮತ್ತೊಂದು ಶರೀರ, ಪ್ರಾಣಿ ಶರೀರವೋ, ಪಕ್ಷಿ ಶರೀರವೋ, ಗಿಡ ಮರವೋ, ಅಥವಾ ಜಲಚರವೋ, ಅಥವಾ ಈ ಭೌತಿಕ ಪ್ರಪಂಚದಲ್ಲಿ ಈ ಒಂದು ಲೋಕವೋ ಬೇರೆ ಲೋಕವೋ ಗೊತ್ತಿಲ್ಲ. ಸೊ ಇದೆಲ್ಲ ಆಗತ್ತೆ ಅಂತ ಜ್ಞಾನಿಗೆ ಗೊತ್ತಾಗತ್ತಂತೆ. ಸೊ ಆದ್ದರಿಂದ ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಕರ್ಮಿಗಳು ಈ ಥರ ಇರೋದಿಲ್ಲ, ಅವರು ಕರ್ಮಾತ್ಮಕ ಅಂದರೆ ಅವರು ಇಂದ್ರಿಯ ಭಾಗದಲ್ಲೇ ಉಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಶ್ರೀಮದ್ ಭಾಗವತದಲ್ಲಿ ಶರೀರ ಬಂಧ ಎಂಬ ಪದದಿಂದ ಸೂಚಿತವಾಗಿರುವಂತೆ ಇಂದ್ರಿಯ ಸುಖದ ಕಲ್ಪನೆಯನ್ನು ಇಟ್ಟುಕೊಂಡಿರುವವನ ಮನಸ್ಸು ಕಾಮ್ಯ ಕರ್ಮದಲ್ಲಿ ಮುಳುಗಿ ಹೋಗಿರುತ್ತದೆ. ಸೊ ಹಾಗಾಗಿ ಶರೀರ ಬಂಧ ಅಂದ್ರೆ ಏನು? ಇಂದ್ರಿಯ ಭೋಗದಲ್ಲಿ ಯಾರು ತುಂಬಾ ಒಳಗೆ ಹೋಗ್ಬಿಟ್ಟಿರ್ತಾರೆ ಅವರು ಮನಸ್ಸು ಕಾಮ್ಯ ಕರ್ಮದಲ್ಲಿಯೇ ಅವರದ್ದು ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಕರ್ಮಾತ್ಮಕ ಮನಸ್ಸು ಅಂತ ಹೇಳ್ತಾರೆ. ಅವರ ಮನಸ್ಸು ಬರೀ ಕಾಮ್ಯ ಕರ್ಮ ಮಾಡೋದ್ರಲ್ಲಿ ತೊಡಗಿರುತ್ತೆ. ಹಾಗಾಗಿ ಅವರು ಇನ್ನೊಂದು ದೇಹಕ್ಕೆ ಹೋಗುವಂತೆ ಮಾಡುತ್ತದೆ. ಸೊ ದೇಹಾಂತರ ಪ್ರಾಪ್ತಿ. ಯಾವ ದೇಹ? ಭೌತಿಕ ಶರೀರ ಸಿಕ್ಬಿಡುತ್ತೆ. ಸೊ ಅದಕ್ಕಾಗಿ ಬುದ್ಧಿವಂತರಾದವರು ಇದನ್ನು ಇಷ್ಟಪಡೋದಿಲ್ಲ, ಅವರು ಜ್ಞಾನ ಚಕ್ಷು ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಕರ್ಮಿಗಿಂತ ಜ್ಞಾನಿ ಉತ್ತಮ. ಈಗ ನಿಮಗೆ ಗೊತ್ತಾಯ್ತಾ? ಕರ್ಮಿ ಅಜ್ಞಾನದಲ್ಲಿ ಇರ್ತಾನೆ, ಜ್ಞಾನಿ ಜ್ಞಾನದಲ್ಲಿ ಇರ್ತಾನೆ. ಏನು ಜ್ಞಾನ? ನಾನು ದೇಹ ಅಲ್ಲ, ನಾನು ಆತ್ಮ. ಹಾಗಾಗಿ ದೇಹದ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅವನು. ಹಾಗಾಗಿ ಜ್ಞಾನಿ ಉತ್ತಮ. ಯಾಕೆಂದ್ರೆ ಅವನಿಗೊಂದು ಅಂದ್ರೆ ಒಂದು ಈ ಸಂಸಾರ ಚಕ್ರದ ಹೊರಗೆ ಬರ್ಲಿಕ್ಕೆ ಅವನಿಗೊಂದು ಅವಕಾಶ ಸಿಕ್ಕತ್ತೆ ಅಲ್ವಾ? ಹರೇ ಕೃಷ್ಣ. ಈಗ ಅರ್ಥ ಆಯ್ತಾ? ಹರೇ ಕೃಷ್ಣ. ಜ್ಞಾನಿ ಯಾಕೆ ಉತ್ತಮ ಅಂತ? ಈಗ ಈ ಜ್ಞಾನಿಗಳಲ್ಲೂ ಕೂಡ ಎರಡು ರೀತಿ ಇರ್ತಾರೆ. ಅಂದ್ರೆ ಒಬ್ಬರು ಸುಷ್ಟ ಜ್ಞಾನಿ, ಮತ್ತೊಬ್ಬರು ಮಿಶ್ರ ಭಕ್ತಿ ಜ್ಞಾನಿ ಅಂತ. ಈಗ ಸುಷ್ಟ ಜ್ಞಾನಿ ಅಂದ್ರೆ ಒಣ ಊಹಾತ್ಮಕ ಚಿಂತಕರು. ಈ ಒಣ ಊಹಾತ್ಮಕ ಚಿಂತಕರು ಅವರು ಕೃಷ್ಣನಿಗೆ ಆಕರ್ಷಿತರಾಗಿರೋದಿಲ್ಲ. ಅವರು ಕೇವಲ ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ, ಇಷ್ಟೇ. ಆತ್ಮದ ಚಟುವಟಿಕೆ, ಭಗವಂತನ ಜೀವ್ಯರ ಸ್ವರೂಪ, ಕೃಷ್ಣೇರ ನಿತ್ಯದಾಸ, ಇದು ಅವರಿಗೆ ಗೊತ್ತಿರೋದಿಲ್ಲ. ಸೊ ಅವರು ಒಣ ಊಹಾತ್ಮಕ ಚಿಂತಕರು. ಆಮೇಲೆ ಇನ್ನು ಉಳಿದ ಒಂದು ಕೆಲವು ಜ್ಞಾನಿಗಳು ಅವರು ಭಗವಂತನಲ್ಲಿ ಆಕರ್ಷಿತರಾಗಿರ್ತಾರೆ. ಸೊ ಅವರು ಭಕ್ತಿಗೆ ಬಂದಿರ್ತಾರೆ, ಆದರೆ ಜ್ಞಾನ ಹೆಚ್ಚು ಇರುತ್ತೆ, ಜ್ಞಾನ ಫೋಕಸ್ ಅಲ್ಲಿ ಇರ್ತಾರೆ, ಅವರು ಭಕ್ತಿ ಸ್ವಲ್ಪ ಇರುತ್ತೆ. ಸೊ ಅಂಥವರು ಅವರು ಭೌತಿಕ ಪ್ರಪಂಚದ ಆಚೆ ಅವರು ತಿಳ್ಕೊಂಡಿದ್ದಾರೆ. ಜ್ಞಾನಿ ಅಂದ್ರೆ ಏನು? ಭೌತಿಕ ಪ್ರಪಂಚದ ಆಚೆ ತಿಳ್ಕೊಂಡಿರ್ತಾರೆ. ಕರ್ಮಿ ಅಂದ್ರೆ ಏನು? ಅವರು ಭೌತಿಕ ಪ್ರಪಂಚದ ಒಳಗೆ ತೊಳೆದಾಡ್ತಾ ಇರ್ತಾರೆ. ಸೊ ಅವರಿಗಿಂತ ಜ್ಞಾನಿ ಶ್ರೇಷ್ಠ. ಯಾಕೆಂದ್ರೆ ಅವರು ಭೌತಿಕ ಪ್ರಪಂಚದ ಆಚೆ ತಿಳ್ಕೊಂಡಿರ್ತಾರೆ. ಸೊ ಹಾಗಾಗಿ ಇವರು
ಈ ಭಕ್ತಿಗೆ ಬರುವ ಒಂದು ಆಸಕ್ತಿ ಅವರಿಗೆ ಮೂಡುತ್ತದೆ ನಿಧಾನವಾಗಿ. ಸೊ ಅವರಿಗೆ ಬ್ರಹ್ಮಜ್ಯೋತಿ ಅಷ್ಟೇ ಅಲ್ಲ, ಭಗವಂತನ ವ್ಯಕ್ತಿ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡಿರ್ತಾರೆ, ವ್ಯಕ್ತಿತ್ವ, ಭಗವಂತನ ವ್ಯಕ್ತಿತ್ವ. ಸೊ ಅದನ್ನ ನಾವು ಭಗವದ್ಗೀತೆಯಲ್ಲಿ ಕೂಡ ನೋಡಿದ್ದೇವೆ. ಏನ್ ಹೇಳ್ತಾರೆ? ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಅಂದ್ರೆ ಯಾರು ಅಂದ್ರೆ ಎಷ್ಟೋ ಜನ ಭಗವಂತನ ಹತ್ರ ಹೋಗ್ತಾರೆ, ಕಷ್ಟದಲ್ಲಿದ್ದವರು, ಆಮೇಲೆ ಹಣ ಬೇಕಾದವರು, ಮತ್ತೆ ಹೆಚ್ಚು ಕುತೂಹಲ ಇದ್ದವರು. ಆದರೆ ಜ್ಞಾನಿಗಳು ಹೋಗ್ತಾರೆ. ಜ್ಞಾನಿಗಳು ಭಗವಂತನಿಗೆ ಇಷ್ಟ ಅಂತೆ. ಯಾಕೆಂದ್ರೆ ಆ ಜ್ಞಾನಿಗಳಿಗೆ ತಿಳುವಳಿಕೆ ಇರುತ್ತೆ, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು ಎಲ್ಲ ವಿವೇಚನೆ ಇರುತ್ತೆ. ಸೊ ಹಾಗಾಗಿ ಇವರ ಭಕ್ತಿಗೆ, ಶುದ್ಧ ಭಕ್ತರಾಗಲಿಕ್ಕೆ, ಭಕ್ತಿಗೆ ಬರಲಿಕ್ಕೆ ಜ್ಞಾನಿಗಳಿಗೆ ಹೆಚ್ಚು ಸಾಧ್ಯ. ಸೊ ಹಾಗಾಗಿ ಆ ಒಂದು ಇಂತಹ ಜ್ಞಾನಿಗಳನ್ನ ಭಗವಂತ ಇಷ್ಟಪಡ್ತಾನೆ. ಆಮೇಲೆ ಏನು ಅಂತಂದ್ರೆ, ಇನ್ನೂ ಭಗವದ್ಗೀತೆಯಲ್ಲಿ ಅನೇಕ ಜ್ಞಾನಕ್ಕೆ ಸಂಬಂಧಪಟ್ಟ ಶ್ಲೋಕಗಳಿವೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ ಸಚಮಮ ಪ್ರಿಯ. ಭಗವಂತ ಹೇಳ್ಬಿಟ್ಟ, ಎಲ್ಲಿ 7ನೇ ಅಧ್ಯಾಯದ 17ನೇ ಶ್ಲೋಕದ ಹೇಳಿದ, ಯಾರಿಗೆ ಪೂರ್ಣ ಜ್ಞಾನ ಇದೆ ಮತ್ತು ಸದಾ ಭಕ್ತಿ ಸೇವೆಯಲ್ಲಿ ತಿಳ್ಕೊಳ್ತಾನೆ ಅವನು ಶ್ರೇಷ್ಠ. ಅಂದ್ರೆ ಜ್ಞಾನಿಗಿಂತ ಭಕ್ತ ಶ್ರೇಷ್ಠ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಸೊ ಹಾಗಾಗಿ ಇದನ್ನ ಭಕ್ತರು ಯಾಕೆ ಶ್ರೇಷ್ಠ ಅಂತ ನಾವು ಇನ್ನು ಮುಂದೆ ನೋಡೋಣ. ಸೊ ಜ್ಞಾನಿ ಕರ್ಮಿಗಿಂತ ಶ್ರೇಷ್ಠ. ಯಾಕೆಂದ್ರೆ ಅವನಿಗೆ ಭೌತಿಕ ಪ್ರಪಂಚದ ಆಚೆ ಜ್ಞಾನ ಇರುತ್ತೆ. ಆದರೆ ಈ ಜ್ಞಾನ, ಕೇವಲ ಜ್ಞಾನವೂ ಕೂಡ ಅಶುದ್ಧ. ಯಾಕೆಂತಂದ್ರೆ ಭಕ್ತಿ ಸೇವೆಯ ಬಗ್ಗೆ ಅವನು ಬಂದಿರೋದಿಲ್ಲ. ಈ ಒಣಮೂಹಾತ್ಮಕ ಚಿಂತಕರು ಅವರು ಭಕ್ತಿ ಸೇವೆಗೆ ತೊಡಗಿರೋದಿಲ್ಲ. ಅಂಥವರು ಭಕ್ತಿ ಸೇವೆ ಬಗ್ಗೆ ತಿಳುವಳಿಕೆ ಇಲ್ಲ. ಸೊ ಹಾಗಾಗಿ ಅವರು ಭಗವಂತನ ಪಾದ ಕಮಲಗಳ ನೇರ ಸೇವೆಯನ್ನು ಅವರು ಅಲಕ್ಷ್ಯ ಮಾಡ್ತಾರೆ. ಸೊ ಯಾಕೆ ಅಂತಂದ್ರೆ ಅವರಿಗೆ ಭಗವಂತನ ಭಕ್ತಿ ಸೇವೆ ಬಗ್ಗೆ, ಕೆಲವರಿಗೆ ಆತ್ಮಕ ಚಿಂತನೆ, ಅವರು ಕೃಷ್ಣ, ಅವರು ಭಗವಂತ ದೇವೋತ್ತಮ ಪರಮ ಪುರುಷ, ಅದು ಅವರು ಅಂತ ತಿಳಿಯುವುದಿಲ್ಲ. ಅವರು ದೇವರು ಅಂದ್ರೆ ನಿರಾಕಾರ ಭಾವನೆ. ಸೊ ಹಾಗಾಗಿ ಅವರಿಗೆ ಏನಾಗಿರುತ್ತೆ ಅಂದ್ರೆ ಅದಕ್ಕೆ ಅವರು ಭಗವಂತನ ಪಾದಾರವಿಂದಗಳಲ್ಲಿ ಶರಣಾಗಿರೋದಿಲ್ಲ. ಏ ಅನ್ಯ ಅರವಿಂದಾಕ್ಷ ವಿಮುಕ್ತ ಮಾನಿನಃ ತ್ವಯಿ ಅಸ್ತಭಾವ ಅವಿಶುದ್ಧ ಬುದ್ಧಯ. ಸೊ ಹಾಗಾಗಿ ಅವರ ಜ್ಞಾನ ಅಶುದ್ಧ ಅಂತ ಭಾವಿಸಲಾಗಿದೆ. ಯಾಕೆಂದ್ರೆ ಅವರ ಜ್ಞಾನ ಸಾಕಾಗುವುದಿಲ್ಲ ಈ ಒಂದು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ. ಯಾಕೆಂದ್ರೆ ಭಗವಂತನ ಅವ್ರ ಶರಣನೇ ಆಗಿರೋದಿಲ್ಲ. ಸೊ ಹಾಗಾಗಿ ಈ ಜ್ಞಾನಿಗಳು ಕೂಡ ಅಶುದ್ಧವಾದದ್ದು. ಯಾಕೆ ಅಂತಂದ್ರೆ ಅವರು ಭಗವಂತನ ನೇರ ಪೂಜೆಯನ್ನ ಅವರು ಅಲಕ್ಷಿಸುತ್ತಾರೆ. ಆದರೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ 7ನೇ ಅಧ್ಯಾಯದ 19ನೇ ಶ್ಲೋಕ, ಜ್ಞಾನಿಯಾದವನು ಭಕ್ತಿ ಸೇವೆ ಮಾಡಿದರೆ ಅವನು ಬೇಗನೆ ಸಾಮಾನ್ಯ ಜ್ಞಾನಿಗಿಂತ ಉತ್ತಮನಾಗ್ತಾನೆ. ಬರೇ ಜ್ಞಾನಿ ಆದವನು ಅವನಿಗೆ ಅಶುದ್ಧನಾಗಿರ್ತಾನೆ. ಈಗ ಜ್ಞಾನಿಯಾದವನಿಗೆ ಭಕ್ತರ ಸಂಘ ಸಿಕ್ಕಿದರೆ ಅವನು ಭಕ್ತಿಗೆ ಬರಲಿಕ್ಕೆ ಸಾಧ್ಯ. ಭಕ್ತರ ಸಂಘ ಸಿಕ್ಕಿ ಅವನು ಭಕ್ತಿ ಸೇವೆಗೆ ಬಂದರೆ ಅವನು ಸಾಮಾನ್ಯ ಜ್ಞಾನಿಗಿಂತ ಉತ್ತಮ. ಯಾಕೆಂದ್ರೆ ಅವನು ಭಕ್ತಿ ಸೇವೆಗೆ ತೊಡಗಿದ್ದಾನೆ. ಸೊ ಅಂತಹ ಪ್ರಗತಿ ಸಾಧಿದ ವ್ಯಕ್ತಿಯನ್ನು ಭಕ್ತಿ ಜ್ಞಾನ ವಿಮುಕ್ತ ಭಕ್ತಿ ಪರಮ ಅಂತ, ಅಂದ್ರೆ ಅವನಿಗೆ ಆ ಭಕ್ತಿಗೆ ಬಂದಿದ್ದಾನೆ ಮತ್ತೆ ಜ್ಞಾನ ವಿಮುಕ್ತ. ಜ್ಞಾನ ಬರೇ ಅಷ್ಟೇ ಅಲ್ಲ, ಭಗವಂತನ ಬಗ್ಗೆ ತಿಳಿದಿದೆ ಮತ್ತು ಭಕ್ತಿ ಸೇವೆಗೆ ಬರ್ತಾ ಇದ್ದಾನೆ, ಅಂಥವನು ಶ್ರೇಷ್ಠ ಅಂತೆ. ಸೊ ಹಾಗಾಗಿ ಈ ಜ್ಞಾನಿಯಾದವನು ಹೇಗೆ ಭಕ್ತಿ ಸೇವೆಗೆ ತೊಡಗಲಿಕ್ಕೆ ಸಾಧ್ಯ? ಹೇಗೆ ಸಾಧ್ಯ ಅಂದ್ರೆ ಜ್ಞಾನಿಯಾದವನಿಗೆ ಭಕ್ತರ ಸಂಘ ಸಿಕ್ಕಿದರೆ ಅವನು ತೊಡಗಲಿಕ್ಕೆ ಸಾಧ್ಯ. ಇದನ್ನ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ ಕೃಷ್ಣರು, ಭಗವಂತನು ಹೀಗೆ ಹೇಳಿದ್ದಾನೆ, ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಂ ಇತಿ ಸ ಮಹಾತ್ಮ ಸುದುರ್ಲಭಃ. ಅಂದ್ರೆ ಇದು ಜ್ಞಾನಿಯಾದವನು ಕೂಡ, ಅವನು ನಿರಾಕಾರ ಬ್ರಹ್ಮಜ್ಯೋತಿಗೆ ಹೋಗ್ತಾನೆ ಜ್ಞಾನಿಯಾದವನು. ಆದರೆ ಅವನು ಏನಾಗ್ತಾನೆ, ನಿರಾಕಾರ ಬ್ರಹ್ಮಜ್ಯೋತಿಗೆ ಹೋದ್ರು ಮತ್ತೆ ಮತ್ತೆ ಅವನಿಗೆ ಹುಟ್ಟು ಸಾವು ಇದ್ದಿದ್ದೆ. ಯಾಕಂದ್ರೆ ಅವನು ಅಲ್ಲಿಂದ ಪತನ ಹೊಂದುತ್ತಾನೆ. ಅಲ್ಲಿ ಭಕ್ತಿ ಸೇವೆ ಚಟುವಟಿಕೆ ನಿರಾಕಾರವಾದವರಿಗೆ ಇರೋದಿಲ್ಲ. ಆದ್ದರಿಂದ ಅವರು ಅಲ್ಲಿ ಅನೇಕ ದೀರ್ಘಕಾಲ ಅವರು ಶಾಂತತೆಯಿಂದ ಇರ್ತಾರೆ. ಆದರೆ ಮತ್ತೆ ಹಿಂದೆ ಅವರಿಗೆ ಭೌತಿಕ ಪ್ರಪಂಚಕ್ಕೆ ಬರಬೇಕು. ಸೊ ಆ ರೀತಿ ಬಂದು ಹುಟ್ಟು ಸಾವು ಆಮೇಲೆ ಕೊನೆಗೆ ಗೊತ್ತಾಗತ್ತಂತೆ ಆಮೇಲೆ ಯಾರು ಎಲ್ಲ ಕಾರಣಗಳಿಗೂ ಕಾರಣ ಆ ಭಗವಂತ ವಾಸುದೇವ ಅಂತ ಗೊತ್ತಾಗತ್ತಂತೆ. ವಾಸುದೇವಂ ಸರ್ವಮಿತಿ, ಈ ಜ್ಞಾನ ಬರ್ತದೆ ಅಂತ. ಯಾಕೆಂದ್ರೆ ಭಗವಂತ ಅವರಿಗೆ ಒಂದು ಇದು ಕೊಡ್ತಾನೆ, ಅನುಗ್ರಹ ಕೊಡ್ತಾನೆ, ಭಕ್ತರ ಸಂಘ ಕೊಟ್ಬಿಡ್ತಾನೆ.
ಎಷ್ಟೋ ಅಂದರೆ ಅವರು ಇದರಲ್ಲಿ ಇದ್ದಾರೆ, ಆಧ್ಯಾತ್ಮದ ದಾರಿಯಲ್ಲಿ ಇದ್ದಾರೆ, ಆದರೆ ಭಗವಂತನ ಹಂಗೆ ಶರಣಾಗಿಲ್ಲ. ಆಮೇಲೆ ಭಗವಂತ ಅವರಿಗೆ ಅನುಗ್ರಹ ತೋರಿಸ್ತಾರೆ. ಯಾವಾಗ? ಬಹುನಾಂ ಜನ್ಮನಾವಂತೆ, ಅನೇಕ ಬಾರಿ ಹುಟ್ಟು ಸಾವು ಪಡೆದ ಮೇಲೆ ಅವರಿಗೆ ಭಗವಂತನ ಅನುಗ್ರಹದಿಂದ ಅವರಿಗೆ ಭಕ್ತರ ಸಂಘ ಸಿಕ್ಕತ್ತೆ. ಭಕ್ತರ ಸಂಘ ಸಿಕ್ಕಿದಾಗ ಅವರಿಗೆ ಭಕ್ತಿಗೆ ಬರಲಿಕ್ಕೆ ಸಾಧ್ಯ ಆಗತ್ತೆ. ಅಂತಹ ಒಂದು ಕೃಷ್ಣನ ಪಾದ ಕಮಲಗಳಿಗೆ ಶರಣಾಗುವವನು ಖಂಡಿತವಾಗಿಯೂ ಬುದ್ಧಿವಂತ. ಯಾರು ಭಗವಂತನ ಭಕ್ತಿ ಸೇವೆಗೆ ಬರ್ತಾರೆ, ಯಾರು ಕೃಷ್ಣನ ಸೇವೆಗೆ ಬರ್ತಾರೆ, ಅವರು ಬುದ್ಧಿವಂತರಂತೆ. ಅದಕ್ಕೆ ಹೇಳ್ತಾರೆ, ಕೃಷ್ಣ ವರ್ಣಾತ್ ವಿಷಾಂ ಕೃಷ್ಣಾಂ ಸಾಂಗೋಪಾಂಗಾದ ಪಾರ್ಷದೈಹಿ ಕೃಷ್ಣ ವರ್ಣಾತ್ ವಿಷಾ ಕೃಷ್ಣಾಂ ಸಾಂಗೋಪಾಂಗಾದ ಪಾರ್ಷದೈಹಿ ಯಜ್ಞೈ ಸಂಕೀರ್ತನ ಪ್ರಾಯೈರ್ ಯಜಂತೀಹಿ ಸುಮೇಧಸಃ. ಸುಮೇಧಸ ಅಂತ ಹೇಳ್ತಾರೆ. ಸುಮೇಧಸ ಅಂದರೆ ಬುದ್ಧಿವಂತರಾದವರು ಭಕ್ತಿ ಸೇವೆಗೆ ಬರ್ತಾರಂತೆ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ, ನಾವು ಅಜ್ಞಾನಿಗಳಾದರೆ ಇಂದ್ರಿಯ ಭೋಗದಲ್ಲಿ ನಿರತರಾಗ್ತೇವೆ, ಕಾಮ್ಯ ಕರ್ಮದಲ್ಲಿ ತೊಡಗ್ತೇವೆ, ಆಗ ನಮಗೆ ಮತ್ತೆ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ ನಾವು. ಹಾಗಾಗಿ ಅವರಿಗೆ ತಿಳಿತದೆ, ನಾನು ದೇಹ ಅಲ್ಲ, ನಾನು ಆತ್ಮ. ಹಾಗಾದ್ರೆ ಆತ್ಮ ಅಂದ್ರೆ ನಮ್ಮ ಆತ್ಮದ ಚಟುವಟಿಕೆ ಏನು? ಭಕ್ತಿ ಸೇವೆ ಆತ್ಮದ ಚಟುವಟಿಕೆ. ಅದು ಬುದ್ಧಿವಂತರಿಗೆ ತಿಳಿಯುತ್ತೆ. ಅಂತಹ ಮಹಾತ್ಮನು ಬಹು ವಿರಳ. ಅಂದರೆ ಅನೇಕ ಜ್ಞಾನಿ, ಅನೇಕ ಲಕ್ಷಾಂತರ ಕರ್ಮಿಗಳಲ್ಲಿ ಒಬ್ಬ ಜ್ಞಾನಿ ಆಗ್ತಾನೆ. ಅಂತಹ ಅನೇಕ ಜ್ಞಾನಿಗಳಲ್ಲಿ ಒಬ್ಬ ಜ್ಞಾನಿ ಅವನಿಗೆ ಭಕ್ತಿಗೆ ಬರ್ತಾನೆ, ಅವನು ಭಗವಂತನಿಗೆ ಶರಣಾಗ್ತಾನೆ. ಅಂತಹ ಮಹಾತ್ಮ ಅವನಿಗೆ ಮಹಾನ್ ಆತ್ಮ, ಮಹಾತ್ಮ ಅಂತ ಹೇಳ್ತಾರೆ. ಯಾರು ಕೃಷ್ಣನ ಬರ್ತಾರೆ ಅವರು ಮಹಾತ್ಮರು. ಯಾಕೆಂದ್ರೆ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಹಾಶ್ರಿತಃ. ಅಂದರೆ ಮಹಾತ್ಮರು ಅಂದರೆ ಭೌತಿಕದ ಡೆಸಿಗ್ನೇಷನ್ ಅಲ್ಲ. ಭೌತಿಕಲಿ ಇವನು ಮಹಾತ್ಮ ಅದಲ್ಲ. ಮಹಾತ್ಮ ಅಂದರೆ ದೈವಿ ಪ್ರಕೃತಿಯಲ್ಲಿ, ಅಂದರೆ ಅಂತರಂಗ ಶಕ್ತಿಯಲ್ಲಿ, ಭಗವಂತನ ಅಂತರಂಗ ಶಕ್ತಿಯಲ್ಲಿ ಆಶ್ರಯ ಪಡೆದವರು. ಈಗ ಮಾಯಾಶಕ್ತಿಯಲ್ಲಿ ಆಶ್ರಯ ಪಡೆದವರು ಬದ್ಧಾತ್ಮರು, ಆದರೆ ಭಗವಂತನ ಅಂತರಂಗ ಶಕ್ತಿಯಲ್ಲಿ ಆಶ್ರಯ ಪಡೆದವರು ಅವನು ಮಹಾತ್ಮ. ಅಂಥವರು ವಿರಳ. ನೋಡಿ, ಅನೇಕ ಕರ್ಮಿಗಳಲ್ಲಿ ಜ್ಞಾನಿಗಳು, ಲಕ್ಷಾಂತರ ಕರ್ಮಿಗಳಲ್ಲಿ ಒಬ್ಬ ಜ್ಞಾನಿ, ಅಂತಹ ಅನೇಕ ಜ್ಞಾನಿಗಳಲ್ಲಿ ಒಬ್ಬನು ಭಕ್ತಿಗೆ ಬರ್ತಾನೆ. ಅಂಥವರು ವಿರಳ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಭಕ್ತನ ವಿಶೇಷತೆಯನ್ನು ಹೇಳ್ತಾ ಇದ್ದಾರೆ. ಯಾರು ಆ ಭಕ್ತ ಯಾಕೆ ಶ್ರೇಷ್ಠ? ಸೊ ಕರ್ಮಿಗಿಂತ ಜ್ಞಾನಿ ಯಾಕೆ ಶ್ರೇಷ್ಠ ಅಂತ ಹೇಳಿದ್ವಿ. ಜ್ಞಾನಿಗಿಂತ ಭಕ್ತ ಯಾಕೆ ಶ್ರೇಷ್ಠ? ಯಾಕಂದ್ರೆ ಭಕ್ತ ವಿರಳ. ಈಗ ಕೃಷ್ಣ ಪ್ರಜ್ಞೆ ಹೇಳೋದು ಡೈಮಂಡ್. ಈಗ ನೋಡಿ, ಡೈಮಂಡ್ ಎಲ್ಲರ ಹತ್ರ ಇರುತ್ತಾ? ಎಲ್ಲರ ಹತ್ರ ಬೆಳ್ಳಿ ಅಥವಾ ಬಂಗಾರ ಇರಬಹುದು ಅಲ್ವಾ? ಡೈಮಂಡ್ ಅಂಗಡಿ ತುಂಬಾ ಕಡಿಮೆ ಅಲ್ವಾ? ಸಿಟಿಯಲ್ಲಿ ಬಂಗಾರದ ಅಂಗಡಿ ಇರಬಹುದು ಹೆಚ್ಚು ಅಲ್ವಾ? ಡೈಮಂಡ್ ಅಂಗಡಿ ಎಲ್ಲೋ ಒಂದಿರುತ್ತೆ ಅಲ್ವಾ? ಹೌದು ಅಲ್ವಾ? ಕೃಷ್ಣ ಪ್ರಜ್ಞೆ ಹೇಳೋದು ಡೈಮಂಡ್ ವಿರಳ. ಕೃಷ್ಣನ ಹತ್ರ, ಭಗವಂತನ ಹತ್ರ ಶರಣಾಗತರಾಗಿ ಭಗವಂತನ ಪಾದ ಕಮಲಗಳನ್ನು ಆಶ್ರಯಿಸೋರು ಬಹಳ ವಿರಳ. ಹೇಗೆ ಡೈಮಂಡ್ ವಿರಳ, ಹಾಗೆ ವಿರಳ ಕೃಷ್ಣ ಪ್ರಜ್ಞೆ ಡೈಮಂಡ್. ಹಾಗಾಗಿ ಈಗ ಭಕ್ತ ಯಾಕೆ ಶ್ರೇಷ್ಠ ಅಂತ ಶ್ರೀಲ ಪ್ರಭುಪಾದ ನಮ್ಗೆ ತಿಳಿಸ್ಕೊಡ್ತಾರೆ. ಯಾಕೆ ಶ್ರೇಷ್ಠ? ಯಾಕೆಂದ್ರೆ ಅವರು ಭಕ್ತಿ ಸೇವೆಯನ್ನು ಅವಲಂಬಿಸಿದ್ದಾರೆ. ಅವರಿಗೆ ಗೊತ್ತಿದೆ, ಜೀವಿಯರ ಸ್ವರೂಪ ಕೃಷ್ಣೇರ ನಿತ್ಯದಾಸ. ಜೀವಿ ಎಂದರೆ ಜೀವಿಯ ಸ್ವರೂಪ, ಜೀವಿಯ ಮೂಲ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅದು ಭಕ್ತಿ ಸೇವೆ. ಸೊ ಅದಕ್ಕೆ ಅವರು ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ನಿಯಂತ್ರಕ ತತ್ವಗಳನ್ನು ಅನುಸರಿಸ್ತಾರೆ. ಅವ್ರು ಏನ್ ಮಾಡ್ತಾರೆ? ಈ ನಿಯಂತ್ರಕ ತತ್ವ ಅಂದ್ರೆ 4 ನಿಯಂತ್ರಕ ತತ್ವಗಳಿದೆ, ಅದನ್ನು ಅನುಸರಿಸ್ತಾರೆ. ಆಮೇಲೆ ಅವರು ಭಗವಂತನ ಪ್ರೇಮವನ್ನು ಬೆಳೆಸ್ಕೊಳ್ತಾರೆ ಆ ನೆಲೆಗೆ. ಸೊ ಆ ಒಂದು ಪ್ರೇಮದ ನೆಲೆಗೆ ಅವರು ಹೋಗ್ಬೋದು. ಪ್ರೇಮ ಅಂದ್ರೆ ಅತ್ಯುಚ್ಚ ನೆಲೆ. ಭಗವಂತನ ಪ್ರೇಮವನ್ನು ಪಡ್ಕೊಂಡ್ರೆ ಭಗವಂತನ ಲೋಕಕ್ಕೆ ಹೋಗ್ಬೋದು. ಸೊ ಅದನ್ನ ಪಡಿಬಹುದು. ಸೊ ಹಾಗಾಗಿ ಆ ಭಕ್ತಿ ಸೇವೆಯ ಆ ಭಕ್ತನ ಪೊಟೆನ್ಶಿಯಾಲಿಟಿ ಎಷ್ಟಿರುತ್ತೆ, ಆ ಭಕ್ತಿ ಸೇವೆ ಎಷ್ಟು ಶಕ್ತಿಯುತವಾದದ್ದು, ಭಕ್ತ ಎಷ್ಟು ಶ್ರೇಷ್ಠ ಅಂದ್ರೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅವನಿಗೆ ಸಾಧ್ಯ. ಈ ಒಂದು ಐಹಿಕ ಪ್ರಪಂಚದಲ್ಲಿ ತೊಳಲಾಡುವುದರಿಂದ ತಪ್ಪಿಸಿಕೊಂಡು ಆ ಭಗವಂತನ ಲೋಕದಲ್ಲಿ ಶಾಶ್ವತವಾದ ನಿತ್ಯವಾದ ಜ್ಞಾನಾನಂದದ ಆ ಲೋಕಕ್ಕೆ ಅವನು ಪಡ್ಕೊಳ್ತಾನೆ. ಸೊ ಹಾಗಾಗಿ ಅವನಿಗೆ ಆ ಭಕ್ತಿ ಸೇವೆಗೆ ಅಷ್ಟು ಪೊಟೆನ್ಸ್, ಅಷ್ಟು ಶಕ್ತಿ ಇದೆ. ಹಾಗಾಗಿ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ನಾರದ ಮುನಿ, ಸನಕ ಸನಾತನ. ನಾರದ ಮುನಿ ನಿಯಂತ್ರಕ ತತ್ವಗಳು ಅಂದ್ರೆ ಸಾಧನ ಭಕ್ತಿ. ನಾರದ ಮುನಿ ಸಾಧನ ಭಕ್ತನೂ ಹೌದು, ಅವನಿಗೆ ಭಗವಂತನ ಸಿದ್ಧಿ ಅಂದ್ರೆ ಕೃಪಾ ಸಿದ್ಧಿಯೂ ಇದೆ. ಸೊ ಆಮೇಲೆ ಸನಕ ಸನಾತನರು 4 ಕುಮಾರರು. ಅವರು ಮೊದಲು ಜ್ಞಾನಿ ಒಂದು ಹಂತದಲ್ಲಿದ್ದರು. ಆಮೇಲೆ ಯಾವಾಗ ಭಗವಂತನ ಲೋಕದಲ್ಲಿ, ವೈಕುಂಠ ಲೋಕದಲ್ಲಿ ಆ ಒಂದು ಭಗವಂತನ ಪಾದಾರವಿಂದಗಳಲ್ಲಿ ಆ ತುಳಸಿಯ ಒಂದು ಆಸ್ವಾದನೆ ಮಾಡಿದರು ಅವರು. ಆಮೇಲೆ ಒಂದು ಊದುಬತ್ತಿ ಅದರದ ಆಘ್ರಾಣ ತೆಗೆದುಕೊಂಡ್ರು. ಆಗ ಅವರಿಗೆ
ಅವರಿಗೆ ಭಕ್ತಿಗೆ ಬರಲಿಕ್ಕೆ ಸಾಧ್ಯ ಆಯ್ತಂತೆ. ಸೊ ಹಾಗಾಗಿ ಜ್ಞಾನಿಗಿಂತ ಭಕ್ತ ಶ್ರೇಷ್ಠ. ಯಾಕೆಂದ್ರೆ ಅವನು ಭಗವಂತನ ಪ್ರೇಮವನ್ನು ಪಡ್ಕೊಂಡು ಭಗವಂತನ ಲೋಕ ಸೇರ್ತಾನೆ. ಸೊ ಆ ಭಗವಂತನ ಲೋಕದಲ್ಲಿ ಶಾಶ್ವತವಾದ ಆ ಒಂದು ಆನಂದದಿಂದ ತುಂಬಿದ ಆ ಜ್ಞಾನ ಮತ್ತು ಆನಂದದಿಂದ ತುಂಬಿದ ಆ ಭಗವಂತನ ಜೊತೆ ಒಂದು ಸಹಚರ್ಯವನ್ನು ಪಡ್ಕೊಳ್ಬೋದು. ಮತ್ತೆ ಶಾಶ್ವತವಾದದ್ದು, ಭೌತಿಕ ಪ್ರಪಂಚದ ತೊಳೆದಾಡುವ ಪ್ರಶ್ನೆಯೇ ಇಲ್ಲ. ಆನಂದಮಯ. ಆನಂದ ಅಂದ್ರೆ ಅಲ್ಲಿ ಇಲ್ಲವೇ ಇಲ್ಲ. ವೈಕುಂಠ ಅಂದ್ರೆ ದುಃಖ ಇಲ್ಲವೇ ಇಲ್ಲ. ಜನ್ಮ ಮೃತ್ಯು ಜರಾವ್ಯಾಧಿ ಇಲ್ಲವೇ ಇಲ್ಲ. ತ್ರಿವಿಧ ತಾಪತ್ರಯಗಳು ಇಲ್ಲವೇ ಇಲ್ಲ. ಯಾವಾಗಲೂ ಆನಂದ. ಆನಂದ ಅಂಬುದಿ ವರ್ಧನಂ, ಆನಂದಾಂಬುದಿ ವರ್ಧನಂ. ಆನಂದ ಹೆಚ್ಚು ಹೆಚ್ಚು ಆಗ್ತಾ ಇರುತ್ತೆ. ಅದನ್ನು ಪಡ್ಕೊಳ್ಳಿಕ್ಕೆ ಭಕ್ತಿ ಸೇವೆ. ಸೊ ಹಾಗಾಗಿ ಅದು ಭಕ್ತನಿಗೆ ಸಾಧ್ಯ. ಸೊ ಹಾಗಾಗಿ ಆ ಭಕ್ತ ಹೇಗೆ ಬರ್ತಾನೆ, ಭಕ್ತ ಹೇಗೆ ಆಗ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸಾಧನ ಭಕ್ತಿಯನ್ನು ಮಾಡ್ಕೊಳ್ಳೋದು. ನಮಗೆ ಕೃಪಾಸಿದ್ಧಿ, ಸಾಧನ ಸಿದ್ಧಿ. ಸಾಧನ ಸಿದ್ಧಿ ಅಂದ್ರೆ ನಮಗೆ ನಾವು ಪ್ರತಿನಿತ್ಯ ಭಗವದ್ಗೀತೆ ಕೇಳೋದು, ಭಾಗವತಂ ಕೇಳೋದು, ಆಮೇಲೆ ಹರಿಕೃಷ್ಣ ಮಹಾಮಂತ್ರ ಜಪವನ್ನು ಮಾಡೋದು, ಭಗವಂತನ ವಿಗ್ರಹಾರಾಧನೆ ಮಾಡೋದು, ಇದೆಲ್ಲ ಸಾಧನೆ. ಸೊ ಅದನ್ನ ಮಾಡಿಕೊಂಡು ನಾವು ಭಗವಂತನ ಪ್ರೇಮವನ್ನು ಪಡ್ಕೊಳ್ಬಹುದು. ಅಲ್ಲದೆ ಅದೇ ಶ್ರವಣ ಕೀರ್ತನ ಸ್ಮರಣ ಭಕ್ತಿ ಸೇವೆ. ಶ್ರವಣ ಕೀರ್ತನ ಸ್ಮರಣ ಮತ್ತೆ ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸತ್ಯ, ಆತ್ಮನೆ, ಇದೆಲ್ಲ ಭಕ್ತಿ ಸೇವೆ. ಈ ಭಕ್ತಿ ಸೇವೆ ಮಾಡಿ ಭಗವಂತನ ಪ್ರೇಮವನ್ನು ಪಡ್ಕೊಳ್ಬಹುದು. ಸೊ ಹಾಗಾಗಿ ಭಗವಂತನು ಅವನನ್ನು ಉತ್ತಮನೆಂದು ಪರಿಗಣಿಸುತ್ತಾನೆ. ಅಂತಹ ಯಾರು ಭಕ್ತಿಗೆ ಬಂದಿದ್ದಾರೆ ಅವರು ಉತ್ತಮ ಅಂತೆ. ಸೊ ಹಾಗಾಗಿ ಈ ಜ್ಞಾನಪಥದಲ್ಲಿ ಇದ್ದವರು ಜ್ಞಾನಿಗಳಾದರೂ ಕೂಡ ಭಕ್ತಿಗೆ ಬರಬಹುದು. ಸೊ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಇಲ್ಲಿ ಮೊದಲೇ ಹೇಳಿದ್ದಾನೆ ಜ್ಞಾನವಾನ್. ಅದು ಜ್ಞಾನವಾನ್ ಅಂದ್ರೆ ಏನು? ಜ್ಞಾನವಾನ್ ಅಂದ್ರೆ ಜ್ಞಾನ ಪಥದಲ್ಲಿ ಇದ್ದವನು ಸಾಧಕ. ಆದರೆ ಜ್ಞಾನವಾನ್ ಅಂದ್ರೆ ಅವನು ಸಿದ್ಧ, ಜ್ಞಾನ ವಿಮುಕ್ತ ಪರಮ, ಆ ಸ್ಥಿತಿಗೆ ಬಂದವನು ಕೂಡ. ಅಂದರೆ ಜ್ಞಾನ ಮಾರ್ಗದಿಂದಲೂ ಕೂಡ ಭಕ್ತಿಗೆ ಬರಬಹುದು, ಅಥವಾ ಆ ಭಗವಂತನ ಕೃಪೆಯಿಂದ ಕೂಡ ಭಕ್ತಿಗೆ ಬರಬಹುದು, ಅಥವಾ ನೇರವಾಗಿ ಭಕ್ತಿ ಸೇವೆಗೆ ಯಾವುದೇ ಒಂದು ಕರ್ಮಿಯಿಂದ ಜ್ಞಾನಿಯಿಂದ ಅದು ಮೆಟ್ಟಿಲು ಮಾರ್ಗ, ಅದು ಅಂದರೆ ಸ್ಟೇರ್ ಕೇಸ್ ಮಾರ್ಗ. ಆದರೆ ಡೈರೆಕ್ಟ್ ಆಗಿ ಕೂಡ ಅಂದರೆ ಲಿಫ್ಟಿಂದ ಹೋಗ್ಬೋದು. ಅದು ನೇರವಾದ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯ ಮಾರ್ಗ. ಸೊ ಹಾಗಾಗಿ ಅದೆಲ್ಲ ನಾವು ಯಾಕೆ ಸುತ್ತಿ ಬೆಳೆಸಿ ಹೋಗಬೇಕು? ನೇರ ಮಾರ್ಗವನ್ನು ನಾವು ಪಡ್ಕೊಳ್ಬಹುದು. ಹಾಗಾಗಿ ಯಾವ ರೀತಿಯಿಂದ ಕೂಡ ಭಕ್ತಿಗೆ ಬಂದರೆ ಭಗವಂತ ಏನು ಹೇಳ್ತಾನೆ ಅಂತಂದ್ರೆ ಅವನು ಉತ್ತಮ ಅಂತ ಭಗವಂತ ಪರಿಗಣಿಸ್ತಾನೆ. ಹೇಗೆ ಇದನ್ನು ನಾವು ಉತ್ತಮ ಅಂತ ಭಗವಂತ ಪರಿಗಣಿಸಿದ್ದಾನೆ ಅಂತ ಯಾವ ಒಂದು ಶ್ಲೋಕದಲ್ಲಿ ನೀವು ನೋಡ್ತೀರಿ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು ಭಗವಂತ ಏಕೆ ಆ ಭಕ್ತನನ್ನು ಉತ್ತಮ ಅಂತ ಪರಿಗಣಿಸ್ತಾನೆ. ಸೊ ಹಾಗಾಗಿ ಇಲ್ಲಿ ಈ ಸಾಧಕರು ಅಂದ್ರೆ ಸಾಧನ ಭಕ್ತಿಯಲ್ಲಿದ್ದಾಗ ಏನಾಗುತ್ತೆ, ಆ ಮೋಹ ಎಲ್ಲ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಮೋಹ ಎಲ್ಲ ಕಳ್ಕೊಂಡ್ಮೇಲೆ ಏನಾಗುತ್ತೆ, ಆ ಬದುಕಿನಲ್ಲಿ ಆ ಒಂದು ಆಧ್ಯಾತ್ಮಿಕ ಚಟುವಟಿಕೆಗಳು ನಡೆಸಿ ಆಮೇಲೆ ಎಲ್ಲ ಆ ಪಾಪದ ಕೊಳೆಗಳೆಲ್ಲ ಹೋದ ಮೇಲೆ ಭಗವಂತನಿಗೆ ಶರಣಾಗತ ಆಗ್ತಾನೆ. ಭಗವಂತನಿಗೆ ಶರಣಾಗತ ಅಂದರೆ ನಮ್ಮ ಸ್ವತಂತ್ರವನ್ನು ಕಳ್ಕೊಂಡು ಭಗವಂತನಿಗೆ ಅಂದರೆ ಪರಮಾತ್ಮನಿಗೆ ಏನು ಹೇಳ್ತಾನೆ ಅವನ ಆದೇಶದ ಪ್ರಕಾರ ಜೀವನ ಮಾಡೋದು, ಭಗವಂತನ ಆದೇಶದ ಪ್ರಕಾರ. ಸೊ ಹಾಗಾಗಿ ಇಲ್ಲಿ ಭಗವಂತ ತಾನು ಅಂದ್ರೆ ಭಕ್ತರನ್ನು ಯಾಕೆ ಪ್ರೀತಿಸ್ತಾನೆ ಅಂತ ಹೇಳೋದು ಅಂತಂದ್ರೆ, ಅವನು ಆ ಪ್ರಿಯಾಷ್ಟಕ ಅಂತ ಇದೆ ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯದಲ್ಲಿ 8 ಶ್ಲೋಕಗಳು 13ರಿಂದ 20ನೇ ಶ್ಲೋಕದವರೆಗೆ ಆ ಪ್ರಿಯಾಷ್ಟಕದಲ್ಲಿ ಹೇಳ್ತಾನೆ, ಓ ಆ ಭಕ್ತ ನನಗೆ ತುಂಬಾ ಪ್ರಿಯ. ಏನು ಹೇಳ್ತಾನೆ? ಮದ್ಭಕ್ತ ಸಮೇ ಪ್ರಿಯ. 14ನೇ ಶ್ಲೋಕ, 15ನೇ ಶ್ಲೋಕ, 16ನೇ ಶ್ಲೋಕ, 17ನೇ ಶ್ಲೋಕ, 19ನೇ ಶ್ಲೋಕ, ಎಲ್ಲ 20ನೇ ಶ್ಲೋಕ, ಎಲ್ಲದರಲ್ಲೂ ಆ ಭಕ್ತ ನನಗೆ ಇಷ್ಟ ಅಂತ ಹೇಳ್ತಾನೆ. ಏನು ಹೇಳ್ತಾನೆ? ಮದ್ಭಕ್ತ ಸಮೇ ಪ್ರಿಯ ಅಂದ 14ನೇ ಶ್ಲೋಕದಲ್ಲಿ. 15ನೇ ಶ್ಲೋಕದಲ್ಲಿ ಯಾ ಸಚಮೇ ಪ್ರಿಯ ಅಂದ. 16ನೇ ಶ್ಲೋಕದಲ್ಲಿ ಮತ್ತೆ ಮದ್ಭಕ್ತ ಸಮೇ ಪ್ರಿಯ, ಓ ನನ್ನ ಭಕ್ತ ನನಗೆ ತುಂಬಾ ಪ್ರಿಯ. ಆಮೇಲೆ 17ನೇ ಶ್ಲೋಕದಲ್ಲಿ ಮತ್ತೆ ಹೇಳ್ತಾನೆ, ಯಾ ಸಮೇ ಪ್ರಿಯ, ಆ ಭಕ್ತ ನನಗೆ ಬಹುಪ್ರಿಯನಾದವನು. ಆಮೇಲೆ 19ನೇ ಶ್ಲೋಕದಲ್ಲಿ ಹೇಳ್ತಾನೆ, ಭಕ್ತಿಮಾನ್ ಮೇ ಪ್ರಿಯೋ ನರಹ, ಆ ಭಕ್ತಿ ಸೇವೆಯಲ್ಲಿ ಯಾರು ನಿರತರಾಗಿದ್ದಾನೆ ಅಂತಹ ಮನುಷ್ಯ ಅವನು ನನಗೆ ಪ್ರಿಯನಾದವನು. 20ನೇ ಶ್ಲೋಕದಲ್ಲಿ ಮತ್ತೆ ಹೇಳ್ತಾನೆ, ಶ್ರದ್ಧದಾನ ಮತ್ಪರ ಭಕ್ತಾಸ್ತೆ ಅತೀವ ಮೇ ಪ್ರಿಯ, ಆ ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಯಾರು ಮಾಡ್ಕೊಂಡಿದ್ದಾರೆ, ಆ ಪರಮ ಗುರಿಯನ್ನು ಮಾಡಿಕೊಂಡು ಶ್ರದ್ಧೆಯಿಂದ ಮತ್ತೆ ನನ್ನ ಭಕ್ತಿ ಸೇವೆಯನ್ನ ಇಲ್ಲಿ ಸಂಪೂರ್ಣವಾಗಿ ಯಾರು ತೊಡಗಿಸ್ಕೊಳ್ತಾರೆ ಅಂತಹ ಭಕ್ತ ನನಗೆ ಬಹು ಪ್ರಿಯನಾದವನು ಅಂತ ಭಗವಂತ ಸಾರಿ
ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗದಲ್ಲಿ ಹೇಳಿದ್ದಾನೆ. ಮತ್ತೆ ಭಾಗವತದಲ್ಲಿ ಕೂಡ ಹೇಳ್ತಾನೆ, 9ನೇ ಸ್ಕಂದದಲ್ಲಿ ಹೇಳ್ತಾ ಇದ್ದಾನೆ, 4ನೇ ಅಧ್ಯಾಯದಲ್ಲಿ, ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತು ಅಹಂ ಮತ್ ಅನ್ಯತ್ತೇನ ಜಾನಂತಿ ನಾಹಂ ತೇಭ್ಯೋ ಮನಾಗಪಿ. ಓ ಭಕ್ತರು ಸದಾ ನನ್ನ ಹೃದಯದಲ್ಲಿ ಇರ್ತಾರೆ. ಭಕ್ತರು ಭಗವಂತನ ಹೃದಯದಲ್ಲಿ ಇರ್ತಾರೆ. ಮತ್ತೆ ಅವರು ಯಾವಾಗಲೂ ಅಂದ್ರೆ ಭಗವಂತನನ್ನ ಮರೆಯುವುದೇ ಇಲ್ಲ. ಮತ್ತೆ ಭಗವಂತನು ಭಕ್ತರ ಹೃದಯಗಳಲ್ಲಿ ಇರ್ತಾನೆ. ಎಲ್ಲರ ಹೃದಯದಲ್ಲೂ ಭಗವಂತ ಪರಮಾತ್ಮನಾಗಿದ್ದಾನೆ. ಪರಮಾತ್ಮ ತಟಸ್ಥ ಲಕ್ಷಣ. ಆದರೆ ಭಕ್ತರ ಹೃದಯದಲ್ಲಿ ಭಗವಂತನಾಗಿ ಅವನು ಚೈತ್ಯ ಗುರುವಾಗಿರ್ತಾನೆ. ಸೊ ಹಾಗಾಗಿ ಭಕ್ತನಿಗೆ ಭಗವಂತನ ಬಿಟ್ಟು ಬೇರೆ ಏನೂ ತಿಳಿಯುವುದಿಲ್ಲ. ಅದೇ ರೀತಿ ಭಗವಂತನು ಕೂಡ ಭಕ್ತನನ್ನು ಮರೆಯಲಾರುವುದಿಲ್ಲ. ನಾನು ಭಕ್ತನನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಸೊ ಆದ್ದರಿಂದ ಆ ಭಕ್ತ ಮತ್ತು ಭಗವಂತನ ನಡುವೆ ಒಂದು ರೀತಿಯ ಆತ್ಮೀಯ ಬಾಂಧವ್ಯ ಇರುತ್ತೆ. ಅಂದ್ರೆ ಹೇಗೆ ಒಂದು ಬಾಂಧವ್ಯ, ಸ್ನೇಹಿತರ ನಡುವೆ ಬಾಂಧವ್ಯ, ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಬಾಂಧವ್ಯ, ಗಂಡ ಹೆಂಡತಿಯ ನಡುವೆ ಬಾಂಧವ್ಯ, ಇದು ಮಧುರವಾದ ಬಾಂಧವ್ಯ. ಸೊ ಎಲ್ಲ ಬಾಂಧವ್ಯ ಹೇಗೆ ಭೌತಿಕ ಲೋಕದಲ್ಲಿ ಇರುತ್ತೆ, ಹಾಗೆ ಭಕ್ತರು ಭಗವಂತನ ನಡುವೆ ಆತ್ಮೀಯ ಬಾಂಧವ್ಯ ಇರುತ್ತೆ. ಅದು ದಾಸನಾಗಿ ಇರ್ಬೋದು, ಅಥವಾ ಸಖ್ಯ ಗೆಳೆಯನಾಗಿರ್ಬೋದು, ಅಥವಾ ವಾತ್ಸಲ್ಯ ತಂದೆ ತಾಯಿಯಾಗಿ ಇರ್ಬೋದು, ಅಥವಾ ಅವನು ಮಾಧುರ್ಯ ಪ್ರಣಯಿ ಒಂದು ಭಾವ ಇರ್ಬೋದು. ಯಾವುದೇ ಭಾವ ಭಕ್ತನಿಗೆ ಇಷ್ಟ, ಅದಕ್ಕೆ ತಕ್ಕಂತೆ ಭಗವಂತ ಪ್ರತಿಕ್ರಿಯಿಸ್ತಾನೆ ಮತ್ತು ಅವನು ಆ ರೀತಿಯಲ್ಲಿ ಅವನು ಆ ಸಂಬಂಧವನ್ನು ಇಟ್ಕೊಂಡಿರ್ತಾನೆ, ಆ ಒಂದು ರೀತಿಯ ಆತ್ಮೀಯ ಸಂಬಂಧ. ಸೊ ಹಾಗಾಗಿ ಪೂರ್ಣ ಜ್ಞಾನದಲ್ಲಿ ಇದ್ಕೊಂಡು ಯಾರು ಪರಿಶುದ್ಧ ಭಕ್ತರಾಗಿರ್ತಾರೆ ಅವರು ಯಾವಾಗಲೂ ಭಗವಂತನಿಗೆ ಬಹಳ ಪ್ರಿಯರು. ಯಾಕೆಂದರೆ ಅವರು ಭಗವದ್ ಲೋಕವನ್ನು ಪ್ರವೇಶ ಮಾಡಿ ಭಗವಂತನ ಜೊತೆ ಸಹಚರಿಗಳಾಗಲಿಕ್ಕೆ ಯೋಗ್ಯರು. ಸೊ ಹಾಗಾಗಿ ನಾವೀಗ ತಿಳ್ಕೊಂಡ್ವಿ ಕರ್ಮೇಂದ್ರಿಯ ಏನು, ವಿಕರ್ಮೇಂದ್ರಿಯ ಯಾರು, ಮತ್ತೆ ಅವ್ರಿಗೆ ಹೇಗೆ ಪಾಪಗಳನ್ನು ಮಾಡ್ತಾರೆ, ಮತ್ತು ಕರ್ಮಿಗಳು ಹೇಗೆ ಭೌತಿಕ ಈ ಒಂದು ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆಮೇಲೆ ಜ್ಞಾನಿಗಳು ಯಾರು, ಅವರು ಯಾಕೆ ಕರ್ಮಿಗಳಿಗಿಂತ ಶ್ರೇಷ್ಠ, ಈ ಜ್ಞಾನಿಗಳಿಗಿಂತ ಭಕ್ತ ಯಾಕೆ ಶ್ರೇಷ್ಠ. ಈಗ ಭಕ್ತರಲ್ಲೆಲ್ಲ ಗೋಪಿಯರು ಉತ್ತಮ. ಗೋಪಿಯರು ಗೋಪಿಕಾ ಸ್ತ್ರೀಯರು ಅವರು ಭಕ್ತರಲ್ಲೆಲ್ಲೇ ಅತ್ಯಂತ ಉತ್ತಮ. ಯಾಕೆ ಅಂತ ತಿಳ್ಕೊಳ್ಳೋಣ. ಯಾಕೆಂದರೆ ಅವರಿಗೆ ಕೃಷ್ಣನನ್ನು ಸಂತುಷ್ಟಿ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಅವರ ಉದ್ದೇಶ ಅವರ ಜೀವನದಲ್ಲಿ ಕೃಷ್ಣನಿಗೆ ಸಂತುಷ್ಟಿ ಪಡಿಸುವುದು, ಕೃಷ್ಣನಿಗೆ ಸಂತೃಪ್ತಿ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತೆ ಅವರಿಗೆ. ಮತ್ತೆ ಕೃಷ್ಣನಿಂದ ಪ್ರತಿಫಲವನ್ನು ಅವರು ಏನನ್ನೂ ಬಯಸುವುದಿಲ್ಲ. ನಾವು ಯಾರಿಗಾದರೂ ಏನಾದರೂ ಮಾಡಿದರೆ ಅವರಿಗೆ ನಾವು ಪ್ರತಿಫಲ ಬಯಸಿಬಿಡ್ತೇವೆ ಅಲ್ವಾ. ಅದೇ ರೀತಿ ಅಲ್ಲ ಅವರು ಗೋಪಿಯರು ಕೃಷ್ಣನಿಂದ ಏನೂ ಪ್ರತಿಫಲ ಬಯಸೋದಿಲ್ಲ. ಅಂದರೆ ಅವರು ಅಹೈತುಕಿ ಭಕ್ತಿ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅಹೈತುಕಿ ಭಕ್ತಿ ಮತ್ತೆ ಅವರು ಅಹೈತುಕಿ ಮತ್ತು ಅಪ್ರತಿಹತ. ಅವ್ರಿಗೆ ಯಾವಾಗಲೂ ಕೃಷ್ಣನ ಬಗ್ಗೆ ಚಿಂತನೆ. ಅಹೈತುಕಿ ಅಪ್ರತಿಹತಿ ಭಕ್ತಿ. ಮತ್ತೆ ಅವರು ಕೃಷ್ಣನಿಂದ ಬೇರೆಯಾಗಿ ಅವರಿಗೆ ತೀವ್ರ ವೇದನೆ ಕೊಡ್ತಾನೆ. ಅಂದರೆ ಯಾವಾಗ ಅಂತಂದರೆ ರಾಸಲೀಲೆ ಆದಾಗ ಅವರು ಬಿಟ್ಟು ಹೋಗ್ತಾನೆ. ಆಮೇಲೆ ಇದಕ್ಕೆ ವೃಂದಾವನದಿಂದ ಮಥುರಿಗೆ ಹೋಗ್ಬೇಕಾದ್ರೆ ಗೋಪಿಕಾಸ್ತ್ರೀಯನ್ನು ಅಗಲುತ್ತಾನೆ. ಅವಾಗ ಗೋಪಿಕೆಯರು ತುಂಬ ವೇದನೆ ಪಡ್ತಾರೆ, ಅವಿರಹ ವೇದನೆ. ಆದರೂ ಕೂಡ ಅವರು ಕೃಷ್ಣನನ್ನು ಮರೆಯೋದಿಲ್ಲ. ಆದರೂ ಕೂಡ ಯಾಕೆಂದರೆ ಯಾವಾಗಲೂ ಕೃಷ್ಣ ಚಿಂತನೆಯಲ್ಲಿ ಇರುತ್ತಾರೆ. ಸೊ ಅದಕ್ಕೆ ಹೇಗೆ ಅಂತಂದರೆ ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತು ಚಿತ್. ಯಾವಾಗಲೂ ಕೃಷ್ಣನನ್ನು ನೆನಪಿಸ್ಕೊಳ್ಬೇಕಂತೆ, ಯಾವತ್ತೂ ಕೃಷ್ಣನನ್ನು ಮರೆಯೋದಿಲ್ಲ. ಈ ಒಂದು ತತ್ವಕ್ಕೆ ಅತ್ಯಂತ ಉತ್ತಮವಾದ ಉದಾಹರಣೆ ಅಂದರೆ ಗೋಪಿಕಾಸ್ತ್ರೀಯರು. ಸೊ ಗೋಪಿಕಾಸ್ತ್ರೀಯರು ಅವರು ಹಿಂದಿನ ಒಂದು ರಾಮನ ಕಾಲದಲ್ಲಿ ಅವರು ತುಂಬ ಋಷಿಮುನಿಗಳು ಅವರು. ಸೊ ಹಾಗಾಗಿ ನಮಗೆ ಆ ಗೋಪಿಕಾಸ್ತ್ರೀ ಆ ಋಷಿಮುನಿಗಳು ಆ ರಾಮನನ್ನು ನೋಡಿ ಅವರು ಆಕರ್ಷಿತರಾದರು, ಅಷ್ಟು ತಪಸ್ಸು ಮಾಡಿದರು. ರಾಮನ ಜೊತೆ ನಿಜವಾಗಿ ಇರಬೇಕು ಅಂದರೆ ನಾನು ರಾಮನನ್ನು ವಿವಾಹವಾಗಿದ್ದರೆ ಹತ್ರ ಇದ್ಕೊಂಡಿರ್ಬೋದು ಅಂತ. ಅದಕ್ಕೆ ರಾಮ ಹೇಳ್ದ, ನಾನು ಏಕಪತ್ನಿ ವ್ರತ ಮುಂದೆ ಕೃಷ್ಣನಾಗಿ ಬರ್ತೇನೆ, ಆವಾಗ ನಾನು ಮುಂದೆ ನಿಮಗೆ ಒಂದು ಸಹಚರಿ ಕೊಡ್ತೇನೆ ಅಂತ ಹೇಳ್ತಾನೆ. ಸೊ ಅದನ್ನೇ ಇಲ್ಲಿ ಗೋಪಿಕಾ ಸ್ತ್ರೀಯರಾಗಿ ಅವರು ಹುಟ್ಟಿರ್ತಾರೆ. ಸೊ ಅದರಿಂದ ಹೇಳಿ ಮಾತಾಜಿ ಇದನ್ನ. ಹರೇ ಕೃಷ್ಣ. ಇನ್ನೊಂದ್ಸತಿ ಹೇಳಿ ಮಾತಾಜಿ ಇದು ಏನನ್ನ. ಅದೇ ಇದು ರಾಮ ಏನ್ ಹೇಳ್ತಾನೆ ಮತ್ತೆ ರಾಮನ ಕಾಲದಲ್ಲಿ ತ್ರೇತಾಯುಗದಲ್ಲಿ ಇವರೆಲ್ಲರೂ ಕೂಡ ಋಷಿ ಮುನಿಗಳಾಗಿದ್ರು. ತುಂಬಾ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದರು. ಅಲ್ಲಿ ದಂಡಕಾರಣ್ಯದಲ್ಲಿ ರಾಮ ಹೋಗ್ತಾ ಇರ್ಬೇಕಾದ್ರೆ ಅವರು ಅವನನ್ನು ನೋಡಿದರು. ರಾಮನನ್ನು ನೋಡಿ ಆಕರ್ಷಿತರಾಗಿದ್ರು, ಅವನ ಸೌಂದರ್ಯ, ಶ್ರೀರಾಮ.
ಸೊ ಹಾಗಾಗಿ ಅವರು ರಾಮನ ಹತ್ರ ಕೇಳಿದ್ರು, ನಾನು ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅಂದ್ರೆ ಹೇಗೆ, ಮದುವೆ ಮಾಡ್ಕೊ ಅಂತ. ಅದಕ್ಕೆ ಅವರು ಹೇಳಿದರು, ನಾನು ಏಕಪತ್ನಿ ವ್ರತ. ರಾಮ ಹೇಳ್ದ, ನಾನು ಏಕಪತ್ನಿ ವ್ರತ, ಮುಂದಿನ ಒಂದು ಇದರಲ್ಲಿ ದ್ವಾಪರ ಯುಗದಲ್ಲಿ ಅವನು ಕೃಷ್ಣನಾಗಿ ಬರ್ತಾನೆ, ಆವಾಗ ನಿಮಗೆ ಒಂದು ಸಹಚರ್ಯ ಕೊಡ್ತೇನೆ ಅಂತ. ಹಾಗಾಗಿ ಯಾವಾಗ ಒಂದು ಕೃಷ್ಣನಾಗಿ ಬರ್ತಾನೆ ಆವಾಗ ಅವರಿಗೆ, ಈ ಗೋಪಿಕಾ ಸ್ತ್ರೀಯರಿಗೆ ಅವನು ಆ ಒಂದು ಸಹಚರ್ಯವನ್ನು ಕೊಡ್ತಾನೆ. ಸೊ ಹಾಗಾಗಿ ಆ ಗೋಪಿಕಾ ಸ್ತ್ರೀಯರಿಂದ ಅಲ್ಲಿ ವೃಂದಾವನದಿಂದ ಅಗಲಿ ಅವನು ಕೃಷ್ಣ ಈ ಮಥುರೆಗೆ ಹೋದಾಗ ಅವರಿಗೆ ವಿರಹ ವೇದನೆ ಆಗತ್ತೆ. ಸೊ ತೀವ್ರವಾದ ವೇದನೆ ಆದರೂ ಕೂಡ ಅವರು ಕೃಷ್ಣನ ಮರೆಯೋದಿಲ್ಲ. ನಮ್ಮನಿಗೆ ಯಾರಾದರೂ ಬಿಟ್ಟು ಹೋದ್ರು ಅಂದ್ರೆ ನಾವು ಎಷ್ಟೋ ತನಕ ಅವರನ್ನು ನೆನ್ಪಿಟ್ಕೊಳ್ತೇವೆ, ಸ್ವಲ್ಪ ಸಮಯ. ಆದರೆ ಇವರಿಗೆ ಯಾವಾಗಲೂ ಮರೆಯುವುದೇ ಇಲ್ಲ. ಕೃಷ್ಣನ ವೃಂದಾವನ ಬಿಟ್ಟು ಮಥುರೆಗೆ ಹೋದ್ರು ಅಷ್ಟು ದುಃಖದಲ್ಲಿದ್ದರೂ ಕೂಡ ಉಳಿದ ಜೀವಮಾನವನ್ನ ಕೃಷ್ಣನ ವಿರಹದಿಂದ ಅಳುತ್ತಾ ಕಳೆದರಂತೆ ಅವರು. ಸೊ ಹಾಗಾಗಿ ಅಂದ್ರೆ ಈ ರೀತಿ ಯೋಚನೆ ಮಾಡಿದ್ರೆ ಅವರು ಕೃಷ್ಣನಿಂದ ಅವರು ಬೇರೆ ಆಗ್ಲೇ ಇಲ್ಲಂತೆ. ಇದಕ್ಕೆ ವಿಪ್ರಲಂಬ ಸೇವೆ ಅಂತ ಹೇಳ್ತಾರೆ. ವಿಪ್ರಲಂಬ ಸೇವೆ ಹೇಳೋದು ಅದು ಕೃಷ್ಣನ ಬಗೆಗೆ ಚಿಂತಿಸುವುದಕ್ಕೂ ಅವನ ಬಗ್ಗೆ ಯೋಚನೆ ಮಾಡೋದಕ್ಕೂ ಅವನ ಜೊತೆನೇ ಇರೋದಕ್ಕೂ ವ್ಯತ್ಯಾಸ ಇಲ್ಲ. ಈಗ ಒಬ್ಬರ ಜೊತೆ, ಈಗ ನಮ್ಗೆ ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ, ಈಗ ನಮ್ಮ ಮಕ್ಕಳು ಬೇರೆ ಕಡೆ ಇರ್ತಾರೆ ಅಲ್ವಾ, ಅವ್ರ ಜೀವನಕ್ಕಾಗಿ. ಆವಾಗ ನಾವು ಇಲ್ಲಿ ಒಂದು ಕಡೆ ಇರ್ತೇವೆ, ಆದ್ರೂ ನಮ್ಮ ಮನಸ್ಸು ಅವ್ರ ಕಡೆ ಚಿಂತೆ ಮಾಡ್ತಾ ಇರತ್ತೆ. ಸೊ ಅದು ಬೇರೆ. ಭೌತಿಕದಲ್ಲಿ ನಮ್ಗೆ ಅವ್ರು ದೂರ ಇದ್ದಾರೆ, ಆದರೆ ಆಧ್ಯಾತ್ಮಿಕದಲ್ಲಿ ಹಾಗಲ್ಲ. ಆ ಗೋಪಿಯರು ಕೃಷ್ಣನಿಂದ ದೂರವಾದರೂ ಕೂಡ ಕೃಷ್ಣನ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ಸೊ ಅವರು ದೂರ ಕೃಷ್ಣನ ಹತ್ರ ಇದ್ಕೊಂಡು ವೃಂದಾವನದಲ್ಲಿ ಇದ್ದಾಗ, ಮೊದಲ 11 ವರ್ಷ ವೃಂದಾವನದಲ್ಲಿದ್ದ ಆ ಸಮಯದಲ್ಲಿ ಗೋಪಿಕರ ಜೊತೆ ಅವ್ರ ಜೊತೆನೆ ಇದ್ಕೊಂಡಿದ್ರು ಕೂಡ ಅದಕ್ಕೂ ಮತ್ತು ಕೃಷ್ಣ ಬೇರೆ ಕಡೆ ಹೋದಾಗ, ಮಧುರೆಗೆ ಹೋದಾಗ, ದ್ವಾರಕೆಯಲ್ಲಿದ್ದಾಗ, ಇವರು ಬೇರೆ ಆದಾಗ ಆ ವಿರಹದಲ್ಲಿದ್ದರೂ ಕೂಡ ಅವರು ಕೃಷ್ಣ ಚಿಂತನೆಯಲ್ಲಿ ಇರೋಕ್ಕೂ ಅದಕ್ಕೆ ವ್ಯತ್ಯಾಸನೇ ಇಲ್ಲ. ಸೊ ಅದಕ್ಕೆ ವಿಪ್ರಲಂಬ ಸೇವೆ ಅಂತ ಹೇಳ್ತಾರೆ, ವಿರಹ ವೇದನೆಯಿಂದ ಕೃಷ್ಣನ ಬಗ್ಗೆ ಚಿಂತಿಸುವುದು. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಇದು ಗೋಪಿಕೆಯರು ಕೃಷ್ಣನಿಗೆ ಸೇವೆ ಮಾಡೋದು ಅದು ಅತಿ ಉನ್ನತವಾದ ಸೇವೆಯಂತೆ, ಅದು ಅತ್ಯುನ್ನತವಾದ ಸೇವೆ, ಆ ಮಾಧುರ್ಯ ಭಾವದಲ್ಲಿ ಕೃಷ್ಣನ ಸೇವೆ ಮಾಡಿದ್ದು. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ಆ ಗೋಪಿಕೆಯರದು ಸರ್ವ ಸಮರ್ಪಣ ಭಾವ. ಎಂತ ಭಾವ? ಸರ್ವ ಸಮರ್ಪಣ ಭಾವ. ಸೊ ಅದಕ್ಕೆ ಅವನು ಕೃಷ್ಣ ಲೀಲೆಗಳನ್ನು ಮಾಡ್ಲಿಕ್ಕಾಗಿ ತನ್ನನ್ನೇ ತಾನು ಅನೇಕ ರೂಪಗಳಲ್ಲಿ ವಿಸ್ತಾರ ಮಾಡ್ಕೊಂಡ. ಸೊ ಹಾಗಾಗಿ ಗೋಪಿಕೆಯರು ಕೂಡ, ರಾಧಾರಾಣಿ ಕೂಡ ಕೃಷ್ಣನ ವಿಸ್ತರಣೆ, ಗೋಪಿಕೆಯರು ರಾಧಾರಾಣಿ ವಿಸ್ತರಣೆ. ಸೊ ಇದರ ಅರ್ಥ ಏನು ಕೇಳಿದ್ರೆ, ಕೃಷ್ಣ ರಾಸಲೀಲೆ ಮಾಡಿದ್ದು ಅಂತಂದ್ರೆ ಮಗು ತನ್ನ ಪ್ರತಿಬಿಂಬದ ಜೊತೆ ಆಟ ಆಡದಂಗೆ ಕೃಷ್ಣನ ಅಂದ್ರೆ ವಿಸ್ತರಣೆಗಳು ಇವರೆಲ್ಲ. ರಾಧಾರಾಣಿ ವಿಸ್ತರಣೆ, ಗೋಪಿಕೆಯರು. ಹಾಗಾಗಿ ಅದು ಮಗು ತನ್ನ ಪ್ರತಿಬಿಂಬ ಜೊತೆ ಆಟ ಆಡ್ತದೆ. ಸೊ ಅದು ಹಾಗೆ ಕೃಷ್ಣ ಈ ಒಂದು ಗೋಪಿಕೆಯರ ಜೊತೆ ಸಂಬಂಧ. ಸೊ ಇದನ್ನೆಲ್ಲ ಅರ್ಥ ಆಗ್ಲಿಕ್ಕೆ ತುಂಬಾ ಅಂದ್ರೆ ಉನ್ನತ ಭಕ್ತರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈ ಗೋಪಿಕೆಯರು ವಿಶೇಷ ಅಂತಂದ್ರೆ ಅವರು ಈ ಬ್ರಾಹ್ಮಣರಾಗ್ಲಿ ಅಥವಾ ಕ್ಷತ್ರಿಯ ಕುಟುಂಬದಲ್ಲಿ, ಶ್ರೇಷ್ಠ ಕುಟುಂಬದಲ್ಲಿ ಜನಿಸಿರಲಿಲ್ಲ. ಅವರು ವೈಶ್ಯ ಕುಟುಂಬದಲ್ಲಿ ಜನಿಸಿದ್ರು. ವೈಶ್ಯ ಕುಟುಂಬದಲ್ಲೂ ಕೂಡ ಬಹಳ ದೊಡ್ಡ ವಣಿಕ ಸಮಾಜದಲ್ಲಿ ಅವರು ಹುಟ್ಟಿರಲಿಲ್ಲ. ಅವರು ಸಾಧಾರಣ ಒಂದು ಗೋಪಾಲಕರ ಮನೆಯಲ್ಲಿ ಹುಟ್ಟಿದ್ರು. ಮತ್ತೆ ಅವರು ಅಷ್ಟೊಂದು ಅವರಿಗೆ ವೇದವಿದ್ಯಾ ಪಾರಂಗತ ಇರಲಿಲ್ಲ. ಸೊ ಆದರೂ ಕೂಡ ಅವರು ಏನು ಮಾಡಿದ್ದಾರೆ, ಹೈಯೆಸ್ಟ್ ಲೆವೆಲ್ ಭಕ್ತರು. ಯಾಕೆ? ಸದಾ ಕೃಷ್ಣ ಚಿಂತನೆ. ಸೊ ಸವೈ ಮನಃ ಕೃಷ್ಣ ಪದಾರವಿಂದಯು, ಯಾವಾಗಲೂ ಕೃಷ್ಣನ ಚಿಂತನೆ. ಆಮೇಲೆ ಹೇಗೆ ಕೇಳಿದ್ರೆ, ಅವರು ಒಂದು ಕಣ್ಣು ರೆಪ್ಪೆ ಮಿಟುಕಿಸಿದ್ರು ಕೂಡ ಕೃಷ್ಣ ನನಗೆ ಕಾಣದೆ ಹೋದ್ರೆ ಆ ಕಣ್ಣು ಹಿಂಗೆ ಮಧ್ಯೆ ರೆಪ್ಪೆ ಹಿಂಗೆ ಮಿಟುಕಿಸುತ್ತೆ ಅಲ್ವಾ, ಅವಾಗ ಕೃಷ್ಣ ಕಾಣೋದಿಲ್ಲ, ಆ ಕೃಷ್ಣನನ್ನೇ ನಾವು ಕಾಣ್ತಾ ಇರಬೇಕು. ಸೊ ಬ್ರಹ್ಮನಿಗೆ ಅವನಿಗೆ ಸೃಷ್ಟಿಯೇ ಗೊತ್ತಿಲ್ಲ, ಯಾಕಾದರೂ ರೆಪ್ಪೆ ಸೃಷ್ಟಿ ಮಾಡಿದಾನೆ ಅಂತ ಬ್ರಹ್ಮನಲ್ಲಿ ದೋಷ ಕಾಣ್ತಾರೆ. ಯಾಕಂದ್ರೆ ಈ ರೆಪ್ಪೆ ಇಲ್ಲದೆ ಹೋಗಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಕೃಷ್ಣನನ್ನು ನೋಡ್ಬೋದು, ರೆಪ್ಪೆ ಒಂದು ಸುತ್ತು ಹಿಂಗೆ ಮಿಡಿಯುತ್ತೆ ಅಲ್ವಾ. ಸೊ ಹಾಗಾಗಿ ಈ ರೀತಿಯಾದ ಒಂದು ಸರ್ವ ಸಮರ್ಪಣ ಭಾವ, ಆದ್ದರಿಂದ ಅವರು ಈ ರೀತಿಯಾಗಿ ಕೃಷ್ಣನನ್ನ ಅವರು ಮಾಡ್ತಾರೆ. ಮತ್ತೆ ಯಾವಾಗಲೂ ಚಿಂತನೆ ಇರುತ್ತಾರೆ. ಒಮ್ಮೆ ನೀವು ಕೂಡ ಒಂದು ಕೇಳಿರಬಹುದು, ನಾರದ ಮುನಿ ಏನು ಹೇಳ್ತಾರೆ ಅಂತಂದ್ರೆ, ಒಮ್ಮೆ ಒಂದು ಕೃಷ್ಣ ನಂಗೆ ತಲೆನೋವು, ನಾರದ ಯಾರ್ದಾರು ಒಂದು ಪಾದ ಧೂಳಿಯನ್ನ ತಂದುಕೊಡು ಯಾರಿಂದಲಾದ್ರು. ನಾರದ ಬರ್ತಾರೆ, ಕೇಳ್ತಾರೆ, ಬೇರೆಯವ್ರ ಹತ್ರ ತಗೊಂಡ್ ಬಾ. ನಾರದ ಹೋಗಿ ಬೇರೆಯವ್ರ ಹತ್ರ ಕೇಳ್ತಾರೆ, ಇಲ್ಲ ನಾನು ಆ ಭಗವಂತನಿಗೆ ಪಾದ ಧೂಳಿ ಕೊಟ್ಬಿಟ್ರೆ ನಾನು ನರಕಕ್ಕೆ ಹೋಗ್ಬಿಡ್ತೇನೆ, ನಾ ಕೊಡಲ್ಲ ಅಂತ ಎಷ್ಟೋ ಜನ ಹೇಳಿದ್ರು. ಅವನು ಹೋಗಿ, ನಾರದ ಹೋಗಿ ಮತ್ತೆ ಬಂದು ಕೃಷ್ಣ ಹತ್ರ ಹೇಳ್ತಾನೆ, ಅವನಿಗೆ ನೋಡಿ ಎಲ್ಲರ ಹತ್ರ ಕೇಳಿದೆ, ಅವ್ರು ಕೊಡೋದಿಲ್ಲ, ಪಾದ ಧೂಳಿ ಕೊಟ್ರೆ ನರಕಕ್ಕೆ ಹೋಗ್ತೇವೆ. ಇಲ್ಲ, ನೀನು ಹೋಗಿ ಗೋಪಿಯರ ಹತ್ರ ಕೇಳು, ಅವ್ರು ಕೊಡ್ತಾರೆ. ನಾರದ ಗೋಪಿಯರ ಹತ್ರ ಹೌದಾ, ಅವ್ರು ಓಡೋಡಿ ಬಂದ್ರಂತೆ ಕೃಷ್ಣನಿಗ, ನಮ್ ನರಕಕ್ಕೆ ಹೋಗ್ಲಿಕ್ಕೆ ತಯಾರು.
ಕೃಷ್ಣನಿಗೆ ತಲೆನೋವು, ಭಗವಂತನಿಗೆ ತಲೆನೋವು ಬರಲಿಕ್ಕೆ ಹೇಗೆ ಸಾಧ್ಯ? ಇದೆಲ್ಲ ಲೀಲೆ. ಭಗವಂತ ಆಧ್ಯಾತ್ಮಿಕ ಶರೀರ ಭಗವಂತನದು. ಸೊ ಅವನಿಗೆ ತಲೆನೋವು ಈ ಭೌತಿಕ ಶರೀರಕ್ಕೆ ಬಂದ ಹಾಗೆ ಯಾವುದೇ ಬಾಧೆಗಳಿಲ್ಲ. ಆದರೂ ಇದೆಲ್ಲ ಲೀಲೆಗಾಗಿ ಮಾಡಿದ್ದು. ಗೋಪಿಕೆಯರು ಓಡೋಡಿ ಬಂದ್ರಂತೆ, ತಮ್ಮ ಪಾದದಲ್ಲಿ ಧೂಳಿಲ್ಲ ಅವರದ್ದು, ಆದರೂ ಕೂಡ ಪಾದಗಳನ್ನು ತೊಳೆದು ಆ ಒಂದು ಧೂಳು ಏನಾದರೂ ಇರ್ತದೆ ಅದು ತಂದು ಕೃಷ್ಣನಿಗೆ ಹಚ್ಚಿದ್ರಂತೆ. ಸೊ ಹಾಗಾಗಿ ಗೋಪಿಕೆಯರು ಕೃಷ್ಣನಿಗಾಗಿ ಈಗ ನರಕಕ್ಕೆ ಹೋಗಲು ಕೂಡ ಸಿದ್ಧ. ಸೊ ಹಾಗಾಗಿ ಅವರು ಈ ರೀತಿಯಾದ ಒಂದು ಗೋಪಿಕೆಯರ ಮನೋಭಾವ ಹೇಗೆ ಅಂತಂದರೆ, ಅವರಿಗೆ ಕೃಷ್ಣನ ಚಿಂತನೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾವ ಪ್ರತಿಫಲವನ್ನು ಏನೂ ಕೂಡ ಅಪೇಕ್ಷಿಸುವುದಿಲ್ಲ. ಭಗವಂತನಿಗೆ ಅವರು ತೀವ್ರ ವೇದನೆ ಕೊಟ್ಟರು ಕೂಡ, ಭಗವಂತನಿಗೆ ಅವರು ವಿರಹ ವೇದನೆ ಕೊಟ್ಟರು ಕೂಡ ಅವರು ವಿಪ್ರಲಂಬ ಭಾವದಲ್ಲಿ ಸೇವೆ ಮಾಡ್ತಾರೆ. ಸೊ ಹಾಗಾಗಿ ಆ ಭಕ್ತರಲ್ಲಿ ಗೋಪಿಕೆಯರು ಅತ್ಯಂತ ಉತ್ತಮವಾದವರು. ಯಾಕೆಂದರೆ ಕೃಷ್ಣನೇ ಹೇಳ್ತಾನೆ, ನಾನು ನಿಮ್ಮ ಒಂದು ಋಣ ತೀರಿಸಲಾರೆ. ಭಗವಂತ ಹೇಳ್ತಾನೆ, ಭಗವಂತನಿಗೆ ಋಣ ತೀರಿಸ್ಲಿಕ್ಕಾಗುವುದಿಲ್ಲಂತೆ ಗೋಪಿಕೆಯರದು ಅವರ ಸೇವೆ, ಹಾಗಂತ ಹೇಳ್ತಾನೆ. ಆದ್ದರಿಂದ ಭಕ್ತಾಗ್ರೇಸರಲ್ಲಿ ಗೋಪಿಕೆಯರು ಶ್ರೇಷ್ಠ. ಇನ್ನು ಈ ಗೋಪಿಕೆಯರಲ್ಲಿ ರಾಧಾರಾಣಿ ತುಂಬ ಶ್ರೇಷ್ಠ ಗೋಪಿಯರಲ್ಲಿ ಶ್ರೀಮತಿ ರಾಧಾರಾಣಿ ಅತ್ಯುತ್ತಮ. ಯಾರೂ ಕೂಡ ಶ್ರೀಮತಿ ರಾಧಾರಾಣಿಯ ಭಕ್ತಿ ಸೇವೆಯನ್ನು ಮೀರಿಸಲಾರರು. ನೋಡಿ, ಭಕ್ತಿ ಸೇವೆಯನ್ನ ಅಲ್ಲಿ ಅತಿ ಉನ್ನತವಾದ ಭಕ್ತಿ ಸೇವೆಯನ್ನ ರಾಧಾರಾಣಿ. ಗೋಪಿಕೆಯರಲ್ಲೇ ಅವಳು ತುಂಬ ಶ್ರೇಷ್ಠವಾದ ಒಂದು ಭಕ್ತಿ ಸೇವೆ ಮಾಡ್ತಾ ಇದ್ದಾಳೆ, ಅಂದರೆ ಭಗವಂತನ ಭಕ್ತಿ ಸೇವೆ. ಸೊ ಹಾಗಾಗಿ ನಿಜವಾಗಿ ಹೇಳಬೇಕು ಅಂದರೆ ಕೃಷ್ಣನೂ ಸಹ ಶ್ರೀಮತಿ ರಾಧಾರಾಣಿಯ ಮನೋಭಾವವನ್ನು ಅರಿಯಲಾರನು. ಅರೆ, ಈ ರಾಧಾರಾಣಿ ಹೇಗೆ ಇಷ್ಟು ಸೇವೆ ಮಾಡ್ತಾಳೆ, ಅವಳು ಯಾಕೆ ಹೀಗೆ ಮಾಡ್ತಾಳೆ, ಇದು ಅವಳ ಒಂದು ಭಕ್ತಿ ಸೇವೆಯ ಒಂದು ಮನೋಭಾವ, ಅದು ಕೃಷ್ಣನಿಗೂ ಅರ್ಥ ಆಗೋದಿಲ್ಲಂತೆ, ಭಗವಂತನಿಗೆ ಅರ್ಥ ಆಗೋದಿಲ್ಲಂತೆ. ಅದಕ್ಕೆ ಅವನು ಅರ್ಥ ಮಾಡ್ಕೊಳ್ಳಿಕ್ಕಾಗಿ ಭಗವಂತ ಅವನು ರಾಧಾರಾಣಿಯ ಭಾವದಲ್ಲಿ ಭಗವಂತ ಆ ಒಂದು ಚೈತನ್ಯ ಮಹಾಪ್ರಭುವಾಗಿ ಅವತರಿಸ್ತಾನೆ. ಆ ರಾಧಾರಾಣಿ ಏನು ಭಾವ ಅಂತ ತಿಳ್ಕೊಳ್ಳಿಕ್ಕಾಗಿ. ಸೊ ಅದಕ್ಕೆ ಅವರು ಭಕ್ತರ ರೂಪದಲ್ಲಿ ಬಂದು ರಾಧಾರಾಣಿಯ ಭಾವದಲ್ಲಿ ಬಂದು ಚೈತನ್ಯ ಮಹಾಪ್ರಭುವಾಗಿ ಅವತಾರ ಕಲಿಯುಗದಲ್ಲಿ ತೆಗಿತಾರೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ನಾವೀಗ ತಿಳ್ಕೊಂಡು ನೋಡಿ, ವಿಕರ್ಮಿ ಅತ್ಯಂತ, ಅಂದರೆ ವಿಕರ್ಮಿ ಇಲ್ಲಿ ಕೊಟ್ಟಿಲ್ಲ ಅವರು ಶ್ಲೋಕದಲ್ಲಿ, ಆದರೆ ಶ್ರೀಲ ಪ್ರಭುಪಾದ ನಮಗೆ ತಿಳಿಸಿದ್ದಾರೆ. ವಿಕರ್ಮಿಗಳು ಪಾಪಕರ್ಮಗಳನ್ನು ಮಾಡ್ತಾರೆ, ಅವರು ತುಂಬ ಕೀಳು ಜನ್ಮವನ್ನು ಪಡ್ಕೊಳ್ತಾರೆ. ಸೊ ಆದರೆ ಕರ್ಮಿಗಳು ಏನು ಮಾಡ್ತಾರೆ, ಕಾಮ್ಯ ಕರ್ಮವನ್ನು ಮಾಡ್ತಾರೆ, ಒಳ್ಳೆಯ ಒಂದು ಪುಣ್ಯ ಕಾರ್ಯ, ಭೌತಿಕ ಪುಣ್ಯ ಕಾರ್ಯಗಳನ್ನು ಮಾಡಬಹುದು, ಅವರು ಊರ್ಧ್ವ ಲೋಕಕ್ಕೆ ಹೋಗ್ಬೋದು. ಆದರೆ ಅದು ಕೂಡ ಇದಲ್ಲ, ಏನು ಅಂತಂದರೆ ಅದು ಕೂಡ ಶ್ರೇಷ್ಠ ಅಲ್ಲ. ಅದು ಕೂಡ ಅಂದರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಸೊ ಹಾಗಾಗಿ ಈಗ ಪಾಪ ಕಾರ್ಯ ಮಾಡಿದರೆ ಅವರಿಗೆ ಇಂದ್ರಿಯ ಭೋಗಕ್ಕಾಗಿ ಪಾಪ ಕಾರ್ಯ ಮಾಡಿದರೆ ಅವರು ಅಂದರೆ ಕೆಳಗಿನ ಪ್ರಾಣಿ ಶರೀರ, ಗಿಡ ಮರಗಳ ಹುಟ್ಟಬಹುದು. ಪುಣ್ಯ ಮಾಡಿದರೆ ಒಂದು ಭಗವಂತ ಒಂದು ಸ್ವರ್ಗಲೋಕಕ್ಕೆ ಹೋಗ್ಬೋದು. ಆದರೆ ಆ ಸ್ವರ್ಗಲೋಕವು ಶಾಶ್ವತ ಅಲ್ಲ. ಅಲ್ಲಿ ಏನು ಕ್ಷೀಣ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಅವರಿಗೆ ಬರಲೇಬೇಕು. ಸೊ ಹಾಗಾಗಿ ಇದೆಲ್ಲ ಈ ರೀತಿಯಾಗಿ ಭೌತಿಕದಲ್ಲಿ ಮಾನವ ಜನ್ಮವನ್ನು ಅವರು ಪರಾಭವ ಮಾಡ್ಕೊಂಡ್ಬಿಡ್ತಾರೆ. ಸೊ ಮಾನವ ಜನ್ಮದಲ್ಲಿ ಅವರು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಮತ್ತೆ ಆತ್ಮಜ್ಞಾನವನ್ನು ತಿಳ್ಕೊಳ್ಳಿಕ್ಕಾಗಿ ಈ ಒಂದು ಮಾನವ ಜನ್ಮ ಆತ್ಮಜ್ಞಾನವನ್ನು ತಿಳ್ಕೊಂಡು ಭಕ್ತಿ ಸೇವೆಯಲ್ಲಿ ತೊಡಗಿ ಆಮೇಲೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಮತ್ತೆ ತ್ರಿವಿಧ ತಾಪತ್ರಯಗಳನ್ನೆಲ್ಲ ನಾವು ಕಳ್ಕೊಳ್ಳಿಕ್ಕೆ ಈ ಜನ್ಮ ಕೊಟ್ಟಿರೋದು. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗ ಪಡ್ಕೊಳ್ಳದೆ ಅದನ್ನು ಇಂದ್ರಿಯ ಭೋಗಕ್ಕಾಗಿ ನಾವು ಅದನ್ನು ಬಳಸಿದರೆ ಈ ದೇಹವನ್ನು, ಅದೇನಾಗುತ್ತೆ, ಪರಾಭವಸ್ತಾವತ್ ಅಬೋಧ ಜಾತಃ, ಅಂದರೆ ಪರಾಭವ ಆಗುತ್ತೆ ನಮ್ಮ ಈ ಒಂದು ಮನುಷ್ಯ ಜನ್ಮ. ಹೇಗೆ ಕೇಳಿದರೆ ಎಷ್ಟೋ ಕ್ಯೂನಲ್ಲಿ ನಿಂತು ನಾವು ಒಂದು ಇದಕ್ಕೆ ಏನು ಅಂದರೆ ತಿರುಪತಿಗೆ ದೊಡ್ಡ ಕ್ಯೂ ನಿಂತು ಇನ್ನೇನು ಆ ಒಂದು ದೇವಸ್ಥಾನದ ಬಾಗಿಲ ಹತ್ರ ಬಂದಾಗ ಅಯ್ಯೋ ಯಾರ್ದೋ ಒಂದು ಫೋನ್ ಬಂತು, ಯಾರೋ ಕರೆದ್ರು ಅಂತ ಹಿಂದೆ ಲೈನ್ ತಪ್ಪಿಸ್ಕೊಂಡು ಹೋದ್ರೆ ಮತ್ತಿಂದೆ ಲೈನಲ್ಲಿ ನಿಲ್ಲಬೇಕಾಗತ್ತೆ ಅಲ್ವಾ? ಹೌದು ಮಾತಾಜಿ. ಆ ಒಂದು ಅಷ್ಟು ಕ್ಯೂನಲ್ಲಿ ಇಟ್ಟಿದ್ದೆಲ್ಲ ವೇಸ್ಟ್. ಅದೇ ತರಹ 84 ಲಕ್ಷ ಯೋನಿ ದಾಟಿ ಮನುಷ್ಯ ಜನ್ಮ ಸಿಕ್ಕಿದಾಗ ಆ ಮನುಷ್ಯ ಜನ್ಮದ ಉದ್ದೇಶ
ಆತ್ಮಜ್ಞಾನ ತಿಳ್ಕೊಳ್ಬೇಕು. ಆತ್ಮಜ್ಞಾನ ತಿಳ್ಕೊಂಡು ನಾನು ಯಾರು, ಭಗವಂತ ಯಾರು, ಈ ಒಂದು ಜಿಜ್ಞಾಸೆಯನ್ನು ಮಾಡಬೇಕು. ನನಗೂ ಪ್ರಕೃತಿಗೂ ಏನು ಸಂಬಂಧ, ನಾನು ಯಾಕೆ ಇಲ್ಲಿ ಬಂದಿದ್ದೇನೆ, ಇದನ್ನ ಮಾಡಿಕೊಂಡು ನಾವು ತ್ರಿವಿಧ ತಾಪತ್ರಯಗಳಿಂದ ನಾವು ಹೊರಬರಲಿಕ್ಕೆ ನೋಡಬೇಕು. ಸಂಸಾರ ಚಕ್ರಕ್ಕೆ ನಾವು ಅಂಟಬಾರ್ದು. ಕಾಮ್ಯ ಕರ್ಮಗಳನ್ನು ಮಾಡಿ ನಾವು ಇಂದ್ರಿಯ ತೃಪ್ತಿಯಲ್ಲೇ ಉಳ್ಕೊಂಡ್ಬಿಟ್ರೆ, ಇಂದ್ರಿಯ ಭೋಗದಲ್ಲೇ ಉಳ್ಕೊಂಡ್ಬಿಟ್ರೆ ನಮಗೆ ಇನ್ನೊಂದು ಶರೀರ, ಭೌತಿಕ ಶರೀರ ಬರುತ್ತೆ. ಅದು ಯಾವ ಶರೀರ ಬರುತ್ತೆ ಅದು ನಮಗೆ ಗೊತ್ತಿಲ್ಲ, ಅದು ಭಗವಂತನಿಗೆ ಗೊತ್ತು. ಸೊ ಹಾಗಾಗಿ ಅಂಥದ್ರಲ್ಲಿ ನಾವು ಯಾಕೆ ಈ ಶರೀರ ಬಂಧವಾಗಿ ಇಟ್ಕೋಬೇಕು, ಈ ಭೌತಿಕ ಶರೀರದೊಳಗೆ ನಾವು ಯಾಕೆ ಉಳ್ಕೊಳ್ಬೇಕು? ಸೊ ಅದಕ್ಕೆ ಬುದ್ಧಿವಂತನಾದವನು, ಅವನು ಜ್ಞಾನಿ, ಅವನು ಏನು ಮಾಡ್ತಾನೆ ಗೊತ್ತಿರುತ್ತೆ ಜ್ಞಾನಿಗೆ. ಸೊ ಅದಕ್ಕಾಗಿ ಕರ್ಮಿಗಳಿಗೆ, ಎಷ್ಟೋ ಲಕ್ಷಾಂತರ ಕರ್ಮಿಗಳಲ್ಲಿ ಒಬ್ಬ ಜ್ಞಾನಿ ಇರ್ತಾನೆ. ಆ ಜ್ಞಾನಿ ಅವನು ಜ್ಞಾನಿಗೆ ಗೊತ್ತಿರುತ್ತೆ, ಅಂದರೆ ವಿವೇಕ ಇರುತ್ತೆ, ನಾನು ತಪ್ಪು ಯಾವುದು ಸರಿ ಯಾವುದು ಅಂತ. ಆದರೂ ಕೇವಲ ಜ್ಞಾನಿ ಆದರೂ ಕೂಡ ಅವನು ಶುದ್ಧ. ಜ್ಞಾನಿ ಶ್ರೇಷ್ಠ ಕರ್ಮಿಗಿಂತ. ಯಾಕೆಂದರೆ ಅವನು ಪಾಪ ಕಾರ್ಯಗಳನ್ನು ಮಾಡೋದಿಲ್ಲ, ಅವನಿಗೆ ಗೊತ್ತುಂಟು ನಾನು ಮಾಡಿದರೆ ಸಿಕ್ಕಾಕೊಂಡ್ಬಿಡ್ತೇನೆ ಅಂತ. ಸೊ ಹಾಗಾಗಿ, ಆದರೆ ಬರೇ ಜ್ಞಾನಿ ಒಣ ಊಹಾತ್ಮಕ ಚಿಂತನೆ ಮಾಡಿದರೆ ಅವನಲ್ಲಿ ಭಕ್ತಿ ಸೇವೆಗೆ ಬರಲಾರ. ಆದರೆ ಅವನು ಬಹೂನಾಂ ಜನ್ಮನಾಮಂತೆ, ಅನೇಕ ಜನ್ಮಗಳ ನಂತರ ಜ್ಞಾನವಾನ್ ಮಾಂ ಪ್ರಪದ್ಯತಿ, ಆ ಜ್ಞಾನದ ಸಿದ್ಧಿ ಪಡ್ಕೊಂಡಾಗ ಭಗವಂತನ ಅನುಗ್ರಹದಿಂದ ಅವನಿಗೆ ಏನು ಗೊತ್ತಾಗುತ್ತೆ, ಭಕ್ತರ ಸಂಘ ಆಗುತ್ತೆ. ಭಕ್ತರ ಸಂಘದಲ್ಲಿ ಏನು ಗೊತ್ತಾಗುತ್ತೆ, ವಾಸುದೇವಂ ಸರ್ವಂ, ಆ ಭಗವಂತ ಸರ್ವ ಕಾರಣ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ. ಆ ಭಗವಂತ ವಾಸುದೇವ ಎಲ್ಲದಕ್ಕೂ ಕಾರಣ, ಅವನಿಗೆ ನಾವು ಶರಣಾಗಬೇಕು. ವಾಸುದೇವನೇ ಕಾರಣ ಅಂತಂದಾಗ ಆ ಭಗವಂತ ಅವನು ದೊಡ್ಡ ಇಡೀ ಜಗತ್ತು, ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಅವನೇ ಕಾರಣ. ಸೊ ಅವನಿಗೆ ನಾವು ಶರಣಾಗಬೇಕು. ಈ ಒಂದು ಬರೋದು ಅನೇಕ ಜನ್ಮಗಳ ನಂತರ ಆ ಜ್ಞಾನಿಗೆ ಬರುತ್ತೆ. ಸೊ ಆ ಜ್ಞಾನಿಗೆ ಬಂದಾಗ ಅವನು ಶರಣಾಗತನಾಗ್ತಾನೆ. ಆ ಭಗವಂತನ ಪಾದಕಮಲಗಳಿಗೆ ಶರಣಾಗದೆ ಹೋದರೆ ಯಾರು ಕೂಡ ಇದರಿಂದ ಅಂದರೆ ಹುಟ್ಟು ಸಾವಿನ ಚಕ್ರದಿಂದ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಭಗವಂತನಿಗೆ ಶರಣಾಗುತ್ತಾನೆ ಅವನು ಭಕ್ತಿಗೆ ಬಂದಿರ್ತಾನೆ. ಸೊ ಹಾಗಾಗಿ ಅಂತಹ ಭಕ್ತ ಕೂಡ ವಿರಳ. ಯಾಕಂದರೆ ಭಕ್ತನು ಡೈಮಂಡ್ ಥರ, ಭಕ್ತಿ ಸೇವೆ ಡೈಮಂಡ್. ಸೊ ಹಾಗಾಗಿ ಭಕ್ತಿ ಸೇವೆ ಎಲ್ಲರಿಗೂ ಸಿಕ್ಕೋದಿಲ್ಲ. ಸೊ ಆ ಭಕ್ತನಾಗೋದು ವಿರಳ. ಯಾಕೆಂದರೆ ಕೃಷ್ಣ ಐಹಿಕವನ್ನು ಕೊಡ್ಬೋದಂತೆ, ಐಹಿಕದಲ್ಲಿ ಎಷ್ಟು ಬೇಕಾದ್ರೂ ಇಂದ್ರಿಯ ಭೋಗ ಮಾಡಲಿಕ್ಕೆ ಬೇಕಾದ್ರೂ ಕೊಡ್ಬೋದಂತೆ, ಅಥವಾ ಕೃಷ್ಣ ಜ್ಞಾನವನ್ನು ಕೊಡ್ಬೋದಂತೆ, ಮುಕ್ತಿಯನ್ನು ಕೊಡ್ಬೋದಂತೆ. ಆದರೆ ಭಕ್ತಿ ಕೊಡೋದಿಲ್ಲ. ಯಾಕೆ ಭಕ್ತಿ ಕೊಡೋದಿಲ್ಲ ಅಂದರೆ, ಭಕ್ತನಾದ ಮೇಲೆ, ಶುದ್ಧ ಭಕ್ತನಿಗೆ ಭಗವಂತ ಅವನು ಏನಾಗ್ಬಿಡ್ತಾನೆ, ಆ ಭಕ್ತನಿಗೆ ಅವನು ಭಕ್ತನ ಅಧೀನದಲ್ಲಿ ಬರ್ತಾನೆ. ಅಂದರೆ ಹೇಗೆ ಕೇಳಿದ್ರೆ, ಭಕ್ತರನ್ನು ಕಂಡ್ರೆ ತುಂಬ ಪ್ರೀತಿ, ಭಕ್ತರ ಅಧೀನ ಆಗ್ಬಿಡ್ತಾನೆ. ಯಾಕೆಂದರೆ ಯಶೋಧ ಮಾತಾ ಅವಳು ಅವನನ್ನು ಸಣ್ಣ ಅಂದರೆ ಕಟ್ಟಿ ಹಾಕ್ಬಿಡ್ತಾಳೆ. ಭಗವಂತನ ಕಟ್ಟಿ ಹಾಕ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅವನು ಅನಂತ. ಆದರೆ ಭಕ್ತಾಧೀನ, ಭಕ್ತ ಪರಾಧೀನ ಅಂತ ಹೇಳ್ತಾರೆ. ಸೊ ಹಾಗಾಗಿ ತನ್ನನ್ನೇ ಭಕ್ತನ ನಿಯಂತ್ರಣದಲ್ಲಿ ಇಟ್ಕೊಂಡು ಬಿಡ್ತಾನೆ. ಸೊ ಹಾಗಾಗಿ ಭಕ್ತಿ ಸೇವೆ ತುಂಬ ವಿರಳವಾದದ್ದು, ಎಲ್ಲರಿಗೂ ಕೊಡೋದಿಲ್ಲ. ಸೊ ಅಂತಹ ವಿರಳವಾದ ಭಕ್ತರು, ಆ ಭಕ್ತರಲ್ಲೆಲ್ಲ ಅಗ್ರೇಸರರು ಈ ಗೋಪಿಕೆಯರು. ಯಾಕೆಂದರೆ ಭಕ್ತರು ಶ್ರೇಷ್ಠ ಅಂತ ಭಗವಂತ ತುಂಬ 12ನೇ ಅಧ್ಯಾಯದಲ್ಲಿ ಹೊಗಳಿದ್ದಾನೆ. ಆ ಭಕ್ತರಲ್ಲೆಲ್ಲ ಗೋಪಿಯರು ಉತ್ತಮ. ಯಾಕಂದರೆ ಗೋಪಿಯರಿಗೆ ಕೃಷ್ಣನನ್ನು ಬಿಟ್ಟರೆ, ಆ ಕೃಷ್ಣನ ಸೇವೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅವರು ಏನನ್ನು ನಿರೀಕ್ಷಿಸುವುದು ಕೂಡ ಇಲ್ಲ. ಕೃಷ್ಣ ಅವರಿಗೆ ವಿರಹ ವೇದನೆ ಕೊಟ್ಟು ಬಿಟ್ಟು ಹೋದರೂ ಕೂಡ ವಿಪ್ರಲಂಬ ಭಾವದಿಂದ ಸೇವೆ ಮಾಡ್ತಾರೆ. ಸೊ ಹಾಗಾಗಿ ಈ ಗೋಪಿಕೆಯರ ಸೇವೆ ಅತೀ ಉತ್ತಮವಾದದ್ದು ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಅದರಲ್ಲಿ ಇಂತಹ ಗೋಪಿಕೆಯರಲ್ಲೆಲ್ಲ ಶ್ರೇಷ್ಠರಾದವಳು ಶ್ರೀಮತಿ ರಾಧಾರಾಣಿ. ಸೊ ಹಾಗಾಗಿ ಈ ರಾಧಾರಾಣಿಯ ಶ್ರೇಷ್ಠತೆಯನ್ನು ನಾವು ತಿಳ್ಕೊಳ್ಬೇಕು. ಸೊ ಆ ರಾಧಾರಾಣಿ ಮನೋಭಾವ ತಿಳ್ಕೊಳ್ಬೇಕು. ಇದು ಗೊತ್ತಿಲ್ಲ, ಕೃಷ್ಣನಿಗೆ ಗೊತ್ತಿಲ್ಲಂತೆ, ಅದಕ್ಕಾಗಿ ಅವನ ಅವತಾರವನ್ನೇ ಎತ್ತಿದ್ದೇನೆ. ಸೊ ಈಗ ಈ ಒಂದು ಅವಳ ಕುಂಡ, ರಾಧಾ ಕುಂಡ ಅತ್ಯಂತ ಶ್ರೇಷ್ಠವಾದ ಸ್ಥಳ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ರಾಧಾರಾಣಿ ಕೃಷ್ಣನ ಪರಮ ಭಕ್ತೆ. ರಾಧಾರಾಣಿಯ ಆ ಕುಂಡದ ಬಗ್ಗೆ ನಾವು ನಾಳೆ ತರಗತಿಯಲ್ಲಿ ತುಂಬಾ ಡೀಟೇಲ್ ಆಗಿ ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಅದಕ್ಕಾಗಿ ನಾನು ಇವತ್ತು ಅದನ್ನ ಡೀಟೇಲ್ಸ್ ಹೇಳ್ತಾ ಇಲ್ಲ. ಸೊ ರಾಧಾರಾಣಿ ಕುಂಡ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಶ್ರೀರೂಪ ಗೋಸ್ವಾಮಿಯವರು ಹೇಳ್ತಾರೆ. ಸೊ ಇದನ್ನ ಚೈತನ್ಯ ಚರಿತಾಮೃತದಲ್ಲಿ ಉದ್ಧರಿಸಲಾಗಿದೆ. ಲಘು ಭಾಗವತಾಮೃತದ ಉತ್ತರಖಂಡ 45ನೇ ಶ್ಲೋಕ. ಯಥಾ ರಾಧಾ ಪ್ರಿಯಾ ವಿಷ್ಣೋಃ ತಸ್ಯಾಹ ಕುಂಡಂ ಪ್ರಿಯಂ ತಥಾ ಸರ್ವಗೋಪೀಷು ಸೇವೈಕಾ ವಿಷ್ಣೋರ್ ಅತ್ಯಂತ ವಲ್ಲಭ. ಅಂದರೆ ಶ್ರೀಮತಿ ರಾಧಾರಾಣಿ ಪರಮಪ್ರಭುವಾದ ಕೃಷ್ಣನಿಗೆ
ವಿಷ್ಣು ಪ್ರಿಯವಾಗಿರುವಂತೆ ಅವಳ ಸ್ಥಾನವೂ ಕೂಡ ರಾಧಾಕುಂಡ ಕೃಷ್ಣನಿಗೆ ಪ್ರಿಯವಾದದ್ದು. ಗೋಪಿಕೆಯರಲ್ಲೆಲ್ಲ ಅವಳೊಬ್ಬಳೇ ಕೃಷ್ಣನಿಗೆ ಪಂಚಪ್ರಾಣ. ಸೊ ಆದ್ದರಿಂದ ಅಂದರೆ ರಾಧಾರಾಣಿ ಅಂದರೆ ಅಂತರಂಗ ಶಕ್ತಿ ಭಗವಂತನದ್ದು. ಸೊ ಹಾಗಾಗಿ ಅವಳು ಭಗವಂತನದೇ ಎಕ್ಸ್ಪ್ಯಾನ್ಷನ್ನು. ಸೊ ಹಾಗಾಗಿ ಅವಳಿಗೆ ಕಂಡ್ರೆ ಕೃಷ್ಣನಿಗೆ ಪಂಚಪ್ರಾಣ ಅಂದರೆ ಅವಳ ಸೇವೆ ಅಷ್ಟು ಭಕ್ತಿ ಸೇವೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿಯುಳ್ಳ ಪ್ರತಿಯೊಬ್ಬರೂ ಕೊನೆಗೆ ರಾಧಾಕುಂಡವನ್ನು ಆಶ್ರಯಿಸಿ ಅಲ್ಲಿ ತಮ್ಮ ಜೀವನ ಪರ್ಯಂತ ಭಕ್ತಿ ಸೇವೆಯನ್ನು ಮಾಡಬೇಕು ಅಂತ ಶೀಲ ಪ್ರಭುಪಾದರು ಈ ಉಪದೇಶಾಮೃತದ 10ನೇ ಶ್ಲೋಕದಲ್ಲಿ ತೀರ್ಮಾನ ಮಾಡಿ ನಮಗೆ ಹೇಳಿದ್ದಾರೆ. ಈಗ ಇನ್ನೊಂದು ವಿಚಾರವನ್ನು ನಾವು ನೋಡೋಣ. ಇಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ, ಕೊನೆಯ ವಿಚಾರ ಇದು, ಒಂದು 5 ನಿಮಿಷ ಆಗುತ್ತೆ. ಸೊ ಈ ಒಂದು ಅಷ್ಟಕಾಲಿಯ ಲೀಲೆಯನ್ನು ಅವರು 8 ಬಗೆಯ ನಿತ್ಯ ಲೀಲೆಗಳನ್ನು ಆ ಒಂದು ರಾಧಾಕುಂಡದಲ್ಲಿ ಮಾಡ್ತಾರೆ. ಸೊ ಆದ್ದರಿಂದ ಆ ರಾಧಾಕುಂಡದಲ್ಲಿ ಯಾರು ಭಕ್ತಿ ಸೇವೆಯನ್ನು ಮಾಡ್ತಾರೋ ಅವರೇ ಧನ್ಯರು. ಈಗ ಅಷ್ಟಕಾಲಿಯ ಲೀಲೆ ಅಂದರೆ ಏನು ಅಂತ ನಾವು ನೋಡೋಣ. ಹರೇ ಕೃಷ್ಣ. ಹಾ, ಹರೇ ಕೃಷ್ಣ. ಇದು ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಕಾಣ್ತಾ ಇದೆ ಮಾತಾಜಿ. ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಹಾ, ಇದು ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಕಾಣ್ತಾ ಉಂಟಾ? ನನ್ನ ಸ್ಲೈಡ್ ಕಾಣ್ತಾ ಉಂಟಾ? ಕಾಣ್ತಾ ಇದೆ. ಕಾಣ್ತಾ ಇದೆ. ಸೊ ಹಾಗಾಗಿ ಈಗ ನಮ್ಗೆ ಗೊತ್ತಿದೆ ಅಷ್ಟಕಾಲಿಯ ಲೀಲೆಗಳನ್ನ ಮಾಡ್ತಾರೆ ಅಂತ ನೋಡೋಣ. ಅಷ್ಟಕಾಲಿಯ ಲೀಲೆ ಅಂದ್ರೆ ಏನು ತಿಳಿಯೋಣ. ಅಷ್ಟಕಾಲಿಯ ಲೀಲೆ ಈಗ ನಮ್ಗೆ ಗೊತ್ತಿದ್ದಂಗೆ ಒಂದು ದಿವಸದಲ್ಲಿ 24 ಗಂಟೆಗಳಿರುತ್ತೆ. ಸೊ ಅದರಲ್ಲಿ ಪ್ರತಿ 3 ಗಂಟೆಗೆ ಒಂದು ಪ್ರಹಾರ ಅಂತ ಹೇಳ್ತಾರೆ. ಸೊ ಹಾಗಾಗಿ 24 ಗಂಟೆಗಳಲ್ಲಿ 8 ಪ್ರಹಾರಗಳಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕಾಲೀಯ ಅಂತಂದ್ರೆ ಅದು ಒಂದು ಸಮಯ ಕಾಲಾವಧಿ. ಸೊ ಹಾಗಾಗಿ ಈ ಪ್ರತಿಯೊಂದು ಪ್ರಹಾರಕ್ಕೂ ಕೂಡ 3 ಗಂಟೆಗಳ ಸಮಯ ಇದೆ. ಹಾಗಾಗಿ 8 ಪ್ರಹಾರಗಳು. ಅಯ್ಯೋ, ಇದು ಆಗ್ಬಿಡ್ತದೆ. ಕಾಣುತ್ತಲ್ವಾ? ಸೊ 8 ಪ್ರಹಾರಗಳು. ಇದು 3 ಗಂಟೆ 36 ನಿಮಿಷ ಬೆಳಗಿನ ಜಾಮ. 6 ಗಂಟೆವರೆಗೆ 1 ಪ್ರಹಾರ. 6 ಗಂಟೆಯಿಂದ 8 ಗಂಟೆ 24 ನಿಮಿಷದವರೆಗೆ 2ನೇ ಪ್ರಹಾರ. 8 ಗಂಟೆ 24 ನಿಮಿಷದಿಂದ 10 ಗಂಟೆ 48 ನಿಮಿಷದವರೆಗೆ 3ನೇ ಪ್ರಹಾರ. 4ನೇ ಪ್ರಹಾರ 10 ಗಂಟೆ 48 ನಿಮಿಷದಿಂದ 3 ಗಂಟೆ 36 ನಿಮಿಷದವರೆಗೆ. 3 ಗಂಟೆ 36 ನಿಮಿಷದಿಂದ 6 ಗಂಟೆವರೆಗೆ ಮುಂದಿನ ಪ್ರಹಾರ. 7ನೇ ಪ್ರಹಾರ 8 ಗಂಟೆ 24 ನಿಮಿಷದಿಂದ 10 ಗಂಟೆ 48 ನಿಮಿಷದವರೆಗೆ. 10 ಗಂಟೆ 48 ನಿಮಿಷದಿಂದ
3 ಗಂಟೆ 36 ನಿಮಿಷ. ಸೊ ಇದು ಕೃಷ್ಣನ, ರಾಧಾ ಮತ್ತು ಕೃಷ್ಣರ ಲೀಲೆಗಳು. ಏನಾಗುತ್ತೆ, ಜಂಪ್ ಆಗ್ಬಿಡುತ್ತೆ. ಇದು ಹೇಗೆ ಮಾಡೋದು? ಹರೇ ಕೃಷ್ಣ, ಇದು ಹೇಗೆ ಮಾಡೋದು ಮಾತಾಜಿ? ನಾನು ಡೌನ್ ತಗೊಂಡ್ರೆ ಜಂಪ್ ಆಗ್ಬಿಡುತ್ತಲ್ಲ, ಏನ್ ಮಾಡೋದು? ಹರೇ ಕೃಷ್ಣ, ಹರೇ ಕೃಷ್ಣ, ಇದು ಹೇಗೆ ಮಾಡೋದು ನಾನು? ಹರೇ ಕೃಷ್ಣ. ಓಕೆ, ಸ್ಲೈಡ್ ಹತ್ರ ಹೋಗಿ ಮಾತಾಜಿ, ಸಿಗುತ್ತೆ. ಏನು? ಸ್ಲೈಡ್ ಹತ್ರ ಸೈಡ್ ಅಲ್ಲಿ ಸಿಗುತ್ತೆ, ನೀವು ನೋಡಿ. ನೀವ್ ಯಾವ್ದು ಮಾಡ್ಬೇಕೋ ಅದ್ರದ್ದು ಪಿಕ್ಚರ್ಸ್ ಗೊತ್ತಾಗುತ್ತಲ್ಲ, ಅಲ್ಲಿ ಪ್ರೆಸ್ ಮಾಡಿ ಬರುತ್ತೆ. ಆಗ್ತಾ ಇಲ್ಲ, ಜಂಪ್ ಆಗ್ಬಿಡುತ್ತೆ. ನಾನು ಬೇರೆದ್ರಿಂದ ಓದಿ ಹೇಳ್ತೇನೆ, ಆಯ್ತಾ? ಸೊ ಅಷ್ಟಕಾಲಿಯಲ್ಲಿ ನಾ ಇದ್ರಲ್ಲಿ ತೋರಿಸ್ಬೇಕು ಮಾಡಿದೆ, ನಂಗೆ ಬರ್ತಾ ಇಲ್ಲ. ಈಗ ಅಷ್ಟಕಾಲ ಲೀಲಾ ಅದು ಗೌಡಿಯ ವೈಷ್ಣವರಿಗೆ ಅದು ಕವಿರಾಜ ಕೃಷ್ಣರಾಜ ಕವಿರಾಜ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಹೇಳಿದ್ದಾರೆ ಇದರಲ್ಲಿ. ಅಂದ್ರೆ ಆ ರೂಪಾನುಗ ಭಕ್ತರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಯಾವಾಗ್ಲೂ. ಈಗ ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅಷ್ಟಕಾಲಿಯ ಲೀಲದಲ್ಲಿ ಪ್ರಥಮ ಯಾಮ ಕೀರ್ತನ ಅಂದ್ರೆ ಬೆಳಿಗ್ಗೆ 3 ಗಂಟೆ ಫಸ್ಟ್ ಪೀರಿಯಡ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ಚಾಂಟಿಂಗ್ ಇನ್ ದ ಫಸ್ಟ್ ಅಲ್ಲಿ ಚಾಂಟಿಂಗ್ ಆಗುತ್ತದೆಯಂತೆ. ಆಮೇಲೆ ಎರಡನೇದ್ರಲ್ಲಿ ಎರಡನೆಯ ಒಂದು ಪ್ರಹರದಲ್ಲಿ ಏನಾಗತ್ತೆ ಅಂತಂದ್ರೆ ಅಲ್ಲೂ ಕೂಡ ಚಾಂಟಿಂಗು. ಎರಡನೇ ಪ್ರಹರದಲ್ಲಿ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ. ಅದು ತುಂಬಾ ದೊಡ್ಡದಿದೆ ಇದು ಅಷ್ಟಕಾಲಿಯ ಲೀಲೆಗಳ ಬಗ್ಗೆ ಹೇಳಲಿಕ್ಕೆ. ಆಮೇಲೆ ಆ ತೃತೀಯ ಯಾಮ ಕೀರ್ತನಂ ಅಲ್ಲಿ ಬೇರೆ ಬೇರೆ ಚಾಂಟಿಂಗು, ಅಲ್ಲಿ ತುಂಬಾ ದೊಡ್ಡದ ಚಾಂಟಿಂಗ್ಸ್ ಎಲ್ಲ ಇದೆ. ಆಮೇಲೆ 4ನೇದು ಚತುರ್ಥ ಯಾಮ ಕೀರ್ತನ, ಅಲ್ಲಿ ಕೂಡ ಬೇರೆದಿದೆ. ಕೂಡ ಎಲ್ಲದರಲ್ಲೂ ಕೂಡ ಕೀರ್ತನೆಗಳೇ ಇದೆ. ಎಲ್ಲದರಲ್ಲೂ ಕೂಡ ಚಾಂಟಿಂಗೇ ಇದೆ, ಎಲ್ಲದರಲ್ಲೂ ಕೂಡ ಬೇರೆ ಬೇರೆ ಚಾಂಟಿಂಗ್ ಇದೆ ಅಲ್ಲಿ. ಇಲ್ಲಿ ರಾಧಾ ಗೋವಿಂದ ಈ ರಾಧಾಕುಂಡದಲ್ಲಿ ಅಷ್ಟಕಾಲಿಯ ಲೀಲೆಗಳನ್ನ ಮಾಡ್ತಾರೆ ಅಷ್ಟೇ. ಇದನ್ನ ತುಂಬಾ ದೊಡ್ಡದಿದೆ, ಇದನ್ನ ನನಗೆ ಹೇಳಲಿಕ್ಕೆ ತುಂಬಾ ದೊಡ್ಡದಿದೆ. ಸೊ ಅದಕ್ಕೆ ನಾವು ನೋಡೋಣ. ನಾಳೆ ರಾಧಾಕುಂಡದ ನಾಳೆದು 11ನೇ ಕೊನೆಯ ಶ್ಲೋಕ, ಅದನ್ನ ರಾಧಾಕುಂಡದ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ, ಆಯ್ತಾ? ಹರೇ ಕೃಷ್ಣ. ಇಲ್ಲಿಗೆ ಮುಗಿಸೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ ಕಿ ಜೈ, ಶ್ರೀಲ ಪ್ರಭುಪಾದ ಕಿ